ಸಂಪತಣ್ಣ ಹಾಯ್. ಏನ್ ಚೊಲ್ಲರು ವಣಸಾಂಡೆ ವಣಸಾಂಡ ದಾದ ಕಚ್ಚಿಪು ಹಾಯ್ ಸಂಪತಣ್ಣ. ఏంచిన బ్లర్ తోజున ఏ ఈయన వండి నెక్తా దాడి సరేండి ఓ ದಿಕ್ಕೆಲ್ಲದಿಲ್ಲ ಅವು ಈಡ್ದಿಲ್ಲ ಏನು ನಾವು ಬಂದಿಲ್ಲ ದಿಕ್ಕೆ ಸಾರಿ ಉಂಡು ಅದಾಯ ಗಲ್ಗೆ ಬರಂಚ ಐಕು ಸರಿಜ್ಜ ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ. ಐಕ್ ಮಾರ್ಲಿ ಆದಿ ಪುಡಿ ಐಕ್ ಮಾರ್ಲ ಅಂತುಲೆ ಗಲ್ಗೆ ಬರೈ ಈಗ ದಾದನ ತಿನ್ನಿ ಜಾಸ್ತಿ ಆಗ್ತದೆ ಅದೇ ಐಕೊಂತ ತಿಂಡಿ ಕಮ್ಮಿ ಕೊಡ್ತು ಛೇ ಒಣಸಾಂಡೆ ಅವು ಇಪ್ಪಡಲ್ಪ ಇರ್ನ ಒಣಸಾಂಡ ದಾದಿ ಅಪೋಲೋ ನಾವು ಈತನೇ ಇರಗೆ ಜಾಸ್ತಿ ಅಂದ್ಬಿಟ್ಟು ಹೆಂಗೆ ಅತ್ತಿ ಮೊಬೈಲ್ಗೆ ಬನ್ನಿ ಯಾನ್ ತಿಂತಜ್ಜಿ ನಾನು ಊಟ ಮಾಡಿಲ್ಲ, ಅದು ಮೊಬೈಲಿಗೆ ತಿಂದದ್ದು ಜಾಸ್ತಿ ಆಗ್ತದೆ ಅದಕ್ಕೆ ಕೊಬ್ಬು. ಇದು ಸರಿ ಆಯ್ತಾ, ಸರಿ ಆಯ್ತಾ? ಇಲ್ಲ ಅಲ್ಲ, ಅದಕ್ಕೊಂದು ಇಂಜೆಕ್ಷನ್ ಕೊಡ್ಬೇಕು. ಅಲ್ವಾ ಎಂಕ ಪಲಾವ್ ಅಂದೆ ಇರೆ ಪಲಾವ್ ಇತ್ತಲ್ಲ ಎಂಕೊಂದು ಟೊಮೆಟೊ ಸಾರು ಟೊಮೆಟೊ ಸಾರು ನಾಯ್ತು ಇಂಜೆಕ್ಷನ್ ಕೊರ್ಲೆ ಸಾರಿಗೆ ಅಯ್ಯೋ ದೇವ. ಗೀರ್ ಪಂಡರಿಂದ ನಾಯ್ದು ಇಂಜೆಕ್ಷನ್ ಕೊರನಲ್ಲ ಆಯ್ಕ ಕತೆ ಗೋತ ನೀನು ಬೇಕಲ್ಲ ಇವು ಸ್ಟಾರ್ಟ್ ಮಾಡಿ ಸಮಾಚಾರ ಪೂರ ಪನೋಡಿ ಸಂಪತಣ್ಣ ಪಲ್ಲೆ ಬಡ್ಸುಂಡ ಗೀರ್ನ ಉರುಡು ದೊಂಬುಂಡ ನೆರೆಳುಂಡ ರಜೆ ನೆರೆಗ ಇರ್ನ ಲೈವ್ ಉಂಡಿರ್ಲ ಎಲ್ಲಾಗ್ತತಿ ಇರ್ನ ಲೈವ್ ಸಂಡೇ ಒರ್ಲೆ ಯಾನ್ ಸರಿ ಮಲ್ಪ ದಾಲ ಅವು ಇರೇ ಕೊರೋಡು ಇಂಜೆಕ್ಷನ್ ಮೊಬೈಲ್ ಗತ್ತು ಇರೇ ಕೊರೋಡು ಅವು ಬಲೆ ಬೆಲೆಗೆ ಕಮೆಂಟ್ ಮಾಡಲಿ. ಬನ್ನಿ ಬನ್ನಿ ಜನರೇ, ಇಲ್ಲಿ ಸಂಪತಣ್ಣ ಇದ್ದಾರೆ, ಬನ್ನಿ ಮಾತಾಡಿ. ಹಿರೇನ್ ಗಿಡ ತಂದು ಬರುವ ಓ ದೇವ. ಮತ್ತೆ ಹೇಳಿ ಸಂಪತಣ್ಣ, ಹೇಗುಂಟು ನಿಮ್ಮ ಊರ್ ಕಡೆ? ಅಶೋಕ್ ಬ್ರದರ್ ಬಂದರು. ಹಾಯ್ ಅಶೋಕ್ ಬ್ರದರ್, ಹೇಗಿದ್ದೀರಾ? ಊಟ ಮಾಡಿದ್ರಾ? ಬಾರಿ ಅಪರೂಪ, ಎಲ್ಲಿಗೆ ಹೋಗಿದ್ದೀರಿ ನೀವು? ನೋಡ್ಲಿಕ್ಕೇನಿಲ್ಲ ಲೈವಲ್ಲಿ ಇದ್ದೀರಾ? ಊರು ಬಿಟ್ಟಿದ್ದೀರಾ? ಲೈಕ್ ಕೊಟ್ಟರು, ಥ್ಯಾಂಕ್ ಯು ಲೈಕ್ ಕೊಟ್ಟದ್ದಕ್ಕೆ. ಹಾಗೆ ಊಟ ಮಾಡಿದ್ರಾ? ಏನು ಸಮಾಚಾರ?
ಎಲ್ಲಿ ಹೋದ್ರು ಮಾರೆ ಇವ್ರು ನಾಪತ್ತೆ ಅದು ಒಣಸಾಂಡೆ ಅದು ಸ್ಪೆಷಲ್ ಒಣಸು ಆಂಡೆ ಟೊಮೆಟೊ ಸಾರು ಈರು ಮಾರೆ ಕಾರ್ಲ ಗೊತ್ತನ ತಿಕ್ವಾರ ಇರೇಗಿತ್ತೆ ಅವು ಸುದ್ದಿದ್ದ ಇರು ಬೇತೆ ಮಾತಿರಲಿ ನಮ್ಮ ಮಂಡ್ಯ ದಿವರ ಅನ್ಸಲ್ಲ ಹಾಯ್ ಲೈವ್ ಓನರ್ ಒಂದೊಂದಲ್ಲಿ ಕೃಷ್ಣಣ್ಣ ಹಾಯ್ ಹಾಯ್ ಕೃಷ್ಣಣ್ಣ ಅಂತಾರ ಒಣಸ್ ಮಲ್ದ ಜರ ದತ್ತು ಮಾಡಿದ್ರೆ ದಾಯಕಿಂಚ ಅವನು ಇದಿತ್ತ ಪೆಟ್ಕಮ್ಮಿಲ್ಲ ಕಾಂಕುನ 10 ರೂಪಾಯಿದ ಐಸ್ ಕ್ರೀಮ್ ತೆಗೆದು ಕೊಡ್ತಾ ಅವತ್ತು 10 ರೂಪಾಯಿದ ಐಸ್ ಕ್ರೀಮ್ ನೀರೇ ತಿನ್ನು ಅತ್ತೆ ಕೃಷ್ಣಣ್ಣ ತೋಲೆ 10 ರೂಪಾಯಿದ ಐಸ್ ಕ್ರೀಮ್ ಅಶೋಕ್ ಬ್ರದರ್ ದೂರ ಬರಿಯೇ ಹೋಯ್ನಾ ಆರೊಂಜಿ ಹಾಯ್ ಬಂದು ನಾಪತ್ತಾಯ್ನು ಒಣಸಾಂಡೆ ಕೇನು ಅರಿಯಾನ್ ಒಣಸ್ ಮಲ್ದನ ಇಜ್ಜಂತು ಹೊರತ್ ಬನ್ನಿ ಬನ್ನಿ ಜನರೇ ಮಾತಾಡಿ ಮಲ್ಲ ಬಂಡಿ ಏತಾಯ್ತಾ 40 ರೂಪಾಯಿಸ್ತ ಒಣಸಾಂಡಿ ಇರ್ನಾಡ ಇರದದೆ ಕಜ್ಜಿ ಲೈಕ್ ಕೊಡಿ ಫ್ರೆಂಡ್ಸ್ ಕಮೆಂಟ್ ಹಾಕಿ ಹೌದದೆ ಬಿ ಕುರೆಪಟ್ ಸಂಪತ್ತಣ್ಣ ಮತ್ತೆ ಹೇಳಿ ಏನು ಸಮಾರ ಶಶಾಂಕ್ ಅವರು ಬಂದರು ಹಾಯ್ ಶಶಾಂಕ್ ಅವರೇ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೇನೆ ನೀವು ಹೇಗಿದ್ದೀರಿ ಊಟ ಮಾಡಿದ್ರಾ ಊಟ ಆಯಿತು ನಿಮ್ದಾಯ್ತಾ ಎಲ್ಲರೂ ಕ್ಷೇಮವಾಗಿದ್ದೀರಾ ಎಲ್ಲರೂ ಕ್ಷೇಮವಾಗಿದ್ದಾರೆ ಎಂಕು ಬೀಟ್ರೂಟ್ ಸಾಂಬಾರು ಇರಗಿದ್ದಾರೆ ಎಂಕು ಟೊಮೆಟೊ ಸಾರು ಶುಭ ಮಧ್ಯಾಹ್ನ ನಿಮಗೆ ಅಂತ ಶಶಾಂಕ್ ಅವರು ಹೇಳ್ತಿದ್ದಾರೆ ಥ್ಯಾಂಕ್ ಯು ಸೂಪರ್ ಥ್ಯಾಂಕ್ ಯು ನೀವೇನು ಊಟ ಮಾಡಿದ್ರಿ ಐಸ್ ಕ್ರೀಮ್ ಶೀತ ಹಾಕೊಂಡು ಕೇಕ್ ತಿನ್ಕ ಓಕೆ ಕೇಕ್ ಓಕೆ ಕೇಕ್ಲ ಸೂಪರ್ ಅಂತ ಶಶಾಂಕ್ ಅವರು ಥ್ಯಾಂಕ್ ಯು ಶಶಾಂಕ್ ಅವರೇ ಕೇಕ್ ದೊಡ್ಡದುಂಟಾ ಸಂಪದಣ್ಣ ಸಣ್ಣ ಸಮೋಸ ಅವೇ ತೆತ್ತಿದ ಸಮೋಸೆನ ಮಂಡೆಯನ್ನ ಬಿ ನೀವೆಂತ ಮಾತ ತೆತ್ತಿದ್ದು ಸಮೋಸ ಮಾಡ್ತಾರೆ ಯಾರಾದ್ರೂ ಕೃಷ್ಣಣ್ಣ ಹೂವನ್ನು ಕೊಟ್ಟಿದ್ದಾರೆ ಯಾರ ಮಂಡೆಗೆ ಇಡ್ಲಿಕ್ಕೆ ಬೇಕರಿದ ಓ ಅವ್ವ ಈರೆ ತಿನ್ಲಿ ಎಂಟು ದಿನದ ತಿಂತ ಬೆಲೆ ಗೈಸ್ ಬೆಲೆ ಕಮೆಂಟ್ ಮಾಡ್ಲೆ ಕಾತಿರ್ಲೆ ಏರುಳ್ಳಾರೆ ಎಲ್ರು ಬನ್ನಿ ಮಾತಾಡಿ ಹಾಗೆ ಲೈಕ್ ಕೊಡೋದವ್ರು ಲೈಕ್ ಕೊಡಿ ಆಯ್ತಾ ಹಾಯ್ ಅಂತ ಚಂದ್ರಾವತಿ ಸಿಸ್ ಬಂದರು ಹಾಯ್ ಹೇಗಿದ್ದೀರಾ ಊಟ ಮಾಡಿದ್ರಾ ಗುಡ್ ಆಫ್ಟರ್ನೂನ್ ನಿಮಗೂ ಕೂಡ ಗುಡ್ ಆಫ್ಟರ್ನೂನ್ ಏನು ಊಟಕ್ಕೆ ಸ್ಪೆಷಲ್ ಊಟ ಆಯಿತು ನಂದು ಟೊಮೆಟೊ ಸಾರು ನಿಮಗೇನು ಲೈಕ್ ಥ್ಯಾಂಕ್ ಯು ಉದ್ದು ಕುಲೆ ನಿಮ್ಮ ಮಂಡಿ ಎಂತದು ಹಾಗಾದ್ರೆ ನಾನು ಬಕ್ಕಸುರ ಅಂತ ಕರಿತೇನೆ ಆಗ್ಬೋದಾ ಚಂದ್ರಾವತಿ ಸಿಸ್ ಇರಿ ಪಿನ್ ಮಾಡ್ತೇನೆ ಆಯ್ತು ಪಿನ್ ಆಯ್ತಲ್ಲ ಪಿನ್ ಐಡಿಗೆ ಕನೆಕ್ಟ್ ಆಗಿ ಆಯ್ತಾ ಎಲ್ರು ಸಮೋಸ ಉಂಟು ಮಾರೆ ಯಾನು ಎಲ್ಲೇ ಶಾಲೆಗೆ ಪೋನಾಗ ದಿನೋಲ ಒಂಜಿ ತಿನ್ನೊಂದಿತ್ತು ಈರು ಎಲ್ಲೇ ಶಾಲೆಗೆ ಪೋನಾಗ ಅದು ತೆತ್ತಿದ ಸಮೋಸ ಹೂವಿಯನ್ನು ಮಂಡೆ ಸ್ಪೆಷಲ್ ಏನಿಲ್ಲ ವೆಜ್ ಅಂತ ಹೇಳ್ತಿದ್ದಾರೆ ಹೌದಾ ಹಾಗೆ ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಕನೆಕ್ಟ್ ಆಗಿ ಆಯ್ತಾ ಬೇಗ ಬಂದು ಕಮೆಂಟ್ ಹಾಕಿ ಹಾಗೆ ಬೇಗ ಲೈಕ್ ಕೊಡಿ ಪಿನ್ ಐಡಿ ಕನೆಕ್ಟ್ ಆಲೆ ಅಂದು ಕನೆಕ್ಟ್ ಸಂಪತ್ತಣ್ಣ ಪಿನ್ ಐಡಿ ಕನೆಕ್ಟ್ ಆಲೆ ಸಂಪತ್ತಣ್ಣ ಇದು ಪಾಪತ್ತೆ ಕೃಷ್ಣಣ್ಣ ಆಲ್ರೆಡಿ ಕನೆಕ್ಟ್ ಅಂದು ನಿಮ್ಗೆ ಡೌಟ್ ಅದೇ ಕೃಷ್ಣಣ್ಣ ಶಶಾಂಕ್ ಅವರು ಇದ್ದೀರಾ ಇದ್ರೆ ಪಿನ್ ಐಡಿಗೆ ಒಂದು ಕನೆಕ್ಟ್ ಆಗಿ ಆಯ್ತಾ ಕೆತ್ತಿದಲ್ಲ ಸಮೋಸ ಉಂಡು ಮಾರೆ
ಬಿಡಲ್ಲ ಕೆತ್ತಿದ ಸಮಸ್ತ ಹತ್ತಿ ಆಯ್ಕೆ ಬೇತೆ ಮನ್ಪುಂಗಿರ ಮಂಡೆ ಇರೆಗೆ ಆಪು ಜೀರೆ ತಿನ್ನೆ ಜಾಸ್ತಿ ಆಗ್ತದೆ ಸಂಪತ್ತ ಹೊರ ಕರತ್ ನಾನು ಪುನಃ ಕನೆಕ್ಟ್ ಆಗ್ಬೇಕಾ ಒಮ್ಮೆ ಆಗಿದ್ದೀನಿ ಅಂತ ಕೃಷ್ಣಣ್ಣ ಒಮ್ಮೆ ಆದ್ರೆ ಸಾಕು ಜಾಸ್ತಿ ಸರಿ ಕನೆಕ್ಟ್ ಆದ್ರೆ ಅವ್ರಿಗೆ ಕೂಡ ಕಷ್ಟ ಅಲ್ವಾ ಯಾನ್ ಪಾಪ ಇಂದ ಏರ್ ಪನ್ನಿ ಅತ್ತ ಇಂಚಾಕೇನಾಗಿರೇನ್ ಪಾಪ ಎಂದ ಪನೋಡ ಇಜಿನ ಪಾಪ ಎಂದು ಪಂದ್ರ ಇಚ್ಚಾವೆ ಎಲ್ಲಿದ್ರು ಬೇಗ ಬನ್ನಿ ಜನರೇ ಎಲ್ಲಿದ್ದೀರಾ ಎಂತ ನಿದ್ದೆ ಮಾಡ್ತಿದ್ದೀರಾ ಬೇಗ ಎದ್ದೇಳಿ ಸಾಕು ನಿದ್ದೆ ಮಾಡಿದ್ದು ಊಟ ಮಾಡಿ ನಿದ್ದೆ ಮಾಡಿದವರು ಬೇಗ ಬನ್ನಿ ಮಾತಾಡಿ ಇವರೆಲ್ಲ ನೋಡಿ ಇವರು ನಿದ್ದೆನೆ ಮಾಡಿಲ್ಲ ಬೇಗ ಬಂದರು ಅಲ್ವಾ ಸಂಪತಣ್ಣ ಕೃಷ್ಣಣ್ಣ ಇವರಿಗೆ ಕುಂಭಕರ್ಣ ಹಿಡಿದಿಲ್ಲ ನಿಮಗೆ ಭಾಷೆ ಇಲ್ವಾ ಇದೆ ಇದೆ ನಂಗೆ 2 ಭಾಷೆ ಬರುತ್ತೆ ಕನ್ನಡ ಮತ್ತೆ ತುಳು ಆಯ್ತಾ ನಿಮ್ಗೆ ಉಂಟಾ ಭಾಷೆ ಯಾನ್ ತಿನ್ಪನ ತುಂಡು ಇರು ಕಬ್ಬೆ ಬರು ಆತ ತಿನ್ಪಾರ ಓ ದೇವರನೇ ಹಾಗೆಲ್ಲ ತಿನ್ಬಾರ್ದ ಎಂತ ನೀವು ಅಷ್ಟು ತಿಂದ್ರೆ ಹೇಗೆ ಹ್ಮ್ ಕುಂಭಕರ್ಣ ತೀರ ನಂಗಿಲ್ಲ ಕೃಷ್ಣಣ್ಣ ಇಲ್ಲ ಕೃಷ್ಣಣ್ಣ ನಾನು ಮಲಗುದಿಲ್ಲ ಗೊತ್ತಾ ನನಗೆ ನಾನದು ಮನೆಯಲ್ಲಿದ್ರೆ ಮಾತ್ರ ಮಲಗುದು ಪಿನ್ನ ಹಿಡಿಗೆಲ್ಲರೂ ಕನೆಕ್ಟ್ ಆಗಿ ಆಯ್ತಾ ಹಾ ದಾದಿ ಎಂತದ್ದು ಮಿಸ್ ಮಾಡಿದ್ದು ಬೇಕಾ ಬೆಣ್ಣಿಗೆ ಏನಾದ್ರು ಬೇಕಾದ್ರೆ ಹೇಳಿ ಕೊಡುವ ಬನ್ನಿ ಬನ್ನಿ ಸಂಪತ್ತಣ್ಣ ಎಲ್ಲಿ ಹೋದ್ರಿ ನೀವು ಪಿನ್ನ ಹಿಡಿಗೆ ಕನೆಕ್ಟ್ ಆಗ್ಲಿಕ್ಕೆ ಹೋದ್ರಾ ಮೆಸೇಜ್ ಅನ್ನು ಡಿಲೀಟ್ ಮಾಡಿದ್ರೆ ನಿಮ್ಮ ಮಂಡೆಗೆ ಕೊಡ್ತೇನೆ ನೋಡಿ ಮುದ್ದು ಏನಾತೆ ಎಲ್ಲ ತಿನ್ಪುಜಿರೋ ಅಂದೆ ಇಜ್ಜಿ ಕೃಷ್ಣಣ್ಣ ಅದೇ ಸಂಪತ್ತಣ್ಣ ತಿಂತೀರಿ ಏನಾದ್ರು ಜಾಸ್ತಿ ನಾವು ಅಂದೆ ಎಲ್ಲ ತಿನ್ನಲ್ಲ ಮುಂಚೆ ತಿನ್ನಲ್ಲ ನೀರುಳ್ಳಿ ಮತ್ತೆ ಬದನೆ ಆಗಲ್ಲ ನಂಜಿ ಅಲ್ಲ ನಿಮ್ಗೆ ಅಲ್ವಾ ಸಂಪತ್ತಣ್ಣ ಬದನೆ ನಂಜಿ ಈರುಳ್ಳಿ ನೀವು ಕೂಡ ತಿನ್ನುದಿಲ್ವಾ ನಾನು ತಿನ್ನಲ್ಲ ಈರುಳ್ಳಿ ಮತ್ತೆ ಮೆಣಸು ತಿನ್ನಲ್ವಾ ಮೆಣಸಿಗೆ ಏನಾಗಿದೆ ಮತ್ತೆ ಸಾಂಬಾರಿಗೆ ಎಂತ ಹಾಕುದು ನೀವು ಸಾಂಬಾರಿಗೆ ಮೆಣಸು ಹಾಕುದಿಲ್ವಾ ಅಂಚದೆಲ್ಲ ಆಯ್ಕು ಬುಲೆದಿನಿ ಏರಿಗೆ ಸಂಪತ್ತಣ್ಣ ನೀರಾ ಅಯ್ಯೋ ದೇವ ಬದನೆ ಮುದ್ದು ತಿಂತೀರ ಹಾ ಬದನೆ ತಿಂತೆ ಇಂಕ ನಂಜಿತ್ತು ಅವು ಸಂಪತ್ತಣ್ಣ ನಂಜಿಕೆ ಅಂಜದ್ ಬದನೆ ತಿಂತಿತ್ತು ಏನ್ ತಿಂತಾರ ಅಲ್ಲಿ ಜ್ಯೋತಿ ಸಿಸ್ ಬರ್ತಾರ ಹಾಯ್ ಜ್ಯೋತಿ ಸಿಸ್ ಎಂಚಲ್ಲರು ಸಂಪತ್ತಣ್ಣ ಜ್ಯೋತಿ ಸಿಸ್ನ ಚಾನಲ್ ಕನೆಕ್ಟ್ ಆತಜಲ್ಲ ಅಂಚನೆ ಕೃಷ್ಣಣ್ಣನವರು ಕನೆಕ್ಟ್ ಆಗಿದ್ದಾರೆ ಆಲ್ರೆಡಿ ಮುದ್ದು ಸಿಸ್ ಅಂತ ಹೇಳ್ತಿದ್ದಾರೆ ಜ್ಯೋತಿ ನೀರುಳ್ಳಿ ಆಪುಜ ಮುದ್ದು ಇದ್ದೆ ಕೃಷ್ಣಣ್ಣ ನೀರುಳ್ಳಿ ಆಪುಜ ನೀರುಳ್ಳಿ ದೂರ ಒಣಸಾಂಡಿ ಈರ್ನಾಂಡ ಈರ್ನಲ್ಲ ಇವು ಕಾಂಡೆ ಬತ್ತಿತ್ತು ಈರು ಓಲ್ಬೋದು ಸರ್ ಈರು ಕಂಡುಡು ಬೂಡ್ದಾರತೆ ಅಂತೂತೆ ವಾ ಕಂಡುಡು ಬೂಡ್ದು ಈರವ್ರು ಜಾರ್ದು ಬೂಡ್ದಾರ್ಗೆ ಅಂದ ಎಂಕ ಕೋಡಂಜಿ ನ್ಯೂಸ್ ಬರ್ತದೆ ಬೇಲೆದಲ್ಪ ಸಂಪತ್ತಣ್ಣೆ ಜಾರ್ದು ಬೂಡ್ದು ಜೊತೆ ಸಿಸ್ ಕನೆಕ್ಟ್ ಎಂತಿನಿ ಸರಿ ಬರಲ್ಲ ಜೊತೆ ಇರಾಗ ಆಪು ಜೀರು ಪೆಟ್ಟು ತಿನ್ಬಾರ್ದಲ್ಲ ಯಾರನ್ನ ಕಾಯ್ದು ಕನೆಕ್ಟ್ ಆಗಿ ನಾನು ನಾಳೆ ರಿಟರ್ನ್ ಮಾಡ್ತೀನಿ ಅಂತ ಜ್ಯೋತಿಷಿಸ್ ಆ ರಾತ್ರಿ ಬಂದಿರ್ಲಿ ಅಲ್ಲಿ ತೂಲೆ ಜ್ಯೋತಿಷಿಸ್ ಅರ್ಧಾದ ಬಂದಿನಿ ಪಾಡ್ಲಿ ಒಂಜಿ ಬಿಟ್ಟು ಮಂಡಿಗೆ ಪುನೀತ ಕಂಡನ ಅವೇ ಈರ್ಲ ಕೊಡೆ ಬೂಡ್ದರ್ಗೆ ಭಾರಿ ಮಲ್ಲ ನ್ಯೂಸ್ ಬೈದೆ ನಿಂಕ್ ಸಂಪತ್ತಣ್ಣನವರು ಬಜಗೋಡಿಯಲ್ಲಿ ಬಿದ್ದಿದ್ದಾರೆ ಅಂತ ಕೃಷ್ಣಣ್ಣ ಎಲ್ಲಿ ಹೋದ್ರು ಕೃಷ್ಣಣ್ಣ ಬನ್ನಿ ಎಲ್ಲಿ ಹೋದ್ರಿ ನೀವು ಜೊತೆ ಸಿಸ್ ನಮ್ಮ ಅಕ್ಕ ಹೌದಾ ಹೌದು ಜೊತೆ ಸಿಸ್ ನಿಮ್ಮ ಅಕ್ಕನ
ಅದು ಜ್ಯೋತಿಷಿಸ್ ಅಲ್ಲ, ಜ್ಯೋತಿಷಿಸ್ ಜೊತೆ ಅಂತ. ಬನ್ನಿ ಜನರೇ, ಬನ್ನಿ ಮಾತಾಡುವ. ಈ ಸಂಪತ್ತಣ್ಣ ಇದ್ದಾರೆ, ಕೃಷ್ಣಣ್ಣ ಇದ್ದಾರೆ. ನೀರುಳ್ಳಿ ಎಡ್ಡೆ ಮಾರೆ ಅವೇ ಪೂಜ. ನನಗೆ ಜಪ್ಪಲ್ಲ, ನೀರುಳ್ಳಿ ಜಪ್ಪಲ್ಲ. ಪಿನ್ನೈಗೆ ಯಾರೆಲ್ಲ ಕನೆಕ್ಟ್ ಆಗಲಿಲ್ಲ, ಜ್ಯೋತಿಷ್ ಪಿನ್ನೈಗೆ ಕನೆಕ್ಟ್ ಆಗ್ತಾರ. ಲಕ್ಷ್ಮಣ್ ಅವರು ಬಂದರು. ಹಾಯ್ ಲಕ್ಷ್ಮಣ್ ಅವರೇ, ಹೇಗಿದ್ದೀರಾ? ಊಟ ಮಾಡಿದ್ರಾ? ಏನು ಊಟಕ್ಕೆ ಸ್ಪೆಷಲು? ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಯಾನ್ ಬಜಗೋಳಿ ಪಂದು ಏರ್ ಬನ್ನಿ, ಯಾನ್ ಪೋಯಿನ ಊರ ಹೆಚ್ಚಿನೇ ಸಂಪತ್ತ ಇರು ಓಡೆ ಹೋಗು ಪೋಯಿನ ಊರ. ಹಾಂ, ಎಂತ ಮಾತಾಡಿದ ಸಂಪತ್ತಣ್ಣ ನೀವು? ನಿಮ್ಮದು ನಿದ್ದೆ ಸರಿಯಾಗಿಲ್ಲ, ನೀವು ಒಮ್ಮೆ ನಿದ್ದೆ ಮಾಡಿ ಬನ್ನಿ, ಕರೆಕ್ಟ್ ಆಗ್ತದೆ. ಏತು ಸಲ ಕನೆಕ್ಟ್ ಆಪನ್ ಮಾರೆ, ಓ ದೇವ. ಇರೇ ಗತ್ತು ಬನ್ನಿ, ಬೇತಕ್ಕೆ ಬನ್ನಿ. ಇರ್ಮಲ್ಲ ಒಂದು ಕೂಡ ಬಕ್ಕಸುರೆ ಮನ್ಪದ ಕುರುಡೆ. ಮುದ್ದು ಪಾಯಸ ಇತ್ತಳು. ಏನಿದ್ದಾನೆ ಈ ಪಾಯಸ? ಬರ್ತ್ಡೇನ? ಬರ್ತ್ಡೇ ಇತ್ತಣ್ಣ ಪಾಯಸದ ಕುಲ ಏರ್ ಕುಲ ಈರು ಅಜ್ಜರ್ ಕುಲ. ಬನ್ನಿ ಬನ್ನಿ ಗೈಸ್, ಕಮೆಂಟ್ ಆಗಿ ಫೋನ ನಕ್ಕಬೋ. ಇಲ್ಲಿ ಹೋದ್ರಿ? ಬನ್ನಿ ಬೇಗ ಕಮೆಂಟ್ ಹಾಕಿ. ಎಲ್ಲ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಮುದ್ದು ಕುಲ್ಲ ಅಂತ ಹೇಳ್ತಿದ್ದಾರೆ. ನೀವೆಂತ? ನೀವು ಪಜ್ಜಿ ಕುಲ್ಲೆನಾ? ಹೌದಾ? ಸಂಪತ್ತಣ್ಣ ಎಲ್ಲಿ ಹೋದ್ರು? ಪಾಯಸ ತಿನ್ಲಿಕ್ಕೆ ಹೋದ್ರು ಸಂಪತ್ತಣ್ಣ. ಜ್ಯೋತಿ ಸಿಸ್ ಇದ್ದೀರಾ? ಚಂದ್ರಾವತಿ ಸಿಸ್ ಪಿನ್ ಮಾಡಿದವರೆಲ್ಲ ಎಲ್ಲಿ ಹೋದ್ರು? ಚಂದ್ರಾವತಿ ಸಿಸ್ ಇಲ್ವಾ? ಜ್ಯೋತಿ ಸಿಸ್ ಇಲ್ವಾ? ನಾನು ಹಾಜರಿ ಕರಿತಾ ಇದ್ದೇನೆ, ಎಲ್ಲರೂ ಕೈ ಎತ್ತಿ ಆಯ್ತು. ಇದ್ದವರು ಕೈ ಎತ್ತಿ. ಸಿಂಟ್ಯಾಕ್ಸ್ ಅಂತ ಹೇಳ್ತಿದ್ದಾರೆ ಕೃಷ್ಣಣ್ಣ. ಪಾಯಸ ಇಷ್ಟನ ಇರೀಗ ಹೆಂಗೆ? ಪಾಯಸ ಒಂದೇ ಕಡಲೆಬೇಳೆ ಬೊಕ್ಕ ಪದಂಗಿದೆ ಇಷ್ಟ. ಒಂದೇ ತಾತ ಇಷ್ಟ ಹೆಚ್ಚು, ಸೇಮಿಗೆ ತಾತ ಇಷ್ಟ ಐತಿ, ಗೋಧಿದ ಇಷ್ಟ ಐತಿ. ಮುಜ್ಜು ನಿಮ್ಮ ಅಜ್ಜ ಮುಜ್ಜು ಅಂತ. ಬನ್ನಿ ಬನ್ನಿ ಜನರೇ, ಕಮೆಂಟ್ ಹಾಕಿ, ಮಾತಾಡಿ. ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಮುಜ್ಜು ಗೋಂಗೂರ ಕಪ್ಪೆ, ಹೌದಾ? ಅದು ಎಲ್ಲಿ ಸಿಗುತ್ತೆ ಗೋಂಗೂರ ಕಪ್ಪೆ? ಕಪ್ಪರಂಟೆ ಅಂತ ಹೇಳ್ತಿದ್ದಾರೆ. ಮುಜ್ಜು ಹೇಳ್ಬೇಡಿ, ನನ್ನ ಅಕ್ಕ ನಾಗವಲ್ಲಿ ಅಂತ ಹೇಳ್ತಿದ್ದಾರೆ. ಕುಳ್ಳಿ ಎಲ್ಲಾನು ಬರುತ್ತೆ ಆಯ್ತಾ. ಬನ್ನಿ ಬನ್ನಿ ಗೈಸ್, ಕಮೆಂಟ್ ಹಾಕಿ. ಕುಂಟಿ, ಕೊಳ್ಳಿ, ನಾಗವಲ್ಲಿ, ಆಮೇಲೆ ಬಕ್ಕಸುರ ಇದ್ದಾರೆ. ಸಂಪತ್ತಣ್ಣ ಇದ್ದಾರೆ. ಬನ್ನಿ ಬನ್ನಿ ಜನರೇ, ಮಾತಾಡಿ. ಕೃಷ್ಣಣ್ಣ ಎಂತ ಗೊತ್ತಾ ಶುಕ್ರಿಯ, ಕೆಲವರಿದ್ದಾರಲ್ಲ ಹೈಡಲ್ಲಿ ಕದ್ದು ಕೇಳೋದಾಯ್ತಾ, ಮತ್ತೆ ಅವರ ಲೈವ್ ಆಗುವಾಗ ನಮ್ಮನ್ನೆಲ್ಲ ಎಂತ ಹೇಳ್ತಾರೆ ಗೊತ್ತಾ,
ಹಾಗೆ ಹೇಳಿದ್ರಿ, ಹೀಗೆ ಹೇಳಿದ್ರಿ. ಹ? ಅಲ್ವಾ ಕೃಷ್ಣಣ್ಣ? ನಾನು ಹೋಗ್ತೀನಿ. ಎಲ್ಲಿಗೆ ಸಂಪತಣ್ಣ? ಇರಿ ಸಂಪತಣ್ಣ. ಮಹೇಶ್ ಅಣ್ಣ ಬಲಿ ಯಾರು ಬಿಸಿ ಇಲ್ಲರ ಇರ್ಲೆತ್ತಣ್ಣ ಬರ್ಚರ್ ಬೇಲಿಡಿಪ್ಪೋಡ. ನಮ್ಮ ಈತ ಪನ್ಬೊಕ ಇತ್ತೆರಡು ಹೆಂಚೆ ಗೊತ್ತುಂಡಿ ಹೈಟ್ ಇತ್ತಂಡ ನಮ್ಮ ಈತ ಪನ್ಪತ್ತೆ ಇದಕ್ಕೆ ಬತ್ತೆರಡಾರ ಹೈಟ್ ಇತ್ತರಿಂದ. ನಿಮಗೆ ಒಂದು ವಿಷಯ ಗೊತ್ತುಂಟಾ? ಏನದು ವಿಷಯ ಸಂಪತಣ್ಣ ಹೇಳಿ, ಏನು ವಿಷಯ? ನಾವು ಕೂಡ ಹ್ಮ್. ಸಂಪತಣ್ಣ ನಿನ್ನೆ ಜಾರಿ ಬಿದ್ದದ್ದು ಅದೇ ವಿಷಯನಾ? ಹೌದಾ? ಹೇಳ್ಬೇಕಕ್ಕ ಏನಂತ. ಏನು ಹೇಳಿ ಸಂಪತಣ್ಣ, ಏನಿರ್ಬೋದು? ಸಂಪತಣ್ಣ ಎಲ್ಲಿ ದೊಡ್ಡದಿರ್ಬೋದಾ ಅಂತ. ಎಲ್ಲಿ ಹೋದ್ರು ಅಲ್ಲಿ ಕೃಷ್ಣಣ್ಣ? ಹೋದದ್ದೆ ನನಗೆ ಹೇಳದೆ. ನೀವು ಮೊನ್ನೆ ಜಾರಿ ಗುಜ್ಜೆ ಬಿದ್ದಾಗೆ ಬಿದ್ದದ್ದಲ್ವಾ, ಅದು ನೀವು ನಿನ್ನೆ ಬಿದ್ದದ್ದು. ಇದು ಮುದ್ದುಗೆ ಅದೆಂತ ಮಾರೆ? ಅದೆಂತ ಕೃಷ್ಣಣ್ಣ? ಹ? ಅದು ಎಂತ? ಆಡ್ಲಿಕ್ಕ? ಆಡ್ಲಿಕ್ಕೆ ಕೊಡ್ತಿದ್ದೀರಾ? ಆಟಿಕೆ ಸಾಮಾನು. ತೊಂಬತ್ತು ನೀವೇ ಕುಡಿಯಿರಿ. ತೊಂಬತ್ತಂತೆ ಆಸೆ ಇಲ್ಲದೆಲ್ಲ. ಕೋರಿದ ಕಾರು ಕೊರ್ಲೆ ಅಗ್ಗಿಯರವನದಲ್ಲಿ ಸಂಪತಣ್ಣ ഏറെങ്കിലേ കോരിത കാറ് പിന്നെ ഇടിച്ചേരാ ഞാൻ പിന്മാത്രം ഇഷ്ടമാണ് ഓടിപ്പോയരാ പിന്നെ ഐഡി ಅವರು ಇಲ್ಲ. പിന്നെ ഐഡി ಅವರು ಅವು ಕೊರಚು ಬಂದೊಂದುಲ್ಲ ಸಂಪತ್ತನ್ನೇ ಎಬಿ ഞാൻ പിന്മാന്ത നോവി അവച്ച് ಏಪತ್ತಿಕ್ವರ್ ಕಾರ್ಲ ಮೀಟಾಕೈ ಈ ಸಂಪತ್ತಣ್ಣನ ಮಂಡೆ ಪಾಳಿತಬೇಕು ಕೋರಿ ಕೊರೊಂದುಲ್ಲೇರು ಕೃಷ್ಣಣ್ಣೆ ಏರೆಗ್ ಕೋರಿ ಮರಣಿ ಹಲಸು ಮೇಳ ಬೈದರ ಹಾ ಬೈದ ಹಲಸು ಮೇಳ ಬೈದ ಗುಜ್ಜೆ ಮೇಳ ಬೈದ ಅಕ್ಕ ಸಂಪತ್ತಣ್ಣನ ಮೇಳ ಇತ್ತನ ವಾ ನಾಚಿಕೆ ಇರೆಗ್ ದಾಯಿಗೆ ಬನ್ನೊಂದುಲ್ಲೆ ಸಂಪತ್ತಣ್ಣ ದಾದಿ ಏರೆ ಬನ್ನಿ ಎಲ್ರು ಕಮೆಂಟ್ ಹಾಕಿ ಲೈಕ್ ಕೊಡಿ ಬನ್ನಿ ಗೈಸ್ ಬನ್ನಿ ಮಾತಾಡುವ ಹಾಗೆ ಪಿನ್ ಐಡಿಗೆ ಕನೆಕ್ಟ್ ಆಗಿ ಆಯಿತಾ ಯಾರೆಲ್ಲ ಪಿನ್ ಐಡಿಗೆ ಕನೆಕ್ಟ್ ಆಗಿಲ್ಲ ಕನೆಕ್ಟ್ ಆಗಿ ಏಪ ಬರ್ತಾರೆ ಅಲ್ಪ ಇರೇನು ಬೆರಿ ಬರ್ತದೇರತ್ತ ಮುದ್ದು ಹಲಸು ಮೇಳಲ್ಲಿ ಏನನೇ ಬೇರಿ ಬರ್ತದೆ
ಆ ಎನ್ನ ಊರುಡೆ ನೀರು ಬೇರೆ ಬರ್ತದೆ ನೀರು ಬರ್ತಂಡೆ ನೀರೇನು ಬೇರೆ ಬರ್ತೀರಿ ಕೃಷ್ಣಣ್ಣ ನಿಮ್ಮನ್ನಾದ್ರೂ ಓಡಿಸ್ತಾರೆ ಇಲ್ಲಿಂದ ನನ್ನನ್ನು ಓಡಿಸಲ್ಲ ಗುಜ್ಜೆ ಖಾಲಿ ಮಲ್ದಾರ ಇಲ್ಲಾಗ್ಲ ಕೊನತ್ತಾರ ಅಯ್ಯೋ ದೇವ ಈ ಸಂಪತಣ್ಣನ ಕೇಳಿಲ್ಲ ಸಂಪತಣ್ಣ ಇರ್ನ ಡೀಪಿಡ್ ಉಂಡು ಡೀಪಿಡ್ ಡಾಟಾ ಇಜ್ಜಿ ಬೊಕ್ಕ ಬರ್ತ ಹಾಂ ಈ ಸಂಪತಣ್ಣನ ಮಂಡೆ ಬಾಳೋಡಿ ದಾದೆ ಡೀಪಿಡ್ ದಾದೊಡ್ಡಿ ಕೇಳಿ ತೋಜಿಜಿ ಮಾರಿ ನಿಮ್ಮ ಡಿ ಪಿಯಲ್ಲಿ ಯಾವ ಫೋಟೋ ಉಂಟು ಅದನ್ನು ಕಿತಪತಿ ಮಲ್ದಾರಿಗೆ ಇಜ್ಜಪ್ಪ ಇರನಾಥ ಜೋರಿಜ್ಜ ಇರಡು ಪಾಪ ಡಿ ಪಿ ಉಂಡು ಅವು ಎಂಕ್ಲ ಕಂದೋಜು ನಾನು ಹಾಗೆ ಹೇಳಿದ್ದಲ್ಲ ಸಂಪತ್ತಣ್ಣ ಅದು ಯಾವುದು ಫೋಟೋ ಅಂತ ಕೇಳಿದ್ದು ನಿಮ್ಮ ಮಂಡೆಗೆ ಒಂದು ಕೊಡ್ತೇನೆ ನೋಡಿ ಬಜ್ಜಿ ಮಾಡಿ ಬಿಟ್ಕೊಂಡು ಮಂಡೆ ಮುರಣಿ ತೋಟೋಡು ಗೋರಿಯರ ಮುದ್ದು ಎರ ಪಂಡೇರಿಂಕ್ ವಾ ತೋಟೋಡಿ ಎಲ್ಲಿ ತೋಟದಲ್ಲಿ ಬಿದ್ದದ್ದು ಅದು ಇವರು ಬಿದ್ದದ್ದು ಕೃಷ್ಣಣ್ಣ ಅಂತ ಇದ್ದಾರಲ್ಲ ಅವರು ಬಿದ್ದದಂತೆ ಈಶ್ವರ ಪಾರ್ವತಿ ಓಕೆ ಥ್ಯಾಂಕ್ ಯು ಇದಕ್ಕೆ ಎಲ್ಲಿಗೆ ಹೋದ್ರಿ ಮಾತಾಡಿ ಕೃಷ್ಣಣ್ಣ ಇರೋದು ನೀವಿಬ್ಬರೇ ನೀವಾದರೂ ಮಾತಾಡಿ ಮತ್ತೆ ಬರ್ತಾರೆ ಮತ್ತೆ ಎಲ್ಲರೂ ಒಬ್ಬೊಬ್ಬರಾಗಿ ಹಾಜರಾಗ್ತಾರೆ ಯಾನ್ ಪಿದಾಡ್ವೆ ದೂರ ಸಂಬಂಧ ಉಂತಲೇ ಉಂಟ ದುಡಿಮೆ ಹೌದಾದೆ ದುಡಿಮೆ ಎಲ್ಲ ಮಂಡೆ ಕೃಷ್ಣಣ್ಣ ನೀವು ಬಿದ್ದದ ಹಾಗೆನಾ ಹಾಗೆ ಬಿದ್ರ ಗೊತ್ತಾಯ್ತು ಈಗ ಗೊತ್ತಾಯ್ತು ನೀವು ಹಾಗೆ ಬಿದ್ರ ನೀವು ಅದು ಹೇಳ್ಬೇಕಲ್ಲ ನೀವು ಹೇಗೆ ಬಿದ್ರಿ ಅಂತ ಈಗ ಹೇಳಿದ್ರಿ ರವೀಂದ್ರ ಅಣ್ಣ ಬಂದ್ರು ಮನಸ್ಸು ಅಂತಾರ ದಾದಿ ಕಜಿಪ್ಪ ಅಲ್ಲೇ ರವೀಂದ್ರ ಅಣ್ಣ ಕೃಷ್ಣನೇ ಬೂಡ್ದು ನಂಚೆಗೆ ತುಳಿ ಪನ್ನೊಂದುಲ್ಲೇರು ಡಾಟಾ ಖಾಲಿ ಇರು ಮನ್ಪಂದು ಕುಲ್ಲೇ ಸಂಪತ್ತಂದು ಕಾಡು ಮಂಡಿ ಕೃಷ್ಣ ಬ್ರೋ ಹಾಯ್ ಅಂತ ರವೀಂದ್ರ ಅಣ್ಣ ಸೂಪರ್ ಸೂಪರ್ ಇವರದು ರವೀಂದ್ರ ಅಣ್ಣಂದು ರೈಲು ಹೊರಟಿದೆ ರವೀಂದ್ರ ಅಣ್ಣ ಅಂತೂ ಹಾಯ್ ಅಂತ ತುಷಾಂತ್ ಬಂದ್ರು ಹಾಯ್ ತುಷಾಂತ್ ಹೇಗಿದ್ದೀರಾ ಊಟ ಮಾಡಿದ್ರಾ ಏನು ಊಟಕ್ಕೆ ಸ್ಪೆಷಲ್ ಪಣಸಾಂಡ್ ನಿನ್ನ ಎನ್ನ ಆತಲಿ ಟೊಮೆಟೊ ಸಾರು ಇರಗದದೆ ರವೀಂದ್ರ ಅಣ್ಣ ಪ್ರಶಾಂತ್ ಇರಗದ ಕೋಡದಾಯ ಲೈವ್ ಬತ್ತು ಜರಿ ರೇತಂಟಿಗೆ ಲೈವ್ ಮಾಡ್ದಾನೆ ನಾಡಿ ಅನ್ನ ಲೈವ್ ಎದಿಕ್ಕಿದ್ವಿ ತುಷಾಂತ್ ಬ್ರೋ ಹಾಯ್ ಅಂತ ರವೀಂದ್ರ ಅಣ್ಣ 20 ಪಾಡುವಾರ ಉಂತುವಾರ ದುಡ್ಡಿಜ್ಜಿ ಅನ್ನಡಿ 2 ಚೆಕ್ ಉಂಡದು ಒಂದೊಂದು ಸಂಪತ್ತನ್ನು ಅಂದಂತ
ಗುಜ್ಜು ಊರಿನ ಮರಣಿ ರವೀಂದ್ರಣ್ಣ ಕಾರ್ಲಾಡ್ ಬಂದಿದ್ದಾರೆ ಕೃಷ್ಣಣ್ಣ. ಹಾಯ್ ಮೂರ್ತಿ ಅಂತ ತುಷಾಂತ್, ಹಾಯ್ ರವಿ ಅಣ್ಣ ಅಂತ ಕೃಷ್ಣಣ್ಣ. ಅದು ಇವರು ಬಿದ್ದದ್ದು ಇಲ್ಲಿ ಯಾರು ನಮ್ಮದು ಕೃಷ್ಣಣ್ಣ ಬಿದ್ದದ್ದು. ಅದು ಯಾರಿಗೂ ಕೂಡ ನಾವು ಪ್ರಚಾರ ಮಾಡಲಿಲ್ಲ ಆಯಿತಾ. ಇವತ್ತು ಅವರೇ ಹೇಳಿದರು, ಹಾಗಾಗಿ ನಿಮಗೆಲ್ಲ ಮಾಹಿತಿಯನ್ನು ಕೊಡ್ತಿದ್ದೇನೆ. ರೋಡಲ್ಲೆಲ್ಲ ಹೋಗುವಾಗ ಜಾಗ್ರತೆ ಆಯಿತಾ, ಬೀಳಬೇಡಿ ಯಾರು. ಬಾಯ್ ಟಾಟಾ ಅಂತ ಸಂಪತಣ್ಣ, ಬಾಯ್ ಸಂಪತಣ್ಣ. ಒಂದು ಟಾಟಾ ಪಾಡಂಬಲೆ ಅವೇ 40 ರೂಪಾಯಿದ್ದ ಪಾಡಂಬಲೆ. ಹಾಯ್ ತುಷಾಂತ್ ಅಣ್ಣ ಅಂತ ಕೃಷ್ಣಣ್ಣ, ಹಾಯ್ ಮೂರ್ತಿ ಬ್ರೂ ಅಂತ ತುಷಾಂತ್. ರವೀಂದ್ರಣ್ಣ ಓಲ್ ಮಾಯ್ಕಾಯ ಸೂಪರ್ ಸೂಪರ್, ಥ್ಯಾಂಕ್ ಯು. ಮತ್ತೆ ಹೇಳಿ ತುಷಾಂತ್, ನಿನ್ನೆ ಎಷ್ಟು ಹೊತ್ತಿನ ತನಕ ಲೈವ್ ಇತ್ತು? ನಿಮ್ದು ಲೈವೇ ಸಿಗಲಿಲ್ಲ ನನಗೆ, ಏನಾಗಿತ್ತು? ಹಾಂ, ಹುಡುಕಿದೆ ನಾನು. ಎಲ್ಲಿ ಹೋದ್ರಿ? ಇದ್ದೀರಾ? ಸೂಪರ್. ಮತ್ತೆ ಹೇಳಿ ಉಡುಪಿ ಅವರೇ, ಏನು ಸಮಾಚಾರ? ಉಡುಪಿಯಲ್ಲಿ ಬೊಳ್ಳ ಇದೆಯಾ ಇಲ್ವಾ? ಸೂಪರ್, ಥ್ಯಾಂಕ್ ಯು. ಕೋಡೆ ಜಾಲಿ ಇತ್ತನತ್ತೆ ಮೂರ್ತಿ ಪನ್ನೊಂದು ಓಲಿ ಜಾಲಿ ಅಂದೆ ಕೃಷ್ಣಣ್ಣ. ತುಷಾಂತ್ ಅಣ್ಣ ಮೊರನಿ ಪೆಲಕೈ ಬೂರಿನಿ ಕಾರ್ಲಾಟ ನಂದಿಲ್ಲ. ಒಂದು ನಿಮಿಷ. ಬಲ್ಲ ನೆರಿಯರ ಸೂಪರ್. ಬೊಲ್ಲ ಇಲ್ಲ ಅಂತ ಹೇಳ್ತಿದ್ದೆ ಅಣ್ಣ ಅಂದು ತುಷಾಂತ್ ಅಣ್ಣ ಅಂತ ಕೃಷ್ಣಣ್ಣ. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದಾರೆ. ರವೀಂದ್ರಣ್ಣ ಒಣಸಾಣಿಕೆ ಅನ್ನೋದು ಕೃಷ್ಣಣ್ಣ. ಒಣಸಾಣಿ ಇರ್ನ ಹಣ್ಣು ಅಂತ ರವೀಂದ್ರಣ್ಣ. ಪೋಣು ಪೋಣು ಬೆಲಕೈ ಊರುಣು ಇಜ್ಜಿ ಉಲ್ಲ ಎನ್ನ ಒಂಜಿ ಕಾಲ್ ಬರ್ತಣ್ಣ ಅಂಚಿ ತೆಬಿಗೆ ಎಂಡತ್ತ ಎನ್ನಾಡು ರವಿ ಅಣ್ಣ ಅಂತ ಹೇಳ್ತಿದ್ದಾರೆ. ಹೋಗಿಲ್ಲ, ಇದ್ದೇನೆ ಆಯ್ತಾ. ಎಲ್ಲಿಗೆ ಹೋಗುತ್ತೆ? ಬೇಗ ಬೇಗ ಕಮೆಂಟ್ ಹಾಕಿ ಆಯ್ತಾ. ಲೈಕ್ ಕೊಡಿ, ಕಮೆಂಟ್ ಮಾಡಿ ಬನ್ನಿ ಅಂತ ಹೇಳ್ತಾ ಇದ್ದಾರೆ ರವೀಂದ್ರಣ್ಣನವರು ಅಲ್ವಾ? ಅದೇ ಅಲ್ವಾ ವಿಷಯ. ಬೆಲಕಾಯಿ ಉಂಡು ಬೂರ್ದು ಜೀವ ಇರ ಮಂಡೆ ಕೃಷ್ಣನ ಮಂಡೆ ಪಾಡುದಿಲ್ಲ. ಯಾನ್ನ ಮೊಬೈಲ್ ಕಮೆಂಟ್ ಪಣ ನೈಟ್ ಕಮೆಂಟ್ ತೂಂದಿಜ್ಜಿ ಐಟ್ ಇಂಗ್ಲೀಷ್ ಬರೋಂಡುಂಡು ಯಾನ್ ಬೇತೆ ಮೊಬೈಲ್ ತೂಂದು. ಸಿಟಿ ಅಣ್ಣೆ ಬರ್ತಾರೆ. ಹಾಯ್ ಸಿಟಿ ಅಣ್ಣ, ಎಂಚಲ್ಲರು ಒಣ ಅಲ್ತಾರ ಅತ್ತ ಕೋಡಿಂಚೀರು ಒಣಸಿಜ್ಜು ಬಂಡಾರ ಅತ್ತ ಇನ್ನೇ ಅಂಡಲ್ಲ ಒಣಸ್ ಬಂತಾರ. ಸಿಟಿ ಅಣ್ಣನಿಗೆ ಎಲ್ಲರೂ ಹಾಯ್ ಅಂತ ಹೇಳಿ ಆಯ್ತಾ. ಹಾಯ್ ಸಿಟಿ ಅಣ್ಣ ಅಂತ ಕೃಷ್ಣಣ್ಣ. ಒಂದೆರಡು ನಿಮಿಷ ಬಂದೆ ಜನರೇ, ಇರಿಗೆ ಹೋಗಬೇಡಿ ಯಾರು ಕೂಡ ಆಯ್ತಾ.
ಬೈದ್ರ ಬೈಲಿಲ್ಲಲ್ಲ. ಕೇಳಿಸ್ತದ ಕೇಳಿಸ್ತದ. ಓ ಜನರೇ, ಎಲ್ಲ ಕೈ ಬರ್ತ ಓ ದೇವರೇ ಒಂದಕ್ಕೆ ದಾದಾತಂಡ ದೇವರನೇ ಒಂದು ಏತು ಮೆಸೇಜ್ ಪೂರ ಸ್ಕಿಪ್ ಅವೆ, ಎಲ್ಲ ಸ್ಕಿಪ್ಪು. ಉಳಿದದ್ದು ಮೆಸೇಜನ್ನು ಓದ್ತೇನೆ. ಕೇಳ್ತದಾ? ಹೇಳಿ ಮಾರು ಕೇಳ್ತದ. ಸ್ಕ್ರೀನಲ್ಲಿ ಹೋಯ್ತು. ಏರಂಡಲ್ಲ ಕೇನುಂಡು ಕುಲ್ಲೆ ಮನೊಂದುಲ್ಲೇರ್ ಏರಂಡಲ್ಲ ಲೈವ್ಡು ಮುದ್ದುನ ಗುರ್ತು ತಕ್ಲಿತ್ತಂಡ ಒಂಚೂರು ಪೋದುವನೆ ಮುದ್ದುದ ಎಂಕ್ ದಾಲ ಆತಿಜ್ಜಿ. ಅಂಡ ಸ್ಕ್ರೀನ್ ಓನ್ ಮಾಯಿ ಕಾಣಿನ್ ತೂಪುನೆ ಸ್ಕ್ರೀನ್ ಓಲ್ ಪೋಂಡು ತೋಜಿಜ್ಜಿ ಇಗ್ಲ ಕಮೆಂಟ್ ಮಾತ್ರ ತೋಜುಂಡು. ಬಲೆ ಅಣ್ಣ ಬಲೆ ಅಕ್ಕ ಕಮೆಂಟ್ ಪಾಡ್ಲೆ ಲೈಕ್ ಕೊರ್ಲೆ. ముద్దు ఆరిపోయి పొయ్య కన్నర పోయింది పని మూర్తి ఆరు పొయ్య కన్నర పోయింది అంద స్క్రీన్ ఉండు అందే ఇంక దాని ఒక తోಜಿ ಸ್ಕ್ರೀನ್ ಸೈಯಡ್ ಮೊಬೈಲ್ ಉಂಡತೆ ಒಂದೊಂದುಲ್ಲೇರು ಸಿಟಿ ಅಣ್ಣಿ ಓಕೆ ಬೊಕ್ಕ ಯಾನ್ ಟುಗೆದರ್ ಲೈವ್ ಮಲ್ಪೆ ಬಲೆ ಮಾತೆರ್ಲ ಆವೈತೆ ಯಾನ್ ಮಾರ್ಕೆಟ್ಗೆ ಪೋಂದುಲ್ಲ ಇರ್ ಮಾರ್ಕೆಟ್ಗೆ ಪೋಂದುಲ್ಲಾರ ಕನಲ್ಲೆ ತಿಂಡಿ ಬುರ ಯಾಕಂದ್ರೆ ಸ್ಕ್ರೀನ್ ಪೋಂಡು ಇತ್ತ ಮೊಬೈಲ್ ಪೋಂಡು ಓ ಕೇನು ಜಯ ಓ ಕೇನು ಜಯರೆಗ್ಲ ಪಾತೆರ್ಲ ಮಾತ್ ಯಾನ್ ಉಲ್ಲ ನಿಕಲ್ ಪಾತೆರ್ಲೆ ಸ್ಕ್ರೀನ್ ಪೋತು ಸರಿ ಕೂಕು ಕೃಷ್ಣಣ್ಣ ಇದ್ದೀರಾ ಕೃಷ್ಣಣ್ಣ ಸಿಟಿ ಅಣ್ಣ ಮಾತಾಡಿ ಯಾರಾದರೂ ಮಾತಾಡಿ ಮಾರ್ ಕೇನುಡು ಪನೊಂದುಲ್ಲೆ ತುಷಾಂತ್ ಥ್ಯಾಂಕ್ ಯು ತುಷಾಂತ್ ಈ ರಂಡರ ಪಂಡದ ಮಕ್ಕಳ ಮಂಡೆ ಕೊರಡು ಒಂಜಿ ಮನಿ ಪುಜೆರೆ ಮಕ್ಕಳು ದಾದಂಡಲ್ಲ ಇಂಚೇನಾತ ತಿಂಡಿ ತಿಂಡಿ ಯಾವ ಪನ್ಲೆ ಕೇನುಂಡು ಯಾನು ಕ್ಯೂಡ್ ಅಂದೆ ಸಿಟಿ ಅಣ್ಣ ಕೇನುಂಡ ಓಕೆ ಅನ್ನ ಏತಿ ಒಬ್ಬ ದೀಪನು ಕೆವಿಗೇನಂದ ಕಾಲ್ಪೋರು ಇವರೇ ಮಾತಾಡಿ ಎಲ್ಲಿ ಹೋದ್ರಿ ಜನರೇ ತುಷಾಂತ್ ಪೇಂಟೆ ಬೋಪರತೆ ತಿಂಡಿ ಬತ್ತಲ್ಲವೇ ಮಾತ್ರೆಗಳು ಎನ್ನ ಲೈವ್ ಡಿತ್ನ ಮಾತ್ರೆಗಳ ತಿಂಡಿ ಕೊರ್ತೀನಿ ಓಕೆ ದಾದ ತಿಂಡಿ ಓಡು ಮುದ್ದು ಮ್ಯಾಮ್ ನಕ್ಕರು
ತಿಂಡಿ ಮಸಾಲೆ ದೋಸೆ ಏನ ಊರಂಡ ಪೂರ ಪತಲೆ ಕೆಪ್ಪೆರೆ ಇಜ್ಜೆರು ಮುಲ್ಪ ಓಕುಲ ಇರಡ ಒಬ್ಬೆ ಮಾಡ್ರಿ ಎಂಕಲ್ ಪಂಡನ ಓಕೆ ನಿಗ್ಲೆಲ್ಲ ಎಪ್ಪುನಾಗ ದಾನೆ ಕೆವಿಗೆ ನಾನು ಆತಲ್ಲ ಎತ್ತೊಂದು ಈ ಕೃಷ್ಣ ಅಣ್ಣನ ಕೇಂಡ ಎಲ್ಲರೂ ಬನ್ನಿ ಮಾರೆ ಎಲ್ಲಿ ಹೋದ್ರು ಅವರ ಯಾರು ಸ್ಕ್ರೀನ್ ಕಾಣ್ತಾ ಇಲ್ಲ ಅಂತ ಹೋದ್ರ ಅಂತ ಯಾಕೆ ಈಗಾಯ್ತು ಯಾಕೆ ಹೀಗಾಯ್ತು ನಕ್ಕುರು ಬಂದು ಸ್ಕ್ರೀನ್ ಮರ್ಯಾದಿಡ್ ಬತ್ತ ಬತ್ತ ನಕ್ಕುರಂತ ಕೃಷ್ಣ ಅಣ್ಣ ಇದು ಮೊಬೈಲ್ ಸರಿ ಇಲ್ಲ ಮಾರೆ ಅದಕ್ಕೆ ಅದರಲ್ಲಿ ಸ್ಕ್ರೀನ್ ಕಾಣಿಸ್ತಾ ಇಲ್ಲ ನಿಮಗೆ ಕಾಣಿಸ್ತದ ಓ ಜನರೇ ನಿಮಗೆ ಕಾಣಿಸ್ತದ ಮೊದಲು ನಾನು ಹೇಳಿದ್ದು ಕೇಳಿಸ್ತದೆ ಹೇಳಿ ನಕ್ಕೂರು ಅಂತ ಬನ್ನಿ ಗೈಸ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ನಾನು ಮಾರ್ಕೆಟಿಗೆ ಹೊರಟೆ, ಮತ್ತೆ ಸಿಗುವ ನನ್ನ ನಿಮ್ಮ ಲೈವ್ ಅಂತ ಹೇಳಿ ಮಾರೆ ಎಂತ ನೀವು. ಕಾಣಿಸುತ್ತೆ ಅಂತ ರವೀಂದ್ರಣ್ಣ. ಎಂತ ಕಾಣಿಸುತ್ತೆ? ಅದು ಸೂರ್ಯನ ಚಂದ್ರನ ಹೇಳಿ ರವೀಂದ್ರಣ್ಣ. ಲೆಫ್ಟ್ನಾಗೆ ಅಂಕಲ್ ಓಪಂಡ ಮೂಲು ನೆರೆ ಕತ್ತಕ್ಲೇನು ಈಗ ಭಗವಾನ್ ಕುಲವಾತ ಅಂದ ಸಿಟಿ ಅಣ್ಣ ಓ ಕುಲ ಸ್ಕ್ರೀನ್ ಉಂಡು ಮಾರೆ ಒಂದೊಂದಲ್ಲ ಕೃಷ್ಣಣ್ಣ. ಸಾರಿ, ಲೈವ್ ಆಯ್ತಾ, ಮಿಸ್ಟೇಕ್ ಆಯ್ತಾ? ಹೌದಾ. ಜಯದೇವಪ್ಪ ಅವರೇ ಹಾಯ್, ಹೇಗಿದ್ದೀರಾ? ಟೀ ಕುಡಿದ್ರಾ? ಹಾಗೆ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ ಆಯ್ತಾ. ಬೊಕ್ಕ ಎಂಕದಾಯ್ತು ಅಜ್ಜಿ ಕೊಡು ನಿಮ್ಮ ಬೆಳೆದು ಒಂದು ಲಾವ್ತು ಅಜ್ಜಿ ಸರಿ ಜೈಕ್ ಮಾತಾಡಿ ಫ್ರೆಂಡ್ಸ್. ಇಲ್ಲಿ ಹೋದ್ರು ಸಿಟಿ ಅಣ್ಣ, ಕೂಕು ಸಿಟಿ ಅಣ್ಣ. ಸಿಟಿ ಅಣ್ಣನವರು ಮಲಗಿದ್ದಾರೆ. ಸೂರ್ಯನ ಚಂದ್ರನ ಹೇಳಿ ರವೀಂದ್ರಣ್ಣ. ಮೂರ್ತಿವರ ಜೋಡ ಓ ಪಲ್ಲೆ ಪಂದು ತೂಲೆಗೆ ಒಂದೊಂದು ಸಿಟಿ ಓ ಪಂಡ ಉಂಡತೆ ಅವಳು ನಾಯಿ ಪುಚ್ಚೆ ಪೂರ ಪಾರ್ ಬರ್ಪುಂಡು ಸಿಟಿ ಅಣ್ಣ ತೂಲೆ ಬಡ ಪೆತ್ತಲ ಪೂರ ಬರ್ಪುಂಡಿತ್ತು ವರನಿ ಅತ್ತೆ ಕೃಷ್ಣಣ್ಣ. ಇರ್ನ ಕಣ್ಣಿಗೆ ಕೋರಿ ಉಡ್ತಿದ್ದು ನಾವು ಆನಂದ ಕೋರಿಲ ಉಡ್ತಿದ್ದು ಯಾವ ತೋಜಿಚ್ಚಿ ಕರ್ಮ. ಹಾಯ್ ಹಾಯ್ ಸುಪ್ರೀತಾ ಸಿಸ್, ಹೇಗಿದ್ದೀರಾ? ಸುಪ್ರೀತಾ ಸಿಸ್ ಊಟ ಮಾಡಿದ್ರಾ? ಇವರಿಗೊಂದು ಕೊಡುವ ಆಯ್ತಾ. ಬ್ಲೂ ಕೊಟ್ಟೆ ಸುಪ್ರೀತಾ ಸಿಸ್. ಬನ್ನಿ ಬನ್ನಿ ಗೈಸ್. ಹೌದು ಬನ್ನಿ ಗೈಸ್, ಕಮೆಂಟ್ ಹಾಕಿ. ಹಾಗೆ ಇಲ್ಲಿ ಪಿನ್ ಐಡಿ ಅವರಿಗೆ ಕನೆಕ್ಟ್ ಆಗಿ ಆಯ್ತಾ. ಎನ್ನ ಲೈವ್ ದೃಷ್ಟಿ ಬಿಡ್ದು. ಒಂಜ ಕೃಷ್ಣಣ್ಣನ ದಿಪ್ಪು, ಒಂಜ ಮಹೇಶ್ ಅಣ್ಣನ ದಿಪ್ಪು. ಒಂಜಿ ಎಂಕ್ಲೆ ಈತ ಮೆಸೇಜ್ ಪಾಡಂದಿಲ್ಲ ಪೊಂಜು ಬನ್ನೊಂದುಂಡು ಎಂಕ್ಲೆಗ್ ಕೇನು ಜಿಂತು ಹೌದು ರವೀಂದ್ರಣ್ಣ, ದೃಷ್ಟಿ ಬಿದ್ದಿದ್ದಿ.
ಅದು ಇಬ್ಬರದ್ದೇ, ಒಂದು ಕೃಷ್ಣ ಅಣ್ಣನದ್ದು ಹಿಡಿದಿದ್ರು, ಮಹೇಶ್ ಅಣ್ಣನದ್ದು. ಅಲ್ವಾ? ಬೇರೆ ಯಾರ್ದು ಇರ್ಲಿಕ್ಕಿಲ್ಲ, ಬೇರೆಯವರೆಲ್ಲ ಒಳ್ಳೆಯವರು. ಇರ್ನ ಮೊರೆಂದ ವೀಡಿಯೋಡು ಬೋರಿ ಇತ್ತಂಡತ ಅವು ಪನ್ನೊಂದಿಲ್ಲೇರು ಕೃಷ್ಣಣ್ಣಿ. ಮುದ್ದು ಹಾಯ್, ಗುಡ್ ಈವ್ನಿಂಗ್ ಅಂತ ಸುಪ್ರೀತಾ ಸಿಸ್. ಗುಡ್ ಈವ್ನಿಂಗ್ ಸುಪ್ರೀತಾ ಸಿಸ್. ರವೀಂದ್ರ ಅಣ್ಣ ನಗ್ತಾ ಇದ್ದಾರೆ. ಹೌದಾ? ರವೀಂದ್ರ ಅಣ್ಣ ನಗ್ತಾ ಇದ್ದಾರಾ? ಎಲ್ಲಿ ನಗುತ್ತ ಅವ್ರಿಗೆ? ಅವರಿಗೆ ಹಲ್ಲುಂಟ? ಅವ್ರ ಅಜ್ಜ ಅಲ್ವಾ? ನಾ ಪಾಪ. ನೀವು ಪಾಪನಾ? ಹೌದಾ ರವೀಂದ್ರ ಅಣ್ಣ? ಗೊತ್ತೇ ಇರಲಿಲ್ಲ ಆಯ್ತಾ. ಮೂರ್ತಿ ಅಣ್ಣ ಅರೆಗ್ ಅತ್ತೆ, ಹಾಂ, ಅತ್ತೆ ಬಿತ್ತೆ ಆತನ ಬನ್ನೊಂದಿಲ್ಲ, ಅದೇ ಅತ್ತೆ ಬಿತ್ತೆ ಅನ್ನೋ ಹಣ್ಣು ಉಂಡತ್ತ ಬೋರಿ ಬನ್ನೊಂದಿಲ್ಲೇರು ಕೃಷ್ಣಣ್ಣಿ. ನಾ ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ ಸುಪ್ರೀತಾ ಸಿಸ್? ರವಿ ಹಾಯ್ ಅಂತ ಸಿಟಿ ಅಣ್ಣ. ಮತ್ತೆ ನೆಟ್ವರ್ಕ್ ನೆಕ್ಕೆ ನಂದು ಪ್ರಾಬ್ಲಮ್. ವೆಯ್ಟ್. ಸಿಟಿ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರ ಅಣ್ಣ. ಸೌಮ್ಯ ಹಾಯ್ ಸೌಮ್ಯ, ಎಂಚೊಲ್ಲರ್ ಚಾಪರಿಯರ ಒಣಸ್ಕೊಂತಾರ. ಮೂರ್ತಿ ಹಾಯ್ ಅಂತ ಸುಪ್ರೀತಾ. ಅರೆಗೆ ಚೂರು ಸರಿ ಇಜ್ಜಿಯೇ ಸಿಟಿ. ಏರೆಗೆ ಸರಿ ಇಜ್ಜಿಯೇ ಇರೇ ಬೀಜ ದಕ್ಕರ ಉಂಟು. ಸುಪ್ರೀತಾ ಸಿಸ್ ತಂದುಳ್ಳೇರ. ಸೌಮ್ಯ ಸಿಸ್ ಹಾಯ್ ಅಂತ ರವೀಂದ್ರ ಅಣ್ಣ. ಹಾಯ್ ಸುಪ್ರೀತಾ ಅಂತ ಕೃಷ್ಣ ಅಣ್ಣ. ಸೌಮ್ಯ ಓಲ್ ಬಾಯರ್ ಬಲೆ. ಸೌಮ್ಯ ಅವರು ಸಭೆಗೆ ಬಂದಿದ್ದಾರೆ, ಅವರಿಗೆ ಸ್ವಾಗತ. ಸುಪ್ರೀತಾ ಸಿಸ್ ಫಸ್ಟ್ ಟೈಮ್ ನನ್ನ ಲೈವ್ಗೆ ಬಂದಿದ್ದಾರೆ, ಅವರಿಗೆ ಕೂಡ ಸ್ವಾಗತ ಸುಸ್ವಾಗತ. ಕೋಸ್ಟಲ್ ತುಳುನಾಡ್ ಹಾಯ್ ಅಂತ ಹೇಳ್ತಿದ್ದಾರೆ ಸುಪ್ರೀತಾ ಅವರು. ಬಲೆ ಬೆಲೆ ಗೈಸ್, ಬೇಗ ಬೇಗ ಬತ್ತು ಕಮೆಂಟ್ ಮಾಡಲೆ ಅಂಚೆನೆ ಮೂಲು ಚಾನಲ್ ಇತ್ಮಕ್ಲೆ ಸಪೋರ್ಟ್ ಮಾಡ್ಲೆ. ಸುಪ್ರೀತಾ ಸಿಸ್ ಹಾಯ್ ಅಂತ ರವೀಂದ್ರಣ್ಣ. ಸುಪ್ರೀತಾ ಸಿಸ್ ಅವ್ರದ್ದು ಚಾನಲ್ ಇದೆ. ಹಾಗೆ ಸೌಮ್ಯ ಇದ್ದಾರೆ, ಕೃಷ್ಣಣ್ಣ ಇದ್ದಾರೆ, ರವೀಂದ್ರ ಅಣ್ಣ ಇದ್ದಾರೆ, ಸಿಟಿ ಅಣ್ಣ ಇದ್ದಾರೆ. ಅವರ ಎಲ್ರಿಗೂ ನೀವು ಕೂಡ ಸಪೋರ್ಟ್ ಮಾಡಿ. ಹಲೋ ರವೀಂದ್ರ ಅಣ್ಣ ಅಂತ ಸೌಮ್ಯ ಸಿಸ್. ಅಂದ ಮೂರ್ತಿ ಅಣ್ಣ ಅರೆಗೆ ಸರಿ ಇಜ್ಜ ಹಿಂಗೆ ಗೊತ್ತಿಜ್ಜು ಮಾರ. ಥ್ಯಾಂಕ್ಸ್. ಸಿಟಿ ಅಣ್ಣ ಇರೋ ಮಂಡೆ ಕೊರ್ಪುತ್ತುಲಿ ಇದು ಕೃಷ್ಣ ಅಣ್ಣನ ಪಾತ್ರ ನಂಬುಚ್ಚಿ. ರವೀಂದ್ರ ಹಾಯ್ ಅಂತ ಸುಪ್ರೀತಾ ಸಿಸ್. ಸಿಟಿ ಅಣ್ಣ ಮುದ್ದು ಮರನಿ ತೋಟೋಡು ಬೂಡ್ದಿನಿ ಐಡ್ದು ಬೊಕ್ಕ ರಂಚ ಒಂದು ಪೂರ ಡೈಲಾಗ್ ಉಂಡತೆ ಮಹೇಶ್ ಅಣ್ಣನ ಕಂಡದಿನಿ ಕೃಷ್ಣಣ್ಣ. ಅದೇ ನಂಗೂ ಸಪೋರ್ಟ್ ಮಾಡಿ ಪ್ಲೀಸ್. ನಾ ಪಾಪ ಹಾಗಾದರೆ ಪಾಪ ಇದ್ದವರಿಗೆ ಮಾತ್ರ ಸಪೋರ್ಟ್ ಮಾಡಬೇಕಾ ರವೀಂದ್ರಣ್ಣ? ನೀವೆಂತ ಹೇಳುದು ಅಲ್ವಾ ಸುಪ್ರೀತಾ ಸಿಸ್? ನೋಡಿ ಇಲ್ಲಿ ರವೀಂದ್ರಣ್ಣ ಪಾಪ ಅಂತ, ಅದಕ್ಕೆ ಸಪೋರ್ಟ್ ಮಾಡಬೇಕಂತೆ. ಉಮೇಶ್ ಹಾಯ್ ಅಂತ ಇಟ್ಟಿದ್ದಾರೆ ಸಿಟಿ ಅಣ್ಣ. ಅದು ಉಮೇಶ್ ಅಲ್ಲ, ಸುಪ್ರೀತಾ ಸಿಸ್ ID ನೇಮ್ ಅಷ್ಟೇ, ಅದು ಉಮೇಶ್ ಅಂತ. ರವೀಂದ್ರಣ್ಣ ಎಂತ ಕುತ್ತಿಗೆಯನ್ನು ಅರ್ಧ ಮಾಡಿದ್ದಾರೆ ಅವರಿಗೆ ಸರ್ತ ಮಾಡಲಿಕ್ಕೆ ಏನಾಗಿದೆ ಎಂತ ಅದು ಅರ್ಧ ಮಾಡಿದ್ದು. ತೋಟೋಡು ಜಾರ್ದು ಬೂರಿನ ಮೂರ್ತಿ ಅಣ್ಣ ತೋಟದಲ್ಲಿ ಜಾರಿ ಬಿದ್ದದ್ದು. ಅದು ದೊಡ್ಡ ಕತೆ ಉಂಟು ಗೊತ್ತುಂಟಾ. ಅವರು ಮೊನ್ನೆ ಉಂಟಲ್ಲ ಎಂತ ಬೆಕ್ಕು ನಾಯಿಯನ್ನೆಲ್ಲ ತೋಟಕ್ಕೆ ಕರ್ಕೊಂಡು ಹೋದದ್ದು ಗೊತ್ತಾ ಸಿಟಿ ಅಣ್ಣ. ತೋಟಕ್ಕೆ ಹೋಗುವಾಗ ಅಲ್ಲಿ ಒಂದು ಇದುಂಟಲ್ಲ ಕಲ್ಲುಂಟಲ್ಲ, ಅದು ಇದು ಮಳೆಯೆಲ್ಲ ಬಂದುಂಟಲ್ಲ, ಇದಾಗಿದೆ, ಪಾಮಜ್ಜೆಲ್ಲ ಹಿಡಿದು ಹೋಗಿದಲ್ಲ, ಅದಕ್ಕೆ ಅವರು ಕಾಲಿಟ್ಟರು, ಅಲ್ಲೇ ಬಿದ್ದು ಅವರಿಗೆ ಎಂತ ಮಾಡೋದಂತ ಗೊತ್ತಿಲ್ಲ. ಯಾರಾದರೂ ನೋಡಿದರೆ ಏನಾದರೂ ಹೇಳ್ತಾರಲ್ಲ, ನಗ್ತಾರಲ್ಲ, ಅದಕ್ಕೆ ಅವರು ಯಾರ ಹತ್ರ ಕೂಡ ಹೇಳಲಿಲ್ಲ. ಇವತ್ತೇ ಅವರು ಲೈವಿಗೆ ಬಂದು ಹೇಳಿದ್ದಾಯ್ತಾ. ಅಂದು ಸಿಟಿ ಅಣ್ಣ ಅಂತ ಕೃಷ್ಣ ಅಣ್ಣ. ಮೈ ನೇಮ್ ಈಸ್ ಸುಪ್ರೀತಾ ಅಂತ ಹೇಳ್ತಿದ್ದಾರೆ ಸುಪ್ರೀತಾ ಅವರು. ಹೌದು ಸುಪ್ರೀತಾ ಅವರ ಬಿದ್ದದವರು ಯಾರಿಗೂ ಕೂಡ ಹೇಳಲಿಲ್ಲ ಅಂತೆ. ಇವತ್ತು ನನ್ನ ಲೈವ್ಗೆ ಬಂದು ಹೇಳಿದ್ರು, ಅದಕ್ಕೆ ಸಿಟಿ ಅಣ್ಣ ಹೇಳಿದ್ರಲ್ಲ, ಅದಕ್ಕೆ ನಾನು ಹೇಳಿದೆ ಅವರಿಗೆ. ಮತ್ತು ಅವರು ತೋಟಕ್ಕೆ ಹೋದದ್ದು ಯಾಕೆ, ಅದು ಕೂಡ ಬೆಕ್ಕು ನಾಯಿಯನ್ನೆಲ್ಲ ಕರ್ಕೊಂಡು. ಹಾಂ
ದನವನ್ನು ಕರ್ಕೊಂಡು ಹೋಗೋದು ನಾನು ಕೇಳಿದ್ದೇನೆ, ಇವರು ನಾಯಿಯನ್ನೆಲ್ಲ ಕರ್ಕೊಂಡು ಹೋಗಿದ್ದು ಯಾಕೆ? ಹ್ಮ್. ಇದೆಲ್ಲ ಬೇಕಿತ್ತ ಕೃಷ್ಣನ್ನ? ಹೌದಾ? ಜಾರಿ ಬೀಳುವ ಕೆಲಸ ಎಲ್ಲ ಬೇಕಿತ್ತ? ಸುಮ್ಮನೆ ಇರ್ಬೋದಿತ್ತಲ್ಲ ಮನೆಯಲ್ಲಿ. ಕಾಫಿ or ಟೀ? ನಾನು ಈಗೆಲ್ಲ ಮನೆಗೆ ಹೋಗಿ ಸಿಟಿ ಅಣ್ಣ ಇರೆಗೂ ಕೂಡ ಒಂದು ವಿಷಯ ಗೊತ್ತು. ಎಂತ ಕೃಷ್ಣಣ್ಣ, ಏನು ವಿಷಯ? ಹ್ಮ್. ಅದು ಇನ್ನೊಂದಾ? ಅದು ನಂಗೆ ಗೊತ್ತು. ಅದು ಇನ್ನೊಂದು ನೀವು ಗದ್ದೆಯಲ್ಲೆಲ್ಲ ಬಿದ್ದದ್ದು, ಅದು ಕೂಡ ಅವರಿಗೆ ಹೇಳಬೇಕಿತ್ತು. ಅವ್ರು ಎಲ್ಲಿ ಹೋದ್ರು? ಸಿಟಿ ಅಣ್ಣ ನೋಡಿ, ಅವರು ಗದ್ದೆಯಲ್ಲಿ ಕೂಡ ಬಿದ್ದಿದ್ರಂತೆ, ನಿಮಗೆ ಹೇಳಿಲ್ಲ ಅಂತೆ, ಅದೇ ಹೇಳ್ತಾ ಇದ್ದಾರೆ ನೋಡಿ. ಪ್ಲೀಸ್ ಲೈಕ್ ಕೊಡಿ ಮಾರ್ರೆ ಅಂತ ಹೇಳ್ತಿದ್ದಾರೆ ರವೀಂದ್ರ ಅಣ್ಣ. ಈವ್ನಿಂಗ್ ನೋ ಟೀ ಕಾಫಿ? ಓಕೆ, ಹೌದಾ, ಓಕೆ. ಛೇ ಮೂರ್ತಿ ಅಣ್ಣ ಅಂದಿ ಈರು ಪಂಡಿನ ನಂಬುದು ಜಿತ್ತು ತುನಗ ಸತ್ಯ ಅನ್ ಮೆಸೇಜ್ ಪಾಣಿ ಬೇತಾರು ಬಿಟ್ಪದ ಸಿಟಿ ಅಣ್ಣ. ಸಬ್ಸ್ಕ್ರೈಬ್ ಮೈ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಅಂತ ಹೇಳ್ತಿದ್ದಾರೆ ಸುಪ್ರೀತಾ ಸಿಸ್. ಎಲ್ಲರೂ ಸುಪ್ರೀತಾ ಸಿಸ್ ಚಾನಲ್ಗೆ ಕನೆಕ್ಟ್ ಆಗಿ ಆಯಿತಾ. ಹಾಗೆ ಇಲ್ಲಿ ಪಿನ್ ಐಡಿ ಅವರಿದ್ದಾರೆ, ನಮ್ಮದು ಕೃಷ್ಣ ಅಣ್ಣ, ರವೀಂದ್ರ ಅಣ್ಣ ಇದ್ದಾರೆ, ಸೌಮ್ಯ ಇದ್ದಾರೆ. ಎಲ್ಲ ಚಾನಲ್ಗೂ ಕೂಡ ನೀವು ಸಪೋರ್ಟ್ ಮಾಡಿ. ನನ್ನ ಹತ್ರ ಕತೆ ಹೇಳ್ತಾರೆ ಈ ಕೃಷ್ಣನ. ಮುದ್ದು ಅವರು ನಗ್ತಾ ಇದ್ದಾರೆ ಅಂತ ರವೀಂದ್ರ ಅಣ್ಣ. ಮತ್ತೆ ನಗದೇನು ಮಾಡಿ, ಡ್ಯಾನ್ಸ್ ಮಾಡುವ ಇವ್ರದ್ದು ಡಬ್ಬ ಡೈಲಾಗ್ ಎಲ್ಲ ಕೇಳಿ. ಹೌದಾ ರವೀಂದ್ರ ಅಣ್ಣ? ಬಲೆ ಬಲೆ ಗೈಸ್, ಬಲೆ ಬಲೆ ಕಮೆಂಟ್ ಮಾಡಲಿ. ಪಾತೆರ್ಲೆ ತುಕ ರಪ್ಪ ರಡ್ರಡ್ ಪಾತೆರ್ಲೆ. ಒಂದೇ ವಾಕ್ಯದಲ್ಲಿ ಉತ್ತರಿಸಿ. ಡಬ್ಬ ಡ್ಯಾನ್ಸು ಡಬ್ಬ ಡ್ಯಾನ್ಸ್ ಅತ್ತೆ ಡಬ್ಬ ಎಂಚಿನ ಪ್ರಶ್ನವನ್ನಿ. ಎನ್ನ ಲೈವ್ ದಾದಾಂಡು ದಾದಾನ ಆತನು ಮರ್ದು ಹೊಲ್ತಾ ಏರೆಗೆ ಕೃಷ್ಣ ಅಣ್ಣಗ ಮರ್ದು ಅಲ್ತಾಗೆ ಓಲಾರ್ನ ಊರು ಅಜೆಕಾರ್ದಾಗೆ ಮರ್ದು ಅದೇ ಕೃಷ್ಣಣ್ಣ ಆರು ಬಲ್ತಿರ್ತದೆ ಅವರಿಗೆ ನಾಶಿಗೆ ಆಯ್ತು. ಶೇ ಎನ್ನ ಮರ್ಯಾದೆ ನೆಟ್ಟೆ ಪೋಂಡತ್ತ. ಓಕೆ ಓಕೆ ಸುಪ್ರೀತಾ ಸಿಸ್ ಬರುವ ಆಯಿತಾ. ಎಲ್ಲರೂ ಬನ್ನಿ ಸುಪ್ರೀತಾ ಸಿಸ್ ಅವರ ಲೈವಿಗೆ ಆಯಿತಾ. ಸಪೋರ್ಟ್ ಮಾಡಿ ಅವರಿಗೆ. ಮುದ್ದು ಮರನಿ ಪೆಲಕಾಯಿ ಕಂಡರಗೂ ಪೋತೀನಿ ಅಲ್ಪಾರಿನ ಬೆರಿ ಪತ್ತೀನಿ ಆರ ಬಲಿತೊಂದು ಬನ್ನಗ ತೋಟು ಕಾರ್ಜದು ವರ್ಣಿಸಿಪ್ಪೆ ಇವ ಮಂಡೆ. ಹೌದಾ ಸುಪ್ರೀತಾ ಸಿಸ್? ಓಕೆ ಓಕೆ ಬಾಯ್. ಓಕೆ ಬಾಯ್ ಸುಪ್ರೀತಾ ಸಿಸ್. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು. ಯಾನೋರ ಲೈವ್ ಬ್ಯಾಕ್ ಬೋರ್ಡ ಓ ಕುಲ ಬೋರ್ಡ ಶೀರೆಲ್ಲ ಬಿಡಿಸಿದಾಲ ಬಿಡಿಸಿ ಇರ ಫೋನೆಲ್ಲ ಪ್ರಾಬ್ಲಮ್ ಅಂದತೆ. ಛೇ ಏನು ಮಾಡಲಿ ನಾನು. ಮೂರ್ತಿ ಅಣ್ಣ ಎಂಕ್ ಕೇಂಡ್ ಮಸ್ತ್ ಬೇಜಾರಾണ് ಪಿರಮಂಡೆ ಪೆಟ್ಟ ಆತಂಡ. ಅಯ್ಯೋ ಸಿಟಿ ಅಣ್ಣ ನಿಮ್ಮ ಮಂಡೆ ಅದು ಇವರಿಗೆ ಕೃಷ್ಣ ಅಣ್ಣನಿಗೆ. ನಿರ್ಮಲಾ ಸಿಸ್ ಬಂದರು. ಹಾಯ್ ಸಿಸ್. ಭಾಗ್ಯ ಅವರೇ ಹಾಯ್ ಅಂತ ಹೇಳಿದ್ದಾರೆ. ಹಾಯ್ ಹಾಯ್. ಪ್ಲೀಸ್ ರಿಟರ್ನ್ ಮಾಡಿದ್ದೇನೆ ನಿರ್ಮಲಾ ಸಿಸ್. ಕಮೆಂಟ್ ಆಗಿದ್ದೇನೆ ನೋಡಿ ಆಯಿತಾ. ಮಾಡಿದ್ದೇನೆ, ಕಮೆಂಟ್ ಕೂಡ ಹಾಕಿದ್ದೇನೆ. ನಿರ್ಮಲಾ ಸಿಸ್ ಹಾಯ್ ಅಂತ ರವೀಂದ್ರ ಅಣ್ಣ.
ಬ್ಲೂ ಕೊಟ್ಟೆ ನೋಡಿ ನಿರ್ಮಲಾ. ಬಂತು ಮಾರೆ ಮೈಕ. ಹೌದಾ, ಕಮೆಂಟ್ ನೋಡಿದಿ? ಹೌದಾ, ಥ್ಯಾಂಕ್ ಯು. ನನ್ನ ಲೈವ್ಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿರ್ಮಲಾ ಸಿಸ್. ಹಾಯ್ ರವೀಂದ್ರ. ಹಾಂ ರವೀಂದ್ರ ಸಿಸ್ಸಾ? ಅವ್ರು ಸಿಸ್ ಅಲ್ಲ, ಬ್ರದರ್. ಸೂಪರ್ ಸೂಪರ್ ಅಂತ ರವೀಂದ್ರ ಅಣ್ಣ. ಆಯ್ತು, ರವೀಂದ್ರ ಅಣ್ಣ ಸಿಸ್ ಅದು. ಸಾರಿ ರವೀಂದ್ರ ಬ್ರೋ ಅಂತ ಹೇಳ್ತೀನಿ. ಓಕೆ ನಿರ್ಮಲಾ ಸಿಸ್, ಪರವಾಗಿಲ್ಲ. ರವೀಂದ್ರ ಅಣ್ಣ ನಗ್ತಾ ಇದ್ದಾರೆ. ಓಕೆ ಓಕೆ ಅಂತ ಹೇಳ್ತಿದ್ದೆ. ಪರವಾಗಿಲ್ಲ, ಒಂದು ಸಲ ನೀವು ಸಿಸ್ ಆದರೆ ಪರವಾಗಿಲ್ಲ ಆಯ್ತು ಅಲ್ವಾ ನಿರ್ಮಲಾ ಸಿಸ್? ಉಡುಪಿಯ ಫೇಮಸ್ ಜನ ಅವರು. ಪೋಂಡು ಪೋಂಡು ಪೂರ ಪೋಂಡು. ಟೈಪಿಂಗ್ ಮಿಸ್ಟೇಕ್ ಆಯ್ತು ಸರ್, ಅದಕ್ಕೆ ಎಂತಕ್ಕೆ ಸಾರಿ? ಅದು ಅವರು ಕಾಮಿಡಿಯಾಗಿ ತಗೊಳ್ತಾರೆ ಆಯ್ತಾ. ಸಾರಿ ಬೇಡ ನಿರ್ಮಲಾ ಸಿಸ್, ಓಕೆನಾ? ಅವೇ ಮೂರ್ತಿ ಅಣ್ಣ ಆರೇ ನಡೆ ಕಡೆ ಪೊಯ್ಯ ಬೋಡಕ್ಕೆ ಅದಕ್ಕೆ ನಿಂಗೆ ಡೌಟಾ? ಸಿಟಿ ಅಣ್ಣಿಗೆ ಮಂಡೇ వాడేతులే అందు సిటీ అన్ని ఇంకలా వేజరాడు దాయిగు ಎಂಕೆ ಪೂರ ಉಲ್ಟಾ ಉಂತದನ್ನು ಪಾಪಿಲ್ತುಲೆ ಫೇಮಸ್ ದಾದವನದು ಅಂದಿ ಈರು ಉಡುಪಿಡ್ ಬಾರಿ ಫೇಮಸ್ಗೆ ಅಂದತೆರ ಇರೇನು ಬುಂಡ ಅವರು ಏರ್ಲ ಇಜ್ಜೆಗೆ ಆಟೋ ಡ್ರೈವರ್ ಅದು ಫೇಮಸ್ ಅದು ಅಂಚೆ ಅದು ಇರೇನೊಂಜಿ ಹೈಲೈಟ್ ಮಾಡ್ಕೊಡತ್ತ ಅಂಚ ವಿಷಯ. ಈ ಸಿಟಿ ಅಣ್ಣನ ಮಂಡೆ ಪಾಡುವುದು. ಉಡುಪಿಡ ಮೀನು ಫೇಮಸ್ ಅಂದೆ ಆರು ನಿರ್ಮಲಾ ಸಿಸ್ ಪೋಯರ. ನಿರ್ಮಲಾ ಸಿಸ್ ಬೇಜಾರಾಯ್ತಾ? ಬನ್ನಿ ಬನ್ನಿ ಮಾತಾಡಿ. ಎಲ್ಲಿ ಹೋದ್ರಿ? ಓಯ್ ಬನ್ನಿ, ನನಗೆ ಬೇಜಾರು ಇಲ್ಲ ಮಾರ. ಹೌದು, ಬೇಜಾರು ಮಾಡ್ಕೊಂಡಿಲ್ಲ ರವೀಂದ್ರಣ್ಣ. ಬನ್ನಿ ಸಿಸ್, ಎಲ್ಲಿದ್ರು ಕಮೆಂಟ್ ಹಾಕಿ. ಅತ್ತೆ ಮೂರ್ತಿ ಅಣ್ಣ ಯಾರ ಎನ್ನು ಲೈವ್ಗಳ ಪೋಯಿ ಅಗ್ಲ ದಾದ ಕನೆಕ್ಷನ್ ನಾನೇ ತವಲೆನ್ನ ಮರಿಯದ್ದೆ ಪರಂದು ಪಾಪಿ ಮತ್ತೆ ಎನ್ನ ಮರ್ಯಾದೆ ಅವನ್ ಅವದೆಪ್ಪರ ಅಂತ. ಮುದ್ದು ಕಜಿಪುக்கு பொய்ய பாடுதுன்னா அத்து மேல கிருஷ்ணண்ணன மண்டி பாடுறாங்க பொய்ய பத்தாண்டு. ರವೀಂದ್ರಣ್ಣ ಕೃಷ್ಣನ ಮಂಡೆ ಪೊಯ್ಯ ಪಾಡುವೆ ಸರಿಯಾ ಪೇರು. ಕಜ್ಜಿಪುಕು ಪೊಯ್ಯ ಪಾಡುವೇರಾ? ಅವು ಮೇರು ಮಹೇಶ್ ಅಣ್ಣೆ ಪಾಡುವೇರು ಬೇತೇರ್ಲ ಪಾಡುಚೆ. ಮಹೇಶ್ ಅಣ್ಣೆ ಕಜ್ಜಿಪುಕು ದಿನೋಲ ಪೊಯ್ಯನೆ ಪಾಡುಗೆ ಅಂಚಾದಾರು ಅಂಚಾತು. ಹಾ ರವೀಂದ್ರಣ್ಣ, ಅದೇ ವಿಷಯ, ನಿಜವಾದ ವಿಷಯ ಅದೇ. ಅವು ಗೊತ್ತು ಸಿಟಿ ಅಣ್ಣ ಮುದ್ದುನ ಇತ್ತೆ ಪೊಯ್ಯದ ಬೇರೆಲ್ಲ ಉಂಡು ಬನೊಂದು ಕೃಷ್ಣ. ಓ ಪೊಯ್ಯದ ಬೇರೆಲ್ಲ ಉಂಟಾ ಸಿಟಿ ಅಣ್ಣ? ಸಾರಿ ಕೃಷ್ಣಣ್ಣ ಏಪಡ್ದಕ್ಕ ಸ್ಟಾರ್ಟ್ ಬಂತು ಪೊಯ್ಯದ ಬೇರೆ. ಸೌಮ್ಯ ದೂರ ಬೇರೆ ಬರ್ತದೆ. ಸೌಮ್ಯತೆ ಉಂತು ನಿಜ ಅನ್ನಲ್ಲ ಇವರು. ಓ ಸೌಮ್ಯ ಪೋಯಿನ ಒಕ್ಕ ಅಕ್ಕಡೆ ಈತು ಮೋಕೆಂಡು ಆತು ಮೋಕೆಂಡು ಬಂದ್ಪೇರು ಇತ್ತೆ ಇಜ್ಜೇರು ಸೌಮ್ಯ ಎನ್ನರ ಇವನಾಗ ಸೌಮ್ಯ ಇಜ್ಜಿ.
ಪಿನ್ನದೆಪ್ಲೆ ಯಾವ ಒಂಜಿ ಸಬ್ಬಲ ಇಜ್ಜೆ ಓಕೆ ಓಕೆ ಏರ್ಲ ಇಜ್ಜೆ ಕಡೆ ವೇಸ್ಟ್. ಸೌಮ್ಯ ಬಲೆ ಮುದ್ದು ಲೆಪ್ಪನತ್ತೆ ಯಾರಿಗೆ ಜಾಸ್ತಿ ಟೆನ್ಷನ್ ಕೊರಚು ಅನ್ನೋದಿಲ್ಲ ಸಿಟಿ ಅನ್ನಿರ ಮಂಡೆ ಮಾಡುವುದು ಅಯ್ಯೋ ದೇವ ಈ ಲೈನ್ ಕೃಷ್ಣ ಅಣ್ಣ ತೋಲೆ ಕೃಷ್ಣ ಅಣ್ಣ ಬಾಯಿ ಕೊಂಚ ಪ್ಲಾಸ್ಟರ್ ಮಾಡೋಲ್ಲ ರವೀಂದ್ರ ಅಣ್ಣ ಬೆಲ್ಲ ಅಣ್ಣ ಪಾತಿರ್ಕ ಪಜ್ಜೆಲ್ಲ ಪನ್ಪೇರು ಎವಿ ಸರಿ ನಿಂದ ಪಂಚಣ ಸಿಕ್ಕಿ ಅಣ್ಣನ ಸಿಕ್ಕಿ ಅಣ್ಣನ ಕಿವಿ ಸರಿಯಾಗಿದೆ ಅಲ್ವಾ. ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ. ರವೀಂದ್ರ ಅಣ್ಣ ಎಲ್ಲಿ ಹೋದ್ರು? ರವೀಂದ್ರ ಅಣ್ಣ ರಿಕ್ಷಾ ಬಿಡ್ಲಿಕ್ಕೆ ಹೋದ್ರಂತ. ಅಂದು ఒక వరనే టెంపరీ నువ్వు గెరపెతులే కృష్ణ నీరు చూలే అని వంద కులేదు క్లాస్ ఎగ్జామ్ ರವೀಂದ್ರ ಅಣ್ಣ ಇದ್ದೀರಾ? ನಗುದು ನೋಡಿ ಅಂತ. ಎಲ್ಲಿದ್ದದ್ದು ಹೈಡಲ್ಲಿ ಎಂತ ಮಾಡ್ತೀವಿ? ರವೀಂದ್ರ ಅಣ್ಣ ನಗ್ತಾ ಇದ್ದಾರೆ. ಹೌದು, ರವೀಂದ್ರ ಅಣ್ಣ ನಗ್ತಾ ಇದ್ದಾರೆ. ರವೀಂದ್ರ ಅಣ್ಣ ಡ್ಯಾನ್ಸ್ ಮಾಡ್ತಿದ್ದಾರೆ. ಬನ್ನಿ ಗೈಸ್, ಬನ್ನಿ. ಮೂರ್ತಿ ಅಣ್ಣ ಬಾರಿ ಡೇಂಜರ್ ಕೆರ್ಕ ರೌಡಿ ಹತ್ತು ಮಾರಿ ನಾನು ಸೀದದ ನರಬ ನಿಖಲೇ ಕಾಣ ಅದೇ ರವೀಂದ್ರ ಅಣ್ಣ. ಚಾಯ್ ಗೋರಿ ಲಮೆಂಟ್ ಮಾಡ್ತೀರ ಪಾಪಿ. ಬನ್ನಿ ಬನ್ನಿ ಜನರೇ, ಬೇಗ ಬೇಗ ಬನ್ನಿ, ಇಲ್ಲಾಂದ್ರೆ ಒಂದು ಬೆಚ್ಚಾಗ್ತದೆ. ಬೆಚ್ಚಾದ್ರೆ ನಿಮ್ಮ ಮಂಡೆಗೆ ಒಂದು ಕೊಡಪನ್ನ ನೀರು ಹಾಕೊಡ್ಲಿ ಕೃಷ್ಣಣ್ಣ. ಹಾ ಹೌದು ಹೌದು, ಎಂತ ಹೌದು ಹೌದು, ನಿಮ್ಮ ಮಂಡಿ ರವೀಂದ್ರಣ್ಣ. ನೀವೊಂದು ಒಗ್ಗರಣೆ ಹಾಕಲಿ ಸರಿ ಆಯ್ತು. ಕಚ್ಚಿ ಬಿಡುತ್ತಾರೆ ಮತ್ತೆ ನಂಗೆ ಗೊತ್ತಿಲ್ಲ ಇಂತ ನನ್ನ ನಾಯಿಯ ಕಚ್ಚಲಿಕ್ಕೆ. ಹೌದಾ ಕೃಷ್ಣಣ್ಣ? ಕಚ್ಚಿ ಬಿಡ್ಲಿಕ್ಕೆ ನಾನೆಂತ ವಾಸ ಎಲ್ಲದ್ದು ಮಂಡಿಗೆ ನೀರು ಹಾಕ್ತೇನೆ ಅಂತ ಹೇಳ್ತಾ ಇದ್ದ. ಅದು ಕೃಷ್ಣಣ್ಣನ ಮಂಡಿಗೆ ನೀರು ಹಾಕ್ತೇವೆ, ನಿಮ್ಗಲ್ಲ. ಅವರಿಗೆ ನಿದ್ದೆ ಬಿಟ್ಟಿಲ್ಲ ಅದಕ್ಕೆ ಮಾತೆಲ್ಲ ದೂರ ಹೆಚ್ಚಿನಿ ಮರಲ ಇಂಟ ಮಾತೆಲ್ಲ ದೂರ ಅಂತ. ಬಲಣ್ಣ ಬಲಕ್ಕ ದೇವರೇ. ಮೀನ್ ಬೋಡಿ ಬಂಗುಡೆ ಬೂತಾಯಿ ನೂನೇನ್ ಮಾರ್ಗನ ಬಂಗುಡೆ ಬೂತಾಯಿ ಅಂಚೆ ಜನ ಬರ್ತಾರೆ ಅದಕ್ಕೆ.
ಮೀನು ಬೋಡೆ ಮೀನು, ತರಕಾರಿ ಬೋಡೆ ತರಕಾರಿ. ಆತ ರವೀಂದ್ರ ಅಣ್ಣ ತರಕಾರಿ ಬೋಡೆ ಮೀನು ಬೋಡೆ. ಅಯ್ಯೋ ದೇವ್ರೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಯಾರದು ಹೇಳಿದ್ದು? ಕುಕ್ಕು ಚುಕ್ಕು. ಕೂಡ ಮೀನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಎಂತ ಅಂಡರ್ ಜನ ಲೆಪ್ಪಡತೀನಿ ಈಗ ಮೀನ್ ಮಾರು ಹಾಗಾಗಿ 10 ರೂಪಾಯಿಗೊಂದು 10 ರೂಪಾಯಿಗೊಂದು 10 ರೂಪಾಯಿಗೆ ಒಂದು. ಬಲಣ್ಣ ಬಲಕ್ಕ ವೇಗವಲ್ಲಿ ಚಿನ್ನ ಮುದ್ದು ಟೆಂಪರ್ ಏರುಂಡು ವನದಲ್ಲಿ ಇದು ಕೃಷ್ಣ ನೀರ ಮಂಡಿ ಕೊಟ್ಟು ಮನಿಪದ ಕುಲ್ಲೇ ಎನ್ನ ಸಪೋರ್ಟ್ಗೆ ನೀ ಏರ್ಲಜ್ಜೆ ಒಂಜಿ ಕುಲಲಜ್ಜು. ಬಲಣ್ಣ ಬಲಕ್ಕ ಮೀನ್ ಬೇಕಾ ಕೇಳ್ತಾ ಇದ್ದಾರೆ. ಹೌದು, ಸೌಮ್ಯ ಅಲ್ಲ ಇಜ್ಜೇರು, ಶಾಂತಕ್ಕ ಇಜ್ಜೇರು, ಏರ್ಲ ಇಜ್ಜೇರು, ಪ್ರೀತಕ್ಕ ಇಜ್ಜೇರು. ಇನಿ ಆಂಜೋಗನನೆ ಸಾಮ್ರಾಜ್ಯ ಗಂಡಸರೇ ಮೇಲ್ಗೈ ಸಾಧಿಸಿದ್ದಾರೆ ನನ್ನ ಲೈವ್ನಲ್ಲಿ ಅಲ್ವಾ? ಕಿರಣ ಕುಲೆಕಲ್ ಪೂರ ದೂರ ಹೋಗ್ತುಂಡು ಒಂತಲೆ ಬಯ್ಯಾಡ ಲೈವ್ ಬರ್ತಾರ. ಅಣ್ಣ ಅಕ್ಕ ಬೇಗ ಹೊರಬ ಲೈವ್ ಬಲೆ ಇಚ್ಚಣ್ಣ ನನ್ನ ಇಲ್ಲ ಮಾರ್ರೆಗೂ ಸಿಟಿ ಅಣ್ಣ. ಹೌದೌದು ಎಲ್ಲ ಒಂಜಿ ಮಾರೆ ಐಕ್ ಹೋಗರ್ನೆ ಅಣ್ಣ. ಹೌದೌದು, ದೇವರನ್ನೇ. ಡಿ ಮಲ್ಲಿಕಾರ್ಜುನ್ ಅವರು ಬಂದ್ರು. ಹಾಯ್ ಮಲ್ಲಿಕಾರ್ಜುನ್ ಅವರೇ, ಹೇಗಿದ್ದೀರಾ? ಹಾಗೆ ಒಂದು ಲೈಕ್ ಕೊಡಿ ಆಯ್ತಾ. ಒನ್ಸ್ ಮೋರ್ ನೀವು ಮಂಡೆ ಮಾರೆ ಲೈಕ್ ಕೊಡಿ, ಯಾರು ಲೈಕ್ ಕೊಟ್ಟಿಲ್ಲ. ಹಾಗೆ ನನ್ನ ಚಾನಲ್ ಸಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ ಮಾಡ್ಕೊಡಿ ಆಯ್ತಾ. ಹೆಂಗ ಸಿಟಿ ಅಣ್ಣನ ಮೆಸಿಸ್ತನ ತಿಳ್ಕಿ. ಕೃಷ್ಣನ ಬೋಲ್ ಮಾಯ ಏರಿಯೇ ಪೂರ ಜತ್ತರದಾದ ಕಥೆ ಕಮೆಂಟ್ ಮಾಡ್ಲಿ. ರವಿ ಅಣ್ಣಗೆ ಒಗ್ಗರಣೆ ಮಾಡ ತೆಗಿಲಿ ಗಿಫ್ಟ್ ತಿಕ್ಕಳು ಅನ್ನೋದಿಲ್ಲ ಸಿಟಿ ಅಣ್ಣ. ಎಲ್ಲರೂ ನಗ್ತಾ ಇದ್ದಾರೆ ಅಂತ ರವೀಂದ್ರ ಅಣ್ಣ. ಬೆಂಚಿನ ಕೋರಿದ ಸುಕ್ಕನ ಒಗ್ಗರಣೆ ಮಾಡ್ತಾರೆ. ಮಲ್ಲಿಕಾರ್ಜುನ್ ಅವ್ರೆ ಇದ್ದೀರಾ? ಆರು ಬರ್ತೀರ ಅಂದು ಪಾಪ ಪೋಡಿತು ಮೊಕ್ಕಲು 40 ಬೇರೆ ಪೋಡಿತಾನ ಯಾರು ಲೈಕ್ಲ ಕೊಡ್ತೀರ? ಹಾ ಯಾನು ಒಗ್ಗರಣೆ ಪಾಡೊಂದಿಪ್ಪ ಅನ್ನೋದಿಲ್ಲೇರು. ಮಲ್ಲಿಕಾರ್ಜುನ್ ನೀರು ಬತ್ತನೆ ಎಡ್ಡೆ ಅಂಡ್ ಈಚೆಂಡ ಈರೆಗ್ ಬೂತು ಆರು ಬತ್ತದ್ಲ போயேறிய கிருஷ்ணன் நிறைய ஓடி அன்னைக்குலமே செத்து ನೀರು ಓದು ಕೋರಿದ ಸುಕ್ಕ ಓಡು ಅರೆ ಲೈಕ್ ಹೊಡೆದು ವಾಪಸ್ ದೇತ್ತೇರು ಪಾಪಿಲ್ಲ ಏರ ಲೈಕ್ ಕೊರಿ ಅವೆಲ್ಲಕ್ಕೆ ದೇತ್ತೇರು ಬಾಸೆಜ್ಜಿ అరేగ పాప మండ వచ్చాను అంది అరే మండ వచ్చాను పోయిన సావాస వచ్చింది
ನನ್ನ ಒಂತೆ ಪೊಟ್ಟುಕೊಂಡ ಪಂಜಿ ಬರ್ಕೊಂಡು ಸಿಟಿ ಅಣ್ಣ ಪಂಜಿ ಒಲ್ತೀಯ ನಜ್ಜತ್ ಏರಂಡಲ್ ಪ್ಲೀಸ್ ಬಲೆ ಮಾರೆ ಎಂಕ್ಲೆ ಮೂಲು ಒಂತರಲತ್ತು ಬುಡ್ದು ಪೋರಲತ್ತು ಅನ್ನೊಂದುಲ್ಲೆ ಸಿಟಿ ಅಣ್ಣ ಏರ್ಲ ಗೋಚಿ ಒಂತಲೆ ಬನ್ನಿ ಗೈಸ್ ಒನ್ಸ್ ಮೋರ್ ಅಂತ ರವೀಂದ್ರ ಅಣ್ಣ ಅಕ್ಲೆ ಏರ್ಲ ಕಮೆಂಟ್ ಮಾಡ್ಜೇರಿ ಸಪೋರ್ಟ್ ಮಾತ್ರ ಈಗ ಲಾಸ್ಟ್ ಮುಟ್ಟ ಲೈವ್ ಇಡುನ್ ತೋಡಿತ್ತು ಬೇಗ ಎಂಡ್ ಮಲ್ಪ 4:30ಕ್ಕೆ ಎಂಡ್ ಮಲ್ಪ ಓಕೆನಾ ಅದ ಮುಟ್ಟ ಒಂತಿ ಎರಡೇ ಪಕ್ಕಬಡನ ಫುಲ್ ತೊಂದರೆ ಐತಿ 4:15ಕ್ಕೆ ಲೈವ್ ಎಂಡ್ ಮಾಡ್ತೇನೆ ದಾದ ಒನ್ಸ್ ಮೋರ್ ರವಿ ಅಣ್ಣ ಅಂತ ಕೃಷ್ಣ ಅಣ್ಣ ಎಂಕ್ ಪೋಡಿಗೆ ಆಪುಂಡು ಏರಾಂಡಲ ಬಲೆ ಅಣ್ಣ ಒಂದೊಂದುಲೆ ರವೀಂದ್ರ ಇತ್ತೆ ಒಂದು ಸರಿಯಾಗಿರುವ ಒಂದೊಂದು ಸಿಕ್ಕಿ ನೀಗೆಲ್ಲ ಮಂಡೆ ನೀಗೆಲ್ಲ ಒಗ್ಗರಣೆ ಒನ್ಸ್ ಮೋರ್ ಅಂದ ಓ ದೇವರೇ అటు తూపారు ముగ్గురు దాత పాతారు వేరు ಬಂದು ಕೆಬ್ಬಿಗಾರು ಒಂದಿರಲಿ ಐಟು ಕೆಲವರು ಎಪ್ಪೇರಿ ಕೆಲವು ಜನ ಎಪ್ಪೇರು ಬಕ್ಕ ಬೇತ ಕಡೆ ಪಂಡ್ರಾಪುನದೆ ಚೂರು ಸರಿ ಅಂಡ್ ಸಿಟಿ ಅಣ್ಣ ಅನ್ನೋದಿಲ್ಲ ಕೃಷ್ಣ ಅಣ್ಣ ಅಂಡೆ ಗೊತ್ತದಲ್ಲಿ ಕೃಷ್ಣ ಅಣ್ಣ ಆಜಿ ಗಂಟೆ ಲೈವ್ ಉಂಡತ್ತೆ ಇರ್ನ ಆಜಿ ಗಂಟೆಗೆ ಲೈವ್ ಉಡ್ತು ಬಂದ್ವೆ సౌమ్య లైవ్ మల్తుందిలేరా ఏరాండల పూలే సౌమ్య లైవ్ మల్తుందిలేరా ತುಷಾಂತ್ ಲೈಕ್ ಕೊಡಿ ಮಾರ್ರೆ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ ಅಬ್ಬಿ ಅವರೇ ಹಾಯ್ ಹೇಗಿದ್ದೀರಾ ಏರ್ಲ ಮನಿ ಕೊಡ್ಚು ಚೂರು ಸಮಾಧಾನ ಆಯ್ರ ಅಂಚೆನೆ ಉಪ್ಪ ಏರ್ಲ ಮನಿ ಕೊಡ್ಚು ಅಂದ್ರೆ ಅಭಿ ಅವರೇ ಕನ್ನಡ ಬರುತ್ತಾ ನಿಮ್ಮನ್ನು ನೋಡಿದಾಗೆ ಹಿಂದಿ ಅವರಾಗೆ ಉಂಟು ನೀವು ಹಿಂದಿ ಅವರ ಕನ್ನಡದವರ ಮೊದಲೇ ಹೇಳಿ ಆಯ್ತು ನನಗೆ ಹಿಂದಿ ಬರಲ್ಲ ಇಲ್ಲಿ ಹಿಂದಿ ಮಾತಾಡುವವರು ಯಾರಾದ್ರೂ ಇದ್ದರೆ ಮಾತಾಡ್ತಾರೆ ಆಯ್ತು ಬ್ರದರ್ ಬರ್ತಾರೆ ಹಾಯ್ ಜಿತೇಶ್ ಬ್ರದರ್ ಹಾಯ್ ಸಿಟಿ ಬ್ರೋ ಅಂತ ಹೇಳ್ತಿದ್ದಾರೆ ಜಿತೇಶ್ ಬ್ರದರ್ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡ್ತಾ ಜಿತೇಶ್ ಹಾಯ್ ಅಂತ ಹೇಳ್ತಿದ್ದಾರೆ ಜಿತೇಶ್ ಬ್ರೋ ಹಾಯ್ ಅಂತ ರವೀಂದ್ರ ಅಣ್ಣ ಸಿಟಿ ಅಣ್ಣ ಕೂಡ ಹಾಯ್ ಹೇಳ್ತಿದ್ದಾರೆ ಎಲ್ಲ ನಿಮ್ಮ ದಯನ ಎಂತ ಅಭಿ ಅವರೇ ನನ್ನ ದಯೆಯಿಂದ ನನ್ನ ಲೈವ್ಗೆ ಬಂದ್ರ ಹಾಯ್ ರವೀಂದ್ರಣ್ಣ ಅಂತ ಜಿತೇಶ್ ಬ್ರದರ್ ಸೂಪರ್ ಅಂತ ರವೀಂದ್ರಣ್ಣ ಅಕ್ಕ ಟೀ ಆಗಿಲ್ಲ ನಿಮ್ದಾಯ್ತಾ ಹಾಗೆ ಓ ನಿಮಗೆ ಕನ್ನಡ ಬರುತ್ತೆ ಆಗುತ್ತೆ ಹಾಗೆ ಒಂದು ನನ್ನ ಚಾನಲ್ಗೆ ಸಬ್ ಆಗಿ ಆಯ್ತಾ ಜಿತೇಶ್ ಜಾಗೃತೆ ಯಾರು ಒಂತೆ ಜೋರುಡಿಲ್ಲ ಅಯ್ಯೋ ದೇವರ ಸಿಟಿ ಅಣ್ಣ 7 ಸಿಟಿಗೆ ನಂದು ಜಿತೇಶ್ ಬ್ರದರ್ ಅರ ಮಂಡೆ ಎರಡು ಮನೆ ಬಂದೆ ಕೊಲ್ಲ ಅರ ಮಾತ್ರಕ್ಕೆ ಏನು వచ్చి ಜಿತೇಶ್ ಬ್ರದರ್ ముద్దు జోరులేరకి ఆకలి వేత పంపుని రవి నమ్మొచ్చావి యాను పోడి ఓడితే కమెంట్ వాడద్దు ಅಂದೆ ರವೀಂದ್ರ ಅಣ್ಣ ಅಂಚಂಡೆ ಕಮೆಂಟ್ ಮಾಡచ్చు ಓಡಿತ್ತು ಅಭಿ ಅವ್ರು ನಗ್ತಾ ಇದ್ದಾರೆ ಜೋರುಗು ಜೋರು ಪಾಪಗೂ ಪಾಪ ಪನೊಂದುಲ್ಲೆ ಕರೆಕ್ಟ್ ಬಂಡಾರು ಜಿತೇಶ್ ಬ್ರದರ್ ಕರೆಕ್ಟ್ ಜಿತೇಶ್ ಮುದ್ದು ಪೂರ ಮರ್ದ ನನ್ನ ಈರೇನು ಓ ಮಾರುದ ನನ್ನ ಈರೇನು ಮಾರ್ಬೇಕು ಬಾಕಿ ಉಂಟು ಅನ್ನೋದಿಲ್ಲ ಸಿಕ್ಕಿ ಹಣ್ಣೆ ಅಭಿ ಅವರೇ ನೀವು ಟೀ ಕುಡಿದ್ರಾ ಒಂದು ಸರಿಯಾಯ ರೀತಿ ಪೂರ ಆತ ಜೀವನದಲ್ಲೇ ಕೃಷ್ಣ ಅಣ್ಣ
ಅಭಿ ಅವರೇ ಟೀ ಆಯ್ತಾ ನಿಮ್ಮದು? ಹಾಗೆ ಯಾರೋ ಲೈಕ್ ಕೊಟ್ಟು ವಾಪಸ್ ತಗೊಂಡ್ರಿ. ಹಾಗೆಲ್ಲ ಮಾಡಬೇಡಿ ಆಯಿತಾ? ಲೈಕ್ ಕೊಟ್ಟರೆ ಹಾಗೇನಿರಲಿ, ಇಲ್ದಿದ್ರೆ ಕೊಡಬೇಡಿ. ಓಕೆ. ಎಂಕು ಒಂಜಿ ಜನತ್ತ ಮಾತ್ರ ಪೋಡಿಗೆ ಸಿಟಿ ಬ್ರೋ ಪನ್ನೊಂದುಲ್ಲೆ ಏರ್ನಯೇ ಜಿತೇಶ್ ಬ್ರದರ್ ಏರ್ನ ಪೋಡಿಗೆ ಇನ್ನೂ ಇಲ್ಲ ರೀ. ಹೌದಾ? ನಿಮ್ಮ ಊರು ಯಾವುದು ಅಮ್ಮಿ ಅವರೇ? ಯಾವ ಊರು? ಲೈಕ್ ವಾಪಸ್ ತಗೊಂಡ್ರೆ ಥ್ಯಾಂಕ್ಸ್ ಅಂತ ಹೇಳ್ತಿದ್ದಾರೆ ರವೀಂದ್ರ ಅಣ್ಣ. ಹೌದೌದು, ಅವರಿಗೆ ಕೂಡ ಥ್ಯಾಂಕ್ ಯು ಹೇಳುವ ಆಯ್ತಾ? ಅದು ಒಳ್ಳೆಯ ಮನಸ್ಸಿರುವವ್ರು ಮಾತ್ರ ಹಾಗೆ ಮಾಡ್ತಾರೆ. ಅವು ಸಿಟಿಗೆ ಗೊತ್ತುಂಟು ಅಂದೆ. ನಾರಾಯಣ ಅವರೇ ಹಾಯ್, ಹೇಗಿದ್ದೀರಾ? ಟೀ ಆಯ್ತಾ ನಿಮ್ಮದು? ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಆಯಿತಾ? ಜಿತೇಶ್ ಏರಾವು ಪನ್ನೊಂದು ಸಿಟಿ ಅಣ್ಣೆ. ಒನ್ಸ್ ಮೋರ್ ಎಸ್ ಎಸ್ ಒನ್ಸ್ ಮೋರ್. ಕೃಷ್ಣಣ್ಣ ಮಾಯ ಆದ್ರ? ಕೃಷ್ಣಣ್ಣ ಕಲ್ಲಾದ್ರ ಅಂತಲ್ಲ, ಈಗ ಕಾಣ್ತಾ ಇಲ್ಲ ಅವರು. ಗೊತ್ತಾಂಡ ಜಿತೇಶ್ ಅಂತ ಸಿಟಿ ಅಣ್ಣ. ಹೇಗೆ ಗೊತ್ತು ಸಿಟಿಗೆ ಜಿತೇಶ್. ಅಭಿ ಅಭಿ ಅವ್ರು ಎಂತಕ್ಕೆ ನಗ್ತಿದ್ದೀರಾ? ನಿಮ್ಗೆ ಅರ್ಥ ಆಯ್ತಾ? ಜಿತೇಶ್ ಬ್ರದರ್ ನಗ್ತಾ ಇದ್ದಾರೆ. ಬನ್ನಿ ಬನ್ನಿ ಗೈಸ್, ಬನ್ನಿ ಬನ್ನಿ, ಕಮೆಂಟ್ ಹಾಕಿ. ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಒನ್ಸ್ ಮೋರ್ ಕುಲ ಅಂತ ಹೇಳ್ತಿದ್ದಾರೆ. ಎಂತ ಕುಲೆ? ಅದು ನೀವು ಕುಲೆ, ಪಜ್ಜಿ ಕುಲೆ. ಅಬ್ಬಿ ಅವರೇ, ನಿಮ್ದು ಊರು ಯಾವುದು? ಮತ್ತೆ ಏನು ಸಮಾಚಾರ? ಏನಾದರೂ ಇದೆಯಾ ನಿಮ್ಮ ಊರಲ್ಲಿ? ಬಿಸಿಲು ಇದೆಯಾ, ನೆರಳಿದೆಯಾ? ಅಭಿ ಅವರು ನಗ್ತಾ ಇದ್ದಾರೆ ಅಂತ ರವೀಂದ್ರನ್. ಮತ್ತೆ ಅವ್ರು ನಗದೆ ಅವರಿಗೆ ಹಲ್ಲಿಲ್ವಾ? ನಿಮಗೆ ಹಲ್ಲಿಲ್ಲ ಅಂದರೆ ಏನು ಮಾಡೋದು ರವೀಂದ್ರಣ್ಣ? ಹಾಯ್ ಮುದ್ದು ಸಿಸ್ ಅಂತ ಆರ್ಡಿ ಅಣ್ಣ ಬಂದರು. ಹಾಯ್ ಆರ್ಡಿ ಅಣ್ಣ, ಹೇಗಿದ್ದೀರಿ? ಲೈಕ್ ನಾನು ಥ್ಯಾಂಕ್ ಯು. ಎಲ್ಲಿದ್ದೀರಾ? ಟೀ ಕುಡಿದ್ರಾ? ರವಿ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ಆರ್ಡಿ ಅಣ್ಣ. ಆರ್ಡಿ ಬ್ರೋ ಹಾಯ್ ಅಂತ ರವೀಂದ್ರಣ್ಣ. ಅಲ್ಲಿದ್ದವ್ರು ನಗ್ತಾರೆ, ಅಲ್ಲಿ ಇಲ್ಲದವ್ರು ನಗಲ್ಲ, ಅಷ್ಟೇ ವ್ಯತ್ಯಾಸ. ಲೈಕ್ ಡನ್ 22. ಥ್ಯಾಂಕ್ ಯು ಜಿತೇಶ್ ಬ್ರದರ್. ಸಿಟಿ ಓಲರ್ ಅರ್ಜೆಕ್ಟೇರ ಅಂದ್ವಿ. ಟೀ ಕುಡಿದ್ರಾ ಅಂತ ಕೇಳ್ತಾ ಇದ್ದಾರೆ. ಯಾರು? ಅಭಿ ಅವರು, ನಮ್ಮ ಕಡೆ ಮಳೆ ಇದೆ, ನಿಮ್ಮ ಕಡೆ? ನಮ್ಮ ಕಡೆ ಮಳೆ ಇಲ್ಲ, ಇವತ್ತು ಮಳೆ ಇಲ್ಲ. ನಿನ್ನೆ ಮಳೆ ಇತ್ತು. ಇವತ್ತು ಮಳೆ ಇಲ್ಲ ಅಂತ ನಾನು ಛತ್ರಿ ಬಿಟ್ಟು ಬಂದಿದ್ದೇನೆ. ಬೇರೆ ನಂದು ಅಣ್ಣ ಮಗಳಿದ್ದು ಛತ್ರಿ ತಕೊಂಡು ಬಂದಿದ್ದೇನೆ. ಇವತ್ತು ಕೊಂಡೋಗದಿದ್ರೆ ಆ ಛತ್ರಿಯಲ್ಲಿ ನನಗೆ ಬೀಳ್ತದೆ. ಕೋಡೆ ಲೈವ್ ಇತ್ತು ಜತ್ತೆ ಸ್ವಾತಿ ಸಿಸ್ನ ಬನದಲೆ ಜಿತೇಶ್. ಪರಿಹಾರ ಇಜ್ಜಿ ಆರ್ಡಿ ಅಣ್ಣ. ರವಿ ಬ್ರೋ ಪರಿಹಾರ ಅಂತ ಕೇಳ್ತಿದ್ದಾರೆ. ಬರ್ಸ ಇಲ್ಲ ಮರ್ರೆ ಅಂತ ರವೀಂದ್ರ ಅಣ್ಣ. ಹೌದು, ಬರ್ಸ ಇಲ್ಲ. ನಾನಿವತ್ತು ಛತ್ರಿ ತಕೊಂಡು ಹೋಗೋದಿದ್ರೆ ಉಂಟಲ್ಲ, ನಾಳೆ ನನಗೆ ಆ ಛತ್ರಿ ಅಲ್ಲೇ ಬೀಳ್ತದೆ ಬೆನ್ನಿ. ಸ್ವಲ್ಪ ಶ್ರೀನಿ, ನಂದು ಕಾರ್ಕಳ. ನಿಮ್ಮದು ಊರು ಯಾವುದು? ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಆಯಿತಾ? ಬರ್ಸೆ ಇಜ್ಜಿಗೆ ಈ ಸರಿ ಕಾಡಿ ಅಣ್ಣ. ಇಜ್ಜಿ ಈರ್ನ ಪರ್ದಾಂಡಾಗಿ ಏನೊಂದಿರ್ಲೇರ ರವೀಂದ್ರ ಅಣ್ಣ. ಶ್ರೀನಿ ಫುಲ್ ನೇಮ್ ಏನು? ಎನ್ನ ಪರ್ದಾಂಡ್ ರವಿ ಬ್ರೋ ಅಂತ ಆರ್ಡಿ ಅಣ್ಣ. ಎನ್ನ ಊರು ಕಾಸರಗೋಡು. ಇತ್ತೆಪ್ಪುನು ಅಮೇರಿಕಡುಲ್ಲಾರಾ? ಅಮೇರಿಕ ಉಡ್ದು ಎನ್ನ ಲೈವ್ ತಗೊಂಡುಲ್ಲಾರಾ? ಥ್ಯಾಂಕ್ ಯು ಸೋ ಮಚ್ ಅಂಚನೆ ಲೈಕ್ ಕೊರ್ಲವೆ. ಬಾಯ್ ಪನ್ನೊಂದುಲ್ಲೆ ಜಿತೇಶ್ ಬ್ರದರ್ ಬಾಯ್. ಥ್ಯಾಂಕ್ ಯು ಸೋ ಮಚ್. ಇದು ಲೈವ್ ಬತ್ತು ಸಪೋರ್ಟ್ ಮಾಡ್ತಾರೆ. ಸೂಪರ್ ಅಂತ ರವೀಂದ್ರ ಅಣ್ಣ, ಥ್ಯಾಂಕ್ ಯು. ಹಾಗೆ ನನ್ನ ಚಾನಲ್ಗೆ ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟ್ ಆಗಿ. ನಿಮ್ಮದು ಚಾನಲ್ ಇದ್ದರೆ ಕೂಡ ಹೇಳಿ ಆಯಿತಾ? ಕಾಜುಪುದಾಯ್ತಕ್ಕ, ಕಾಜುಪು ಟೊಮೆಟೊ ಸಾರಿಗೆ ಇರೆಗದಾದಿತ್ತಂಡೆ. ಓಕೆ ಬಾಯ್, ನೆಕ್ಸ್ಟ್ ಟೈಮ್ ಸಿ ಯು. ಥ್ಯಾಂಕ್ ಯು ಶ್ರೇಣಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಇದು ಬರ್ತು ಲೈವ್ ಬತ್ತು ಸಪೋರ್ಟ್.
ಫ್ರೀ ಇತ್ತಂಡ ನಾನು ಒಂದಿನ ಬಲ್ಲೆ ಅಕ್ಕ ಹಿರೇಗ ಒಂಜಿ ಕವನ ಉಂಡು ಅಕ್ಕ ಪನ್ನಡ ಪನ್ಲೆ ಸೌಮ್ಯ ದಾದಿ ಕವನ ಪನ್ಲೆ ಹಿರೇನೆ ಕರ್ಜಿ ಚೆಲ್ಲೈತೆ ಅನ್ನ ದೊಂಡೆದ ಪಸ್ತ ಆಜಿ ಮುದ್ದು ಸಿಸ್ ಹೈಡ್ ಓಕೆ ಆರ್ಡಿ ಅನ್ನ ಎಂಕ್ ಮೀನ್ ಮಲ್ತೆ ಈರೆ ಮಲ್ತನಾ ಈರೆ ಕಜ್ಜಪ್ ಮಲ್ತನಾ ಓಕೆ ಓಕೆ ಬಾಯ್ ಪನ್ನೊಂದುಲ್ಲೆ ಬಾಯ್ ಶ್ರೀನಿ ಇರ ಫುಲ್ ನೇಮ್ ದಾದಂದು ಗೊತ್ತಾಯ್ತು ಈರುವರ ಬತ್ತಿತ್ತಾರ ಅಂದತ್ತೆ ಇನ್ನ ಲೈವ್ಗೂ ಆನೆಯವರ ಪಲ್ಲೆ ಕಾಂಡು ಈರೇನಾ ಇತ್ತರಡು ಒಂದು ಸರಿ ಪಾನ್ಪಾರ ಕೊಡೋರ ಎಲ್ಲ ಬರ್ಪೆ ಓಕೆ ನೆಡ್ ದುಂಬರ ಇರ್ ಲೈವ್ ಬತ್ತಿತ್ತಾರ ಪಂದೆ ಆನೆಯವರ ಕಮೆಂಟ್ ಬರ್ಲಿಕ್ಕೆ ಎತ್ತಾನೆ ಈರೇನಾ ಯಾನ್ ಪಿದಾಡ್ವೆ ಬಾಯ್ ಓಕೆ ಕೃಷ್ಣಣ್ಣ ಥ್ಯಾಂಕ್ ಯು ಸೋ ಮಚ್ ಇದು ಕೊಡ್ತು ಲೈವ್ ಬತ್ತಿ ಸಪೋರ್ಟ್ ಮಾಡ್ತಾರೆ ಯಾನ್ ಕೋಡೆ ಯಾನ್ ಕೋಡೆ ಮೀನ್ದ ಅಂದ ಓಕೆ ಮೀನ್ದ ಓಕೆ ಓಕೆ ಅವತ್ತಿ ನೆಡ್ ದುಂಬರ ಇರು ಎನ್ನ ಲೈವ್ ಬತ್ತಿತ್ತಾರ ಮೊನ್ನೆ ಕೇಶವಣ್ಣ ಹಾಯ್ ಹಾಯ್ ಎಂಜೊಲ್ಲ ಚಾಪರಿಯಾರ ವನಸ್ ಮಾಡ್ತಾರ ಸಪೋರ್ಟ್ ಅಂತ ರವೀಂದ್ರಣ್ಣ ಥ್ಯಾಂಕ್ ಯು ಕೇಶವಣ್ಣ ಹಾಯ್ ಅಂತ ರವೀಂದ್ರಣ್ಣ ಬರ್ತದೇನಾ ಹೆಂಗ್ ಗೊತ್ತಜ್ಜಕ್ಕ ಒಂದಿನ ಹಿಂಗೆ ತುಯ್ಲೆಕ್ಕೆ ಎತ್ತಾನೆ ಅಂತ ಇದ್ದೀನಿ ಓಕೆ ಬಾಯ್ 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 ಶ್ರೀನಿ ಥ್ಯಾಂಕ್ ಯು ಸೋ ಮಚ್ ಇದು ಕೊಡ್ತೇನೆ ಲೈವ್ ಬತ್ತ ಸಪೋರ್ಟ್ ಮಾಡ್ತಾರೆ ಬಿಸಿತ್ತ ನಡುಟ್ಲೆ ಬರ್ತಾರೆ ಥ್ಯಾಂಕ್ ಯು ಅವೇ ಕವನದಾರು ದೂರ ಪೋಯರು ಕವನ ಕವನ ಕನಪೆ ಬಂದು ದೂರ ಪೋಯರು ಸೌಮ್ಯ ಸೌಮ್ಯ ಉಲ್ಲಾರ ಓ ಸೌಮ್ಯ ಹಾಯ್ ಮಲ್ತ್ ಹಾಯ್ ಮಾತಾ ದಾದಾ ದಂಡ ಪಿಂಡಲೆಗ್ ನಮಸ್ತೆ ಅನ್ನೋದಿಲ್ಲೇರು ಕೇಶವಣ್ಣಿ ಏರಿ ದಂಡ ಪಿಂಡಲ ಅಯ್ಯೋ ದೇವರ ಅಲ್ಲೇ ತುಲೆ ರವೀಂದ್ರಣ್ಣ ದಂಡ ಪಿಂಡಗಳು ದಂಡ ಪಿಂಡಗಳು ಇವರು 4 ಕೋತಿಗಳು ಕವನದ ಪೊಣ್ಣು ಒಡೆ ಪೋಂಡಿಯಾ ದಾಲ ಬೇಜಾರಾದಿತ್ತಂಡ ಸಾರಿ ಪನ್ಪುಜಿ ಆ ನೀರಿಗೆ ಮಕ್ಕರ್ ಮಲ್ತೊಂದಿತ್ನಿ ಸಾರಿ ಇರ್ನ ಮಂಡೆ ಬಾಡ್ಲೇವೆ ಸಾರಿ ಪೂರ ಬರ್ಚಿ ಎನ್ನ ಪಾತೆರನ್ನು ತಾಳ್ಮೆಡಿ ಕೇಂಡರತ ಲೈಕ್ ಥ್ಯಾಂಕ್ ಯು ಸೋ ಮಚ್ ಇರೆಗ್ ಪೋಂಡು ಅಲಕ್ಕ ಪೋಂಡು ರವೀಂದ್ರ ಅಲ್ಲ ಯಾರು ಬನ್ನಿ ಆತ ದಂಡ ಪಿಂಡೋಲ್ಗೆ ನಿಕ್ಲು ಎಂಕತ್ತ ನಿಕ್ಲೆ ಮಾತ್ರ ಕವನ ನಾಡ್ರಗ ಪೋಂಡು ಪನ್ನೊಂದುಲ್ಲೆ ಅಂದ ರಮೇಶ್ ಅವರೇ ಹಾಯ್ ಹಾಯ್ ಹೇಗಿದ್ದೀರಾ ಟೀ ಆಯ್ತಾ ನಿಮ್ದು ಹಾಗೆ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ ಆಯ್ತಾ ಪಟಪಟ ಅಂತ ಲೈಕ್ ಕೊಡಿ ಪಟಪಟ ಅಂತ ಕಮೆಂಟ್ ಮಾಡಿ ಸಿಟಿ ಅಣ್ಣ ಹೇಳದೆ ಹೋದತ್ತ ಮುಲ್ಲರಿ ಸಿಟಿ ಅಣ್ಣೆ ಬೆಟ್ಟೆ ಮಾಡುವರ ಕವನ ವನಸ್ ಮಲ್ತು ಜೈದಲ್ ಬಂದಲ್ಲಿ ಸಿಟಿ ಅಣ್ಣೆ ರವಿ ಬ್ರೋ ಹಾಯ್ ಅಂತ ಕೇಶವಣ್ಣ ಕೃಷ್ಣ ಅಣ್ಣ ಹಾಯ್ ಅಂತ ಕೇಶವಣ್ಣ ಜಿತೇಶ್ ಬ್ರೋ ಹಾಯ್ ಪೂರ ಹಾಯ್ 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 ಚಾಂಡ ಚಾ ಇಜ್ಜಿ ಇರ್ನಾಡಿ ಓ ಈರ್ ತುಳುತಾರ ನಮ್ಮ ತುಳುನಾಡ ಕುವರಿ ಸಿಟಿ ಬ್ರೋ ಹಾಯ್ ಅಂತ ಕೇಶವಣ್ಣ ಬನ್ನಿ ಗೈಸ್ ಬನ್ನಿ ಅಂತ ರವೀಂದ್ರಣ್ಣ ತುಳುನಾಡಿನ ಕುವರರು ಲೈಕ್ ಕೊರಿ ಥ್ಯಾಂಕ್ ಯು ಇತ್ತ ಕೊರ್ನಿಯೇ ಇರು ಎಕಡೆ ಬರ್ತದೆ ಇತ್ತ ಲೈಕ್ ಕೊರ್ಪುನು ಇರಗೆ ಚರ್ಬಿಯೇ ಅಶು ಹಾಯ್ ಅಂತ ಸಿಟಿ ಅಣ್ಣ ഇവിടെ പോയാൽ പാത്തരലേ ಪಾತೆರ್ಲೆ ಪಾತೆರ್ಲೆ ಕವನ ಕನಪೆ ಬಂದು ಈ ಪೊಣ್ಣು ಓಲ್ ಮಾಯ್ಕಾಯಿ ಸಿಟಿ ಲೈಕ್ ಕೊರ್ಲೆ ಲೈಕ್
ಸಿಟಿ ಲೈಕ್ ಕೊರಬಲ್ಲಿ ಮುದ್ದಕ್ಕ ಒಯ್ತು ದೆಪ್ಪಡು ತೀರುಂಡವನೊಂದು ಲೇರ್ ಕೇಶವಣ್ಣ ಬನ್ನಿ ಬನ್ನಿ ಜನರಂತ ರವೀಂದ್ರಣ್ಣ ಲೈಕ್ ಕೊರ್ನಲ ಎಡ್ಡೆ ಮನ್ಪೆರ ಚರ್ಬಿ ಮನ್ಪಿನಿ ಬೇರು ಮನ ನಿಖಲು ಪೂರ ನಮ್ಮ ಮಕ್ಳತೆ ನಿಖಲೆ ದಾಲ ಪಂಡಲ ನಡಪು ಹಿರೇಕ್ ರವೀಂದ್ರ ಅಣ್ಣಗ್ ಕೇಶವಣ್ಣಗ್ ಬೊಕ್ಕ ಕೃಷ್ಣ ಅಣ್ಣಗ್ ಮಹೇಶ್ ಅಣ್ಣಗ್ ಬೊಕ್ಕೊಂಜಿ ರಂಜಿತ್ ಅಣ್ಣ ಇಲ್ಲೆರ್ ಮಕ್ಳೆ ಪೂರ ದಾದ ಪಂಡಲ ನಡಪು ಪೂರ ನಮ್ಮ ಮಕ್ಳೆ ಪತಾಂಡಿ ಎತ್ಲ ನೆರೊಲಿ ಎತ್ಲ ಪಾತೆರೊಲಿ ನೋ ಪ್ರಾಬ್ಲಮ್ ಅತ್ತೆ ಅತ್ತೆ ಕೇಶವ ಬೇತಕ್ಲೆ ನೆರ್ನ ಇಂಕ್ ಪಿರ ಬೂರು ಬಿರಿಕ್ಲ ಓ ಆರ್ ಡಿ ಅಣ್ಣ ಇಲ್ಲೇರು ಸುಮಾರು ಜನ ಇಲ್ಲೇರು ನಮ್ಮ ಹರೀಶ್ ಅಣ್ಣ ನಿಖಲ ಬೊಜ್ಜೆತ್ತಾರ ಆರ್ ಡಿ ಅಣ್ಣಲ್ಲಿ ಕೈದಿರ್ತು ಉಳ್ಳೇರ್ಕೆ ಆರ್ ಹೈಡಿಪ್ ಬಂತು ಕತ್ತು ಆರ ಹೈಟ್ ಕಾವಲುಗಾರ ಅದೇ ಎರಡು ಅಣ್ಣ ಕಾವಲು ಇರೆ ನಾಲ್ಕು ಐಕ್ಯ ದಿಕ್ಕು ಎಂಕ್ಲಿಗೆ ಈರ್ ಪಂಡ ನಡಪುಂಡು ಆಂಡ ಇರೆಗೀರ್ಲ ಬೇತೆದಾಲ ಪಂಡ ಪೊಕ್ಕಡೆ ಬುಟ್ ಪುಚ್ಚಿ ನೋಡ್ಬೇಕು ಓಕೆ ಕೇಶವ ಸಿಟಿ ಅಣ್ಣೆ ಜೆತ್ತೇರು ರವೀಂದ್ರ ಅಣ್ಣೆ ಜೆತ್ತೇರು ಬೊಕ್ಕ ಒನ್ಸ್ ಮೋರ್ ಒನ್ಸ್ ಮೋರ್ ಒನ್ಸ್ ಮೋರ್ ಏನಮ್ಮ ಏನ್ ಮಾಡ್ತಾ ಇದ್ದೀಯಾ? ನಾನು ಲೈವ್ ಅಲ್ಲಿ ಮಾತಾಡ್ತಿದ್ದೇನೆ, ಹಾಗೆ ಒಂದು ಲೈಕ್ ಕೊಟ್ರೆ ಒಳ್ಳೇದಿತ್ತು. ನೀವು ಯಾವ್ಯಾವ್ರಿಂದ ಲೈವ್ ನೋಡ್ತಿದ್ದೀರಾ ಹೇಳಿ. ಎಂತ ಹೆಸರೆಂತದು? ಮತ್ತೆ ನಾನು ಏನೇನು ಹೇಳಿದ್ರೆ ನನಗೆ ಬೈಬೇಡಿ ಅಕ್ಕ. ಲೈಕ್ ಕೊಟ್ಟಿವ್ನಿ, ಹೌದಾ? ಥ್ಯಾಂಕ್ ಯು ಲೈಕ್ ಕೊಟ್ಟದಕ್ಕೆ. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ಟೀ ಎಲ್ಲ ಕುಡಿದ್ರಾ? ನಿಮ್ದು ಹೆಸರೇನು ಹೇಳಿ ಆಯ್ತಾ? ನಾನು ಉಡುಪಿಯಿಂದ ಲೈವ್ ನೋಡ್ತಾ ಇದ್ದೀನಿ. ಹೌದಾ ರವೀಂದ್ರಣ್ಣನವರೇ, ನೀವು ಉಡುಪಿಯಿಂದ ಲೈವ್ ನೋಡ್ತಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ನಾನು ಲೈವ್ ಅನ್ನು ಉಡುಪಿಯಿಂದ ನೋಡ್ತಿದ್ದೀರಾ, ಥ್ಯಾಂಕ್ ಯು. ಅಪರ ಸಿಕ್ಕ ಗೆಳತಿ ನೀನು, ಇವಾಗ ಮರೆಯಲಾಗದಷ್ಟು ನೆನಪು ನಿನ್ನದೇ. ನಿನ್ನ ಮಾತಿಗೆ ಪ್ರತಿಕ್ಷಣ ಕಾಯುತ್ತಿರುವೆ ನಾನು, ಇವಾಗ ನಿನ್ನ ನೆನಪುಗಳೇ ತುಂಬಿದೆ ನನ್ನ ಎದೆಗೂಡಿನಲ್ಲಿ. ನಿನ್ನ ಗುಬ್ಬಚ್ಚಿ ಥರ ಇಟ್ಟುಕೊಂಡಿದ್ದೇನೆ. ಯಾರಿಗೆ? ನಂಗ? ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಇದನ್ನೊಂದು ಸ್ಕ್ರೀನ್ ಶಾಟ್ ತೆಗಿಯು ಆಯ್ತಾ? ಯಾರ ರವೀಂದ್ರಣ್ಣ ಸ್ಕ್ರೀನ್ ಶಾಟ್ ತೆಗ್ಲೇವು ಯಾಂದೆತ್ತನ ಪೋಪು ಲಗಡಿಗು. ಯಾವ ಕಡೆ ಆಯ್ತಮ್ಮ ನಿಂದು? ನಂದು ಕಾರ್ಕಳ ಗರೀಬು. ಅದೇ ನಾನು ಹೇಳಲಿಕ್ಕೆ ಹೋಗುವವಳು, ಮತ್ತೆ ಅದು ತಪ್ಪಾದ್ರೆ ಅಂತ ನಾನು ಹೇಳಲಿಲ್ಲ ಆಯ್ತಾ. ನಂದು ಕಾರ್ಕಳ. ನಿಮ್ಮ ಊರು ಯಾವುದು? ಸೌಮ್ಯ ಸಿಸ್ ಒನ್ಸ್ ಮೋರ್ ಅಂತ ಹೇಳಿದೆ. ರವೀಂದ್ರಣ್ಣ ಸ್ಕ್ರೀನ್ ಶಾಟ್ ತೆತ್ತಾರ ಬೊಕ್ಕ ಹೆಂಗೆ ಕಡಪುಡ್ಲವೆ ಸ್ಕ್ರೀನ್ ಶಾಟ್ ತೆತ್ತಿದ್ದು. ನನ್ನ ಹೆಸರು ಬಂದುಬಿಟ್ಟು ಗರೀಬ್ ನವಾಜ್. ಓಕೆ, ಥ್ಯಾಂಕ್ ಯು ನನ್ನ ಲೈವ್ಗೆ ಬಂದದಕ್ಕೆ. ಎಂಕಾಪುಜಿ ಸ್ಕ್ರೀನ್ ಶಾಟ್ ಪೇಪರ್ ಇರ ಮಂಡೇ ಮಾಡಿದ್ರು ಮಾಸೇಜ್. ಓಲ್ಕೊಂಡವು ಏನೇ ಸ್ಕ್ರೀನ್ ಶಾಟ್ ತೆತ್ತೆ ಯಾನೇ ತೆತ್ತವೆ. ಓಕೆನಾ? ಆಮೇಲೆ ಇರಬೇಕು ಎಂಕ ಸ್ಕ್ರೀನ್ ಶಾಟ್ ದೆಪ್ಪರಾಪಿಜು. ಓಕೆ ಯಾನ್ ದೆತ್ತ. ಗರೀಬ್ ನಿಮ್ಮೂರು ಯಾವುದು ರೀ? ಟೀ ಕೊಡಿದ್ದು ಆಯ್ತೇನ್ರಿ ಅಂತ ಸಿಟಿ ಅಣ್ಣ. ನನ್ನೂರು ಬಂದುಬಿಟ್ಟು ಕಾರವಾರ ಅಂತ ಹೇಳ್ತಿದ್ದಾರೆ ಗರೀಬ್ ಅವರು. ಹೌದಾ? ಕಾರವಾರದವರಾ?
ಹಾಯ್ ಸ್ವಾತಿಕ, ಹಾಯ್ ಲೈಕ್ ಟನ್, ಥ್ಯಾಂಕ್ ಯು. ಚಾ ಡೇರ್ನಾ ಸೂಪರ್ ಸೂಪರ್, ಥ್ಯಾಂಕ್ ಯು ರವೀಂದ್ರಣ್ಣ. ಟೀ ಆಯ್ತೇನ್ರಿ? ಯಾರ್ದು? ನಂದು ಟೀ ಆಗಿಲ್ಲ, ನಿಮ್ದಾಯ್ತಾ? ಲೈಕ್ ಕೊಡಿ, ಕಮೆಂಟ್ ಮಾಡಿ ಬನ್ನಿ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಹಾಯ್ ಸಿಟಿ ಅಂತ ಹೇಳ್ತಿದ್ದಾರೆ ಸ್ವಾತಿ ಅಕ್ಕ. ರವಿ ಬ್ರೂ ಒನ್ಸ್ ಸೌಮ್ಯ ಸಿಸ್ ಒನ್ಸ್ ಮೋರ್ ಅಂತ ರವೀಂದ್ರಣ್ಣ. ಎಂಚೊಲ್ಲರು ಯಾನ್ ಸೌಖ್ಯ ಸ್ವಾತಿ ಸಿಸ್ ಈರೆಂಚೊಲ್ಲರು. ಗರೀಬ್ ಹೂರಿ ಕಾರವಾರ ಅಂತ ಹೇಳ್ತಿದ್ದಾರೆ ಸಿಟಿ ಅಣ್ಣ. ನಾನು ಉಡುಪಿ. ಟೀ ಆಯಿತು, ನಿಮ್ದಾಯ್ತಾ ಅಂತ ಕೇಳ್ತಿದ್ದಾರೆ ರವೀಂದ್ರಣ್ಣ. ಹಾಯ್ ಆರ್ ಡಿ ಅಂತ ಸ್ವಾತಿ ಅಕ್ಕ. ಉಡುಪಿನಲ್ಲಿ ಶೇಂದಿ ಮಾಡ್ತಾವರಲ್ಲ ರವೀಂದ್ರಣ್ಣ, ನೋಡಿ ಉಡುಪಿನಲ್ಲಿ ಶೇಂದಿ ಮಾಡ್ತಾವರಲ್ಲ ಅಂತ ಕೇಳ್ತಿದ್ದಾರೆ. ಅದು ಉಡುಪಿಯವರಿಗೆ ಗೊತ್ತಿರ್ಬೋದು, ಈಗ ಹೇಳ್ತಾರೆ ನೋಡಿ ಆಯ್ತಾ. ಸೂಪರ್ ಅಂತ ಸ್ವಾತಿ ಅಕ್ಕ. ಮುದ್ದು ನಗ್ತಾ ಇದ್ದಾರೆ ಅಂತ ರವೀಂದ್ರಣ್ಣ. ಹಾಯ್ ಸಾರಿ ಸಿಸ್ ಅಂತ ಆರ್ ಡಿ ಅಣ್ಣ. ಸ್ವಾತಿ ಹಾಯ್ ಅಂತ ಸಿಟಿ ಅಣ್ಣ. ನೈಸ್ ನೈಸ್ ಅಂತ ಸ್ವಾತಿ ಅಕ್ಕ. ಶೇಂದಿ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ದಯ ಕೊರ್ಪರ ಸೂಪರ್ ಸಪೋರ್ಟು, ಥ್ಯಾಂಕ್ ಯು ಸ್ವಾತಿ ಅಕ್ಕ. ನಿಮಗೆ ತುಳು ಬರುತ್ತಾ? ಅವ್ರ ಹೆಸರೆಂತ? ಗರೀಬ್ ಅಲ್ಲ, ಎಲ್ಲಿ ಉತ್ತರ. ಖಾಲಿ ಸಿಗುತ್ತೆ ಒಳ್ಳೇದಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಶೇಂದಿ ಮುದ್ದು ಕೂಡ ಮಾಡ್ತಾರೆ, ಹೌದಾ ಸಿಟಿ ಅಣ್ಣ? ನಿಮ್ಮ ಮಂಡೆ ಶೇಂದಿನಲ್ಲಿ ಬೆಲ್ಲ ಮಾಡ್ತಾವ್ರೆ ಅಂತ ಗರೀಬ್ ಅವರು. ಹೌದಾ? ಇದೆಲ್ಲ ಎಲ್ಲಿಂದ ಮರೆ, ನಮ್ಗೆ ಗೊತ್ತಿಲ್ಲ. ಸುಮತಿಯವರು ಬಂದರು. ಹಾಯ್ ಸುಮತಿ ಸಿಸ್, ಹೇಗಿದ್ದೀರಾ? ಟೀ ಆಯ್ತಾ ನಿಮ್ದು? ಸೂಪರ್ ಸಪೋರ್ಟ್ ಅಂತ ಹೇಳ್ತಿದ್ದಾರೆ ಸ್ವಾತಿ ಅಕ್ಕ. ನೈಸ್ ಅಂತ ಹೇಳ್ತಿದ್ದಾರೆ. ಬೆಲ್ಲ ಬೆಲ್ಲ ಮಾಡಲ್ಲ ಹೆಚ್ಚಿನ ರವೀಂದ್ರಣ್ಣ. ಇರೇಗಕ್ಕ ಶೋಕುಂಡು ಸೌಮ್ಯ ಯಾನ್ ಸ್ಕ್ರೀನ್ ಶಾಟ್ ದಿತ್ತವೆ ಎನ್ನ ಸ್ಟೇಟಸ್ ಗೌಗೂರುಂಡವೆ ಎಲ್ಲ ಸ್ಟೇಟಸ್ ಪಾಡ್ರೆ. ಸೂಪರ್ ಸಪೋರ್ಟ್ ಅಂತ ಸ್ವಾತಿ ಅಕ್ಕ. ಕುಡಿತಾರೆ, ನಿದ್ರೆ ಮಾಡ್ತಾರೆ ಅಂತ ರವೀಂದ್ರಣ್ಣ. ಸೂಪರ್ ಸೂಪರ್, ಥ್ಯಾಂಕ್ ಯು ಸ್ವಾತಿ ಅಕ್ಕ. ಹಾಯ್ ಸ್ವಾತಿ ಅಕ್ಕ, ನಮಸ್ತೆ ಅಂತ ಕೇಶವಣ್ಣ. ವಾಲೆ ಬೆಲ್ಲ ಅಂತಾರೆ, ಹೌದಾ? ನಂಗೆ ಗೊತ್ತಿಲ್ಲ ಗರೀಬ್ ಅವ್ರೆ, ಅದರಿಂದ ಮಾಡುದಾ? ಯಾರಿಗೆ ಗೊತ್ತು, ನಾನು ತಿಂತೇನೆ ಮರಿ, ಇನ್ನೂ ತಿನ್ನಲ್ಲ ಆಯ್ತಾ. ಹಾಯ್ ಕೇಶವಣ್ಣ ಅಂತ ಸ್ವಾತಿ ಅಕ್ಕ. ಇನ್ಮೇಲೆ ತಿನ್ನಲ್ಲ, ಇಷ್ಟರ ತನಕ ತಿಂತಿದ್ದೆ. ಬೆಲ್ಲ ಮಾಡ್ತಾರೆ ಸೂಪರ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಎಬಿ ಅವೇರ್ದು ಮಲ್ಪುನ ಈಗ ಗೊತ್ತಿದ್ದು ಸೂಪರ್ ಇರುತ್ತೆ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಶೇಂದಿಯಲ್ಲಿ ಬೆಲ್ಲ ಮಾಡ್ತಾರ? ಬೆಲ್ಲದಲ್ಲಿ ಅಮಲ್ ಇರ್ತದ? ಅಮಲ್ ಇದ್ರೆ 10 ಕಿಲೋ ಬೆಲ್ಲ ಬೇಕು ಅಂತಿದ್ದಾರೆ ಸಿಟಿ ಅಣ್ಣ. ಸೂಪರ್ ಸಪೋರ್ಟ್ ಅಂತ ಸಾತ್ಯಕ್ಕ. ಉಡುಪಿನಲ್ಲಿ ಕೋಳಿ ರೊಟ್ಟಿ ಚೆನ್ನಾಗಿ ಮಾಡ್ತಾರ? ಅದು ಆದ್ರೆ ಗೊತ್ತು ಗರೀಬ್ ಅವರೇ, ಕೋಳಿ ರೊಟ್ಟಿ ಫೇಮಸ್ ಆಯ್ತಾ. ನೈಸ್ ನೈಸ್ ಅಂತ ಸ್ವಾತಿಕ. ಹೌದು ಹೌದು ಅಂತ ರವೀಂದ್ರ ಅಣ್ಣ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಕನೆಕ್ಟ್ ಆಗಿ ಆಯ್ತಾ. ಸೂಪರ್ ಸಪೋರ್ಟ್ ಅಂತ ಸ್ವಾತಿಕ. ಉಡುಪಿ ಸೂಪರ್ ಅಂತ ರವೀಂದ್ರ ಅಣ್ಣ. ಉಡುಪಿಯಲ್ಲಿ ಕೋಳಿ ರೊಟ್ಟಿ ಫೇಮಸ್, ಪುಂಡಿಗಸಿ ಫೇಮಸ್, ಆಮೇಲೆ ಎಂತ ಉಂಟು ಸ್ವಾತಿಕ. ಯೂಟ್ಯೂಬನ್ನೇ ನನಗೆ ಕಳಿಸಿದ್ದಾರೆ, ಥ್ಯಾಂಕ್ ಯು. ಒಡಲಿಡು ಒರಿಜಿನಲ್ ಬೆಲ್ಲ ತಿಕ್ಕೊಂಡು ಅಂದೆ ಅರಡಿ ಅಣ್ಣ. ಒಳ್ಳೆ ಒಳ್ಳೆ ಮೀನ್ ಸಿಗುತ್ತೆ ಅಂತ ರವೀಂದ್ರ ಅಣ್ಣ. ಸ್ವಾತಿ ಎಂಚಿನ ನೈಸ್ ಅನ್ನೋದು ಸಿಟಿ ಅಣ್ಣ. ನೀರು ದೋಸೆ ಮೀನು ಗಸಿ ಅಲ್ವಾ, ಮೀನು. ಸೌಮ್ಯ ಏಬೋಡ ಮೀನು ಕೋರಿ ರೊಟ್ಟಿ. ಸಾತ್ಯಕ್ಕ ಬಲೆ ವಣಸಕ್ಕೆ ಬಂದಿಲ್ಲ ಕೇಶವಣ್ಣಿ. ಅವು ಸಪೋರ್ಟ್ ಮೆಸೇಜ್ ಸಿಟಿ ಬಂದಿಲ್ಲ ಸಾತ್ಯಕ್ಕ. ಮೀನ್ ಗಸಿ ಅಂದು ಚಟ್ಟಂಬಡೆ ಮಾಡ್ತಾವ್ರೆ ಅಲ್ವಾ ಅಂತ ಕೇಳ್ತಿದ್ದಾರೆ ಗರೀಬ್ ಅವರು. ಚಟ್ಟಂಬಡೆ ಮಾಡ್ತಾರೆ, ಇದು ರವಿ ಮಾಡ್ತಾರೆ ಆಯ್ತಾ ಚಟ್ಟಂಬಡೆ. ಓಕೆ ಅಣ್ಣ, ಅದಾದ ಸ್ಪೆಷಲ್ಗೆ ಏನೊಂದು ಸಾತ್ಯಕ್ಕ. ಇಡ್ಲಿ ಸಾಂಬಾರು ಮಾತೆಲ್ಲ ಒಣಸಿಗೆ ಬಲೆ ಎಡ್ಡೆ ಕಜಿಪುಂಡು ಅನ್ನೋದಿಲ್ಲ ಕೇಶವಣ್ಣೆ. ಬಿಸ್ಕಿಟ್ ಅಂಬಡೆ ಚೆನ್ನಾಗಿರುತ್ತೆ, ಹೌದು ಬಿಸ್ಕಿಟ್ ಅಂಬಡೆ ಕೂಡ ಇರುತ್ತೆ. ಚಟಂಬಡೆ ಅಂತ ಹೇಳ್ತಿದ್ದಾರೆ ರವೀಂದ್ರ. ಮೀನು ಕಚಂಬರ. ಅಯ್ಯೋ ಅಡಿಯನ್ನ ಮೀನ್ದ ಕಚಂಬರ. ಕಂಚಲ ಗಸಿವ್ ಅನ್ನೋದಿಲ್ಲ ಕೇಶವಣ್ಣೆ. ಚರುಮುರಿ ಗರೀಬ್ ಇಲ್ಲಿ ರೌಂಡ್ ಅಂಬಡಿ ಸಿಗ್ತದೆ.
ಸಿಟಿ ಅಣ್ಣ ಗೋಲಿ ಬಜ್ಜಿ ಅನ್ನೋದಿಲ್ಲ ರವೀಂದ್ರಣ್ಣ ಓಕೆ ಅಣ್ಣ ಅಂತ ಸಾತ್ವಿಕ. ಮಸಾಲೆ ದೋಸೆ ಮಸಾಲೆ ದೋಸೆಗೆ ಹೆಸರುವಾಸಿ ನಮ್ದು ಉಡುಪಿ. ಗೋಬಿ ಮಂಚೂರಿ ಗೋಬಿ ಮಂಚೂರಿ ಸಿಗುತ್ತೆ ಸೂಪರ್ ಸಪೋರ್ಟ್ ಅಂತ ಸ್ವಾತ್ಯಕ್ಕ. ಸೌಮ್ಯ ಇರಗದಾಲ ಗೊತ್ತಂಡ ಪಲ್ಲೆ ಪುತ್ತೂರುಡು ದಿಕ್ಕು. ಅಪ್ಪು ಶೆಟ್ರನ ಗೋಳಿ ಬಜ್ಜಿ ಫೇಮಸ್ ಅಲ್ಲ ಮೇರೆಗೆ ತುಳು ಮಾಡ್ಕೊಂಡಿಯ ಓಡು ದೋಸೆ ಮೀನು ಸಾರು ಹೌದು ಗುಡ್ ಲೈವ್ ಅಂತ ಹೇಳಿದ್ದಾರೆ ಸ್ವಾತ್ಯಕ್ಕ. ಅಪ್ಪು ಶೆಟ್ರನ ಗೋಳಿ ಬಜ್ಜಿ ಫೇಮಸ್ ಅನ್ನೊಂದಿಲ್ಲ. ಬಿಸ್ಕುಟ್ ಅಂಬಡಿ ಸಿಗುತ್ತೆ ಗುಡ್ಡೆ ಬಿಸ್ಕೆಟ್ ಸಿಗುತ್ತೆ ಅಂತ ಸಿಟಿ ಅಣ್ಣ. ಎಲ್ಲಾನು ಸಿಗುತ್ತೆ ನಮ್ಮ ಉಡುಪಿಯಲ್ಲಿ ಮಂಗಳೂರಲ್ಲಿ ಎಲ್ಲ ಒಳ್ಳೆ ಒಳ್ಳೆ ಐಟಮ್ಸ್ ಎಲ್ಲ. ಚಿಕನ್ ಪರೋಟ ಚಿಕನ್. ಬ್ಯಾಂಗ್ಳೂರಲ್ಲಿ ಡಾಗ್ ಚಿಲ್ಲಿ ಉಂಟು ಎಲ್ರು ಅಲ್ಲಿ ಹೋಗುವ. ನೀವೇ ತಿನ್ನಿ ಕೇಶವಣ್ಣ, ಯಾರು ಹೋಗ್ಬೇಡ ಆಯ್ತಾ ಬ್ಯಾಂಗ್ಳೂರಿಗೆ. ಬ್ಯಾಂಗ್ಳೂರಿಗೆ ಯಾರು ಕೂಡ ಹೋಗ್ಬೇಡಿ. ರವೀಂದ್ರನ್ ನಾವು ದಾದಾ ದಾದಾ ಬನ್ನೀರು ಅರ್ಥ ಆಯ್ತು. ಒನ್ಸ್ ಮೋರ್ ಅಂತ ರವೀಂದ್ರಣ್ಣ ಮುದ್ದು ಸಿಸ್ ಬುಕ್ಕ ಬರ್ಬೇಕು. ಓಕೆ ಆರ್ಡಿ ಅಣ್ಣ ಥ್ಯಾಂಕ್ ಯು ಸೋ ಮಚ್. ಇಟ್ಬಿಟ್ಟು ಲೈವ್ ಸಪೋರ್ಟ್ ಮಾಡ್ತಾರೆ. ಎಂಕ್ ಬೊರ್ಚಕ್ಕ ಸೌಮ್ಯ ಬೊರ್ಚಿಗೆ ಅರೆ ಕೊರಚಂಚಣ್ಣ ದಾಲ ಆ ಉಪವಾಸಗಳು. ರವಿ ಬ್ರೋ ಬಾಯಿ ಅಂತ ಹೇಳ್ತಿದ್ದಾರೆ. ನಾವು ದನದ ಚಿಲ್ಲಿ ತಿಂತೀವಿ ನಮ್ಗೆ ಬೇಡ. ಓಕೆ ಬ್ರೋ ಡನ್. ದನ ಒಂದು ಸಾಕು ಪ್ರಾಣಿ. ಅತ್ತೆ ರವೀಂದ್ರಣ್ಣ ಹೈಡ್ನಲ್ಲಿ ಇರಬೇಡಿ ಬನ್ನಿ ಜನರ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಬೇಗ ಬಂದು ಕಮೆಂಟ್ ಹಾಕಿ ಲೈಕ್ ಕೊಡ್ತೀನಿ. ಉಡುಪಿನಲ್ಲಿ ಒಮ್ಮೆ ಸಜ್ಜಿಗೆ ಬಜ್ಜಿಲ್ ತಿಂದಿದ್ದೀನಿ. ಹೌದಾ? ಅದಲ್ಲೇ ಉಡುಪಿನಲ್ಲಿ ರವೀಂದ್ರಣ್ಣನ ಮನೆ ಪಕ್ಕದಲ್ಲಿ ಇರ್ಬೇಕಲ್ವಾ? ನಾವು ಚಿಕನ್ ಚಿಲ್ಲಿ ತಿಂತೇವೆ. ಹೌದಾ ರವೀಂದ್ರಣ್ಣ? ಚಿಕನ್ ಚಿಲ್ಲಿ ತಿಂತೇವೆ, ತಂದೂರಿ ರೊಟ್ಟಿ ತಿಂತೇವೆ, ಜೋಳದ ರೊಟ್ಟಿ ತಿಂತೇವೆ, ಸೇಮಿಗೆ ಅವಲಕ್ಕಿ. ಹೌದು. ಇನ್ನು ಮೂಗು ಬೋಂಡು ಅಲಕ್ಕಬಹುದು ಶೀತ. ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ. ಸೌಮ್ಯ ಬನ್ನಿ ಮಾತಾಡಿ ಸೌಮ್ಯ. ಓಡ್ ರೊಟ್ಟಿ ಸೂಪರ್ ಇರ್ತದೆ ನಿಮ್ ಕಡೆ. ಹೌದು ಓಡ್ ರೊಟ್ಟಿ ಸೂಪರ್. ಉಡುಪಿಯ ಜನನೇ ಸೂಪರ್ ಅಲ್ವಾ? ಬನ್ನಿ ಗೈಸ್ ಬನ್ನಿ ಅಂತ ಹೇಳ್ತಿದ್ದಾರೆ. ಓಡ್ ದೋಸೆ ಕಂಡ ಕಪ ರೊಟ್ಟಿ. ಸಿಟಿ ಅಣ್ಣ ಪೋಯಿನ ಪನಂದೆ ಭದ್ರಾಡ ಕೇಶವಣ್ಣ. ನಾನು ಸೂಪರ್. ಹೌದು ರವೀಂದ್ರಣ್ಣನು ಸೂಪರ್. ಅಕ್ಕ ಅಂತ ಸೌಮ್ಯಗ ಒಂಚೂಂದು ಕೊರ್ಲಿ ಚಾಕ್ಲೇಟ್ ಕೊರ್ಲಿ. ಯಾವ ಮಾಲಿನಿ KR ಅವರೇ ಹಾಯ್ ಹೇಗಿದ್ದೀರಾ? ಟೀ ಆಯ್ತಾ ನಿಮ್ದು? ನಾನು ಪಾಪ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಹೌದಪ್ಪ ನೀವು ಪಾಪ. ಉಡುಪಿನಲ್ಲಿ ಜನರು ಜಗಳ ಮಾಡೋದು ಜಾಸ್ತಿ ರೀ ರವೀಂದ್ರಣ್ಣ. ಮುಂದೆ ರವೀಂದ್ರಣ್ಣಗಾವೆ ಬಂದ್ ಸಿಗುತ್ತೆ ಅಂತ ರವೀಂದ್ರಣ್ಣ. ಉಡುಪಿನಲ್ಲಿ ಜನರು ಜಗಳ ಮಾಡೋದು ಜಾಸ್ತಿ. ಅಯ್ಯೋ ದೇವಿ, ಇದು ಬೇಕಿತ್ತ ನಿಮ್ಗೆ? ಹೌದಾ? ಓಡು ಪೂರ ಓಡು. ಸೌಮ್ಯ ತುಲೆ ಕೆಟ್ಟುಂಡು ರವೀಂದ್ರಣ್ಣ ಕೆಟ್ಟರು. ಬನ್ನಿ ಜನರೇ ಕಮೆಂಟ್ ಹಾಕಿ. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ ಆಯ್ತಾ? ಅಳಕೊಂಡು ಒಂದೊಂದು ಸಿಟಿ. ಉಡುಪಿ ಜನ ತುಂಬಾ ಪಾಪ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಹೌದು ಉಡುಪಿ ಜನ ತುಂಬಾ ಪಾಪ ಅಲ್ವಾ? ಉಡುಪಿ ಮಂಗಳೂರು ಎಂಕ್ ಚಾಕ್ಲೇಟ್ ಅತ್ತಿ ಇಪ್ಪಡು ಬನ್ನೊಂದು ಲೇಟ್ ಸೌಮ್ಯಗ ಚಾಕ್ಲೇಟ್. ಸೌಮ್ಯ ಪಾಪದ ಬರುತ್ತೆ ಅಂತ ಚಾಕ್ಲೇಟ್ ಸೌಮ್ಯಗ. ಎಷ್ಟು ಚಂದ
ಯಾರ ಬಗ್ಗೆಯೂ, ಯಾರ ಊರಿನ ಬಗ್ಗೆಯೂ, ಯಾವ ಭಾಷೆ ಬಗ್ಗೆನೂ ಲೈವಲ್ಲಿ ಮಾತಾಡೋ ಹಾಗಿಲ್ಲ. ಲೈವ್ ಎಲ್ರಿಗೂ ಸಮಾನ. ಹೌದು. ಓಕೆ ಬಾಯ್. ಅಪ್ಪ ಸಿಟಿ ಅನ್ನ ಪೋಪುನಾ ಪಂಡದು ಲಾಸ್ಟ್ ಗಂಚ ಪಂಡಿ ನಾವು ಜನ ಅಂದಿವಿ. ಜಾನೇನು ಚಾಚೆ ಊರನ್ನೇ ದೂರದು పోయిನಿ ಅವು ಕಡ್ಡು ಬಿಡೋಡ. ಬನ್ನಿ ಬನ್ನಿಗೆ ಈಸ್ ಕಮೆಂಟ್ ಹಾಕಿ. ಯಾನು ಡಾನ್ ಅಕ್ಕ ಮಸ್ತ್ ಜೋರಕ್ಕ ಅಂದ. ಗೊತ್ತಾಪುಂಡು ಈ ಪಾತ್ರ ನಂಗೆ ಗೊತ್ತಾಪುಂಡು ಇರು ಡಾನ್ ಜಗಳ ಮಾಡ್ತಾರೆ ಅಂತ ರವೀಂದ್ರಣ್ಣ. ಇಲ್ಲ, ಯಾರು ಜಗಳ ಮಾಡಲ್ಲ. ಎಬಿ ಮನದಲ್ಲಿ ರವೀಂದ್ರಣ್ಣ ಅಂದಿ ಆರು ಡಾನ್ಗೆ ಸೌಮ್ಯ ಡಾನ್ ಬಂದ ಇಂಕ್ ಮರಣಿ ಗೊತ್ತಾಯ್ತು. ಅದೇ ಸೌಮ್ಯ ಇರ್ ಪೆಟ್ವಾರ ಅಂದೆ ಅಲ್ಲ ಮುಲುಲ್ಲೆ ರವೀಂದ್ರಣ್ಣ ಎಲ್ಲೇರು ಕೇಶವಣ್ಣ ಎಲ್ಲೇರು ಪೆಟ್ಮಲ್ಪುನ ಅಂಡ ಹಾಕೊಂಡ ಪೆಟ್ಮಲ್ಪುಲೆ ಅಂದ ಮನಂದುಲ್ಲೇರ ಅಂದಿ ರವೀಂದ್ರಣ್ಣ ಇರಾರ ಲೈವಿಗೆ వచ్చాರ ಅವರಲ್ಲ. ഞാനഞ്ച് 2-3 ಸರಿ പോയೇನೋ ಅಂದೆ ಎಂಕ್ ಪೋಡಿಗೆ ಮನಂದುಲ್ಲೇರು ರವೀಂದ್ರಣ್ಣ ಅಕ್ಕ ದಾಲೆಜ್ಜೆ ಸೌಮ್ಯ ಇರು ಒಂಜಿ ಲೈಕ್ ಏರ ವಾಪಸ್ ತೆತ್ತೆ ಅವ ಆರಾದಿ ಮೆಲ್ಲಚ್ಚಿ ಪಾಡು ಒಂಜಿ ಲೈಕ್ ಪೋಯಿನಿ ಅವು ಆರನಾದಿಪ್ಪು ಅಕ್ಕ ದಾದ ಇರು ಡಾನ್ ಪಂಡಾರದ ಐಕ್ ಬನ್ನಿ. ಉಡುಪಿನಲ್ಲಿ ಗೀತಾಂಜಲಿ ಶೋ ಯಾವುದದು? 8 ಗಂಟೆಗೆ ಲೈವ್ ಬಂದಿಲ್ಲ ರವೀಂದ್ರಣ್ಣ. ಉಡುಪಿ ಮಂಗಳೂರು ಯಾರ್ದು ಕಡೆಯವರು ಜಗಳ ಮಾಡ್ತಾರ ಅಲ್ಲ ಹೊಡಿತಾರದ್ದು ಅವರಿಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಕೇಶವಣ್ಣ. ಹೌದು ಅಂತ ರವೀಂದ್ರಣ್ಣ. ಅದರ ಇಂಟರ್ವ್ಯೂ ನಾವೇ ಮಾಡಿದ್ದು. ಹೌದಾ? ಸೌಮ್ಯ ನಗ್ತಾ ಇದ್ದಾರೆ. ಸೌಮ್ಯ ಪಲ್ಲೆ ಸೌಮ್ಯ ಇದ್ದಿರಾದ್ರೆ ಕಮೆಂಟ್ ಹಾಕಿ ಜನರೇ. ಹೊಡೆದ್ರೆ ಅದೆಲ್ಲ ಬೇಡ. ಎಂತ ಇದು ಬೇಡ ಆಯ್ತಾ? ಯಾರಿದ್ದೀರ ಫ್ರೆಂಡ್ಸ್ ಕಮೆಂಟ್ ಹಾಕಿ. ಊಟ ಆಯ್ತೇನ್ರಿ? ಊಟ ಆಗಿದೆ, ನಿಮ್ದಾಗಿದ? ಬನ್ನಿ ಬನ್ನಿ ಗೈಸ್ ಕಮೆಂಟ್ ಹಾಕಿ. ಸೂಪರ್ ಸೂಪರ್ ಅಂತ ಹೇಳ್ತಾರೆ ರವೀಂದ್ರಣ್ಣ. ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ. ಅಕ್ಕ ಯಾನ್ ನಿಜ ಪನ್ಪೆ ಇರು ಪಾತರ ಮಸ್ತ್ ಸ್ವೀಟ್ ನಿಜ ಅಕ್ಕ. ಎಂಚಿನ ಸ್ವೀಟ್ ನಾರ್ಮಲ್ ಅದು ಪಾತರ ನತ್ತೆ ಅದು ಸ್ವೀಟ್ ವಾಯ್ಸ್ ದಾದೊಂಡಿ ಏರ್ಲ ಶೋಕ್ ಪಾತಿರುವಾರ ಎಂಕಲ ಈರ್ನ ವಾಯ್ಸ್ ಇಷ್ಟ ಆತನ. ಈರ್ನ ಅವಡು ಸ್ವಾತಕ್ಕನಲ್ಲ ಇವಡು ಸ್ವಾತಕ್ಕನ ವಾಯ್ಸ್. ಮಳೆ ಆಯ್ತಾ ಇಲ್ಲಿ? ಅಲ್ಲಿ ಇಲ್ಲ ಇಲ್ಲಿ ಮಳೆ ಇಲ್ಲ. ನಿಮ್ಮೂರಲ್ಲಿ ಮಳೆ ಉಂಟಾ? ಕಾರವಾರದಲ್ಲಿ ಮಳೆ ಇರಲಿಕ್ಕಿಲ್ಲ, ಯಾಕಂದರೆ ಕಾರವಾರ ಸ್ವಲ್ಪ ಹತ್ರನಲ್ಲ. ಇಲ್ಲಿ ಸಕ್ಕರೆ ಜಾಸ್ತಿ ಅದು ಸ್ವೀಟ್ ಆಗ್ತೀನಿ ಮನದಲ್ಲಿ ಸಿಟಿ ಹಣ್ಣು ಒನ್ಸ್ ಮೋರ್ ಅಯ್ಯೋ ಸೌಮ್ಯ ಇರ್ನ ಕೇಂಡ
ತಲೆ ಮಕ್ಕಳು ಒಕ್ಕರ ಮಾಡ್ಕೊಂಡು ಇಲ್ಲಿ ತುಂಬಾ ಮಳೆ ರೀ. ಹೌದಾ, ಮಳೆ ಇದೆಯಾ? ಸಿದ್ಧಲಿಂಗಯ್ಯ ಅವರು, ಹಾಯ್ ಹಾಯ್ ಸಿದ್ಧಲಿಂಗಯ್ಯ ಅವರೇ, ಹೇಗಿದ್ದೀರಾ? ಟೀ ಕುಡಿದ್ರಾ? ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕ್ ಕೊಡಿ ಆಯಿತಾ. ಹೊಸಬ್ರಾಗಿದ್ದರೆ ನನ್ನ ಚಾನಲ್ಗೆ ಕನೆಕ್ಟ್ ಆಗಿ. ಸೂಪರ್ ಸೂಪರ್, ಥ್ಯಾಂಕ್ ಯು ಸಪೋರ್ಟಾ. ಥ್ಯಾಂಕ್ ಯು ರವೀಂದ್ರ. ಗುಡ್ ಗುಡ್, ಥ್ಯಾಂಕ್ ಯು. ನಿಜವಾಗಿ ನಾನು ಚಿತ್ರದುರ್ಗ ರೀ. ಕಾರವಾರದಲ್ಲಿ ನನ್ನ ಶಾಪ್ ಇದೆ. ಹೌದಾ, ಸೂಪರ್ ಲೈವ್, ಸೂಪರ್ ಸಪೋರ್ಟ್ ಅಂತ ಕೇಶವಣ್ಣ. ಉಡುಪಿಯಲ್ಲಿ ಒಳ್ಳೆ ಒಳ್ಳೆ ಗುಜ್ಜೆ ಸಿಗುತ್ತೆ ಅಂತ ರವೀಂದ್ರಣ್ಣ. ಹೌದಾ, ಪರ್ಲು ಗುಜ್ಜೆನಾ, ಕಾಯಿ ಗುಜ್ಜೆನಾ? ಸೌಮ್ಯ ದೂರ ಪೋಯಾರು. ಸೌಮ್ಯ ಸೌಮ್ಯ ಒಂಜಿ ಪಂದು ಬೊಕ್ಕ ಸೌಮ್ಯ ಇಜ್ಜೆ ಆರೊಂಜಿ ಸ್ವೀಟ್ ಪಂದು ಇತ್ತಿಜ್ಜೆ. ಸೌಮ್ಯನ ಮೆಸೇಜ್ಗೋಸ್ಕರ ನಮ್ಮ ಒಂಜಿ 4 ವಾರ ಕಾಪೋಡ. ಇಲ್ಲಿ ಪೊಯ್ಯ ಕೂಡ ಸಿಗುತ್ತೆ ಅಂತ ಸಿಟಿ ಅಂತ. ಎಂತ ಮರ ಗೋಡೆ ಕಟ್ಲಿಕ್ಕೆ ಉಂಟ ಸಿಟಿಯನ್ನು? ಪರ್ದು ಗುಜ್ಜೆ, ಹೌದಾ? ಪರ್ದು ಗುಜ್ಜೆ ಸಿಗುತ್ತಾ? ಪೊಯ್ಯ ಅಂದ್ರೆ ಮರಳು ಹತ್ತಿ ಅವು ಮರಳು 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 ಸಾರಿ ಮರಳು ಹತ್ತು ಮರಳು ಮರಳಿ ಎರಗಿ. ರವೀಂದ್ರಣ್ಣ, ನಿಮ್ಮ ಕಡೆ ಇಂಟೀರಿಯರ್ ಕೆಲಸ ಏನಾದರೂ ಬೇಕಾದರೆ ನನಗೆ ಕಾಲ್ ಮಾಡಿರಿ, ನಂಬರ್ ಕೊಡ್ತೀನಿ. ಯಾರಿಗೆ? ನನಗೆ ಬೇಡ, ನಾನು ಆಲ್ರೆಡಿ ಜಾಬಲ್ಲಿದ್ದೇನೆ. ಮರಳು ಅಂತ ಹೇಳ್ತಿದ್ದಾರೆ. ಅದೆಲ್ಲ ಬೇಡ ಗರೀಬ್ ಅವರೇ, ನಂಬರೆಲ್ಲ ಹಾಕಬೇಡಿ, ಓಕೆನಾ? ಅಕ್ಕಡೆ ಗೊತ್ತುಜ್ಜಿ ಅಕ್ಕ ಐಕ್ಕ ಅಂಚ ಪನ್ಪು ನಾವೇ ಹಿರಿಯನ್ನ ಮುದ್ದು ಅಕ್ಕವೇ. ಓಕೆ ಸೌಮ್ಯ. ನಂಬರ್ ಬೇಡ ಮರ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಹೌದು, ನಂಬರ್ ಯಾರಿಗೂ ಕೂಡ ಬೇಡ ಐತೆ. ಅವು ನಂಬರ್ ಕೊರ್ಪಿನ ಟ್ರಿಕ್ಸ್ ಅವು ಗೊತ್ತಾಂಡ ಸಿಟಿ ಅಣ್ಣ ಅಂಡ ಬರ್ಚತೆ. ಗರೀಬ್, ನಿಮ್ಮ ಸರ್ವಿಸ್ ಎಲ್ಲಿ ತನಕ ಇದೆ ಅಂತ ಕೇಳ್ತಿದ್ದಾರೆ ಕೇಶವಣ್ಣ. ಕೆಲಸ ಇದ್ರೆ ಹೇಳ್ರಿ, ಮಾತಾಡೋಕೆ ಅಲ್ಲರಿ ಅಂತ ಹೇಳ್ತಿದ್ದಾರೆ. ಅವ್ರು ಯಾರಾದರೂ ಹೇಳ್ಬೋದಾಯ್ತಾ? ಗರೀಬ್ ಅವರು ಇಲ್ಲಿದ್ದಾರಲ್ಲ ಕೆಲವರು, ಅವರು ಹೇಳ್ತಾರೆ ಕರ್ನಾಟಕದಲ್ಲಿ ಎಲ್ಲ ಕಡೆ ಮಾಡಿಸಿಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಗರೀಬ್ ಅವರು. ಇಲ್ಲೆಲ್ಲ ಅಣ್ಣಂದಿರಿದ್ದಾರೆ, ಅವರಿಗೆ ಬೇಕಾಗ್ಬೋದು, ಅವರಿಗೆ ಕೆಲಸ ಎಲ್ಲ ಬೇಕಾಗ್ಬೋದು ಅಲ್ವಾ ಸಿಟಿ ಅಣ್ಣ? ಸೂಪರ್ ಅಂತ ರವೀಂದ್ರಣ್ಣ. ಈ ಲೈವಲ್ಲಿ ನಿಮಗೆ ಕೆಲಸ ಸಿಗಲ್ಲ, ಎಲ್ಲ ಬರ್ಬಾದಾದವರು ಇರುವುದಂತ ಸಿಟಿ ಅಣ್ಣ. ಆಹಾ, ಆಗಲ್ಲ ಸಿಟಿ ಅಣ್ಣ. ಕೆಲಸ ಅವರಿಗೆ ಬೇಕಾಗಿಲ್ವಾ? ಬೇರೆಯವರಿಗೆ ತೆಗೆಸಿಕೊಡ್ತೇನೆ ಅಂತ ಹೇಳಿದಲ್ವಾ ಅವರು? ನೋಡಿ ಅದು ಕಮೆಂಟ್, ಅವರು ತೆಗೆಸ್ಕೊಡುದಂತೆ. ರವೀಂದ್ರಣ್ಣನ ಆಗ್ತಿದ್ದಾರೆ. ಉಡುಪಿನಲ್ಲಿ ಗೀತಾಂಜಲಿ ಇಂಟೀರಿಯರ್ ನಾವೇ ಮಾಡಿದ್ದು. ಅಕ್ಕ ಮುಲ್ಪ ಮಾಸ ನೆಟ್ವರ್ಕ್ ಪ್ರಾಬ್ಲಮ್ ಉಂಟು ಅಂಚ ಲೇಟ್ ಮೆಸೇಜ್. ಓಕೆ ಸೌಮ್ಯ, ತೊಂದರೆ ಇಲ್ಲ.
ಸಪೋರ್ಟ್ ಥ್ಯಾಂಕ್ ಯು ರವೀಂದ್ರಣ್ಣ. ಬೆಲೆ ಬೆಲೆ ಗೈಸ್ ಕಮೆಂಟ್ ಮಾಡಲಿ, ಬನ್ನಿ ಬನ್ನಿ ಗೈಸ್ ಕಮೆಂಟ್ ಹಾಕಿ, ನನ್ನ ಜೊತೆ ಮಾತಾಡಿ, ನಿಮ್ಮ ಜೊತೆ ನಾನು ಮಾತಾಡ್ತೇನೆ. ಜೋಕ್ ಚೆನ್ನಾಗಿದೆ. ಯಾವುದು ಜೋಕ್? ಅದಾ, ಹೌದೌದು, ಜೋಕ್ ಚೆಂದ ಉಂಟು. ಸೂಪರ್ ಸೂಪರ್ ಅಂತ ರವೀಂದ್ರಣ್ಣ. ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ. ಗೀತಾಂಜಲಿ ಇಂಟರ್ವ್ಯೂ ಬಗ್ಗೆ ನನಗೆ ಗೊತ್ತಾಗಿಲ್ಲ, ಅದು ಲೇಡೀಸ್ ಅವರಿಗೆ ಕೇಳಬೇಕು ಅಷ್ಟೇ ಅಂತ ಹೇಳಿದ್ದಾರೆ ಕೇಶವಣ್ಣ. ಓ ಮೂಂಕು ಪೋಂಡೆನ್ನ ತಂಬು ಕಟ್ ಅಲ್ಲ. ಬನ್ನಿ ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಹೌದು ಫ್ರೆಂಡ್ಸ್, ಬನ್ನಿ ಕಮೆಂಟ್ ಹಾಕಿ. ಹಾಗೆ ಲೈಕ್ ಕೊಟ್ಟಿಲ್ಲದ್ರೆ ಲೈಕ್ ಕೊಡಿ ಆಯಿತಾ. ಪಟ ಅಂತ ಲೈಕ್ ಮಾಡಿ, ಹಾಗೆ ಪಟ ಅಂತ ಕಮೆಂಟ್ ಮಾಡಿ. ಗೀತಾಂಜಲಿ ಟಾಕಿಸ್ ಗೊತ್ತಾ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಕೌಶಿಕ್ ಅವರು ಬಂದರು. ಹಾಯ್ ಕೌಶಿಕ್ ಬ್ರದರ್, ಹೇಗಿದ್ದೀರಾ? ಕಾಫಿ ಸಿಸ್ಟರ್? ಕಾಫಿ ಇಲ್ಲ, ನಿಮ್ದಾಯ್ತಾ? ಲೇಡೀಸ್ಗೆ ಯಾಕ್ರಿ ಕೇಳಬೇಕು ಇಂಟರ್ವ್ಯೂ ಅಂದರೆ ಗೊತ್ತಾಗಿಲ್ಲ ನಿಮಗೆ ಅಂತ ಹೇಳ್ತಿದ್ದಾರೆ. ಅಕ್ಕ 10 ನಿಮಿಷ ಅಮ್ಮಲ್ಲಿ ಎತ್ತೊಂದಿಲ್ಲ. ಓಕೆ ಸೌಮ್ಯ ಬೋದಲೆ. ಗೀತಾಂಜಲಿ ಇಂಟರ್ವ್ಯೂ ಸೂಪರ್ ಅಂತ ಹೇಳ್ತಿದ್ದಾರೆ ಸಿಟಿ ಅಣ್ಣ. ರವಿ ಎಡ್ಡೆ ಕಜಿಪು ಕೈಪೆ ಕಜಿಪು ಒಂದು ಬಲೆವಣ ಸುಮನಂದ್ರ ಕೇಶವಣ್ಣ ಸೂಪರ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಕಾರ್ತಿಕ್ ಎಂಥದ್ದು ಕೌಶಿಕ್ ಅಲ್ಲ, ನಿಮ್ಮನ್ನೆಲ್ಲೋ ನೋಡಿದಾಗಿತ್ತು ಮಾರೆ, ನೀವೇನವರು? ಎಲ್ಲಿ ಹೋದ್ರಿ ಕೌಶಿಕ್ ಅವರೇ? ಓಕೆ ಕೇಶವಣ್ಣ ಅಂತ ರವೀಂದ್ರಣ್ಣ. ಗೀತಾಂಜಲಿ ಸಿಲ್ಕ್ ಸಾರಿ ಅಂತ ಹೇಳ್ತಿದ್ದಾರೆ. ಅದು ಮೊನ್ನೆ ಇವರು ಹೋಗಿದ್ರಲ್ಲ ಪ್ರೀತಿ ಅಕ್ಕ, ಅದೇನಾ? ಅಲ್ಲಿಗೆ ನನ್ನ ಓದದ್ದವರು ಗೀತಾಂಜಲಿಗೆ ಅಲ್ವಾ? ಅಲ್ಲ ಜಯಲಕ್ಷ್ಮಿಗ, ಅವ್ರು ಎಲ್ಲಿಗೆ ಹೋಗಿದ್ದಾರೆ ನನಗೆ ಅದು ಕರೆಕ್ಟ್ ಗೊತ್ತಾಗ್ತಿಲ್ಲ. ಹೌದ್ರಿ, ಗೀತಾಂಜಲಿ ಟಾಕ್ಸ್ ಇತ್ತು ಮೊದಲು, ಈಗ ಅದು ಶೋರೂಮ್ ಆಗಿದೆ ರೀ ಅಂತ ಹೇಳ್ತಿದ್ದಾರೆ. ಅದರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ ಗರೀಬ್ ಅವರೇ. ಎಸ್ ಅಕ್ಕ ಅಂತ ಕೇಶವಣ್ಣ. ಹಾಂ ಅಂದೆ ಮಲ್ಲ ಉಂಡು ಅಂದೆ. ಹೌದು ಹೌದಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಉಡುಪಿಯಿಂದ ಈ ಕಡೆ ಅಲ್ಲ, ಹಾಗಾಗಿ ಗೊತ್ತಿಲ್ಲ. ಉಡುಪಿ ಅವರು ಇಲ್ಲಿ ರವೀಂದ್ರಣ್ಣ ಇದ್ದಾರೆ, ಅವ್ರಿಗೆ ಗೊತ್ತಿರ್ಬೋದು ಆ ಕಡೆ. ಲೈಕ್ ಡನ್ ಅಂತ ಜಸ್ಟ್ ಬ್ರದರ್ ಬಂದರು. ಹಾಯ್ ಜಸ್ಟ್ ಬ್ರದರ್. ಎಂಚೆಲ್ಲರ ಮುದ್ದೀರ್ನ ಕಾರ್ಲತೆ ಅಂದಿ ಸಿಟಿ ಅಣ್ಣ. ಹಾಯ್ ಅಂತ ಜಸ್ಟ್ ಬ್ರದರ್. ಚಾಡೆ ಜಸ್ಟ್ ಬ್ರದರ್. ಜಸ್ಟ್ ಜಾಯ್ ಬ್ರೋ ಹಾಯ್ ಅಂತ ರವೀಂದ್ರಣ್ಣ. ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ. ಸೂಪರ್ ಅಂತ ಹೇಳ್ತಿದ್ದಾರೆ ಜಸ್ಟ್ ಬ್ರದರ್. ಸೂಪರ್ ಸೂಪರ್, ಥ್ಯಾಂಕ್ ಯು. ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ. ಚಾಂಡ್ ಅಂದೆ ದಾದಿ ತಿಂಡಿತ್ತು ಚಾಕು. ಸಪೋರ್ಟ್ ಇರ್ತಾರೆ ಅವಿತ್ರ ಮೂಕು ಬಂದಾಕು. ಸೂಪರ್, ಥ್ಯಾಂಕ್ ಯು. 130 ಆಫರ್ ಕಾರ್ಲಾಡಿತ್ತು ಮತ್ತೆ ಇತ್ತೆ ಉಂಡ ಗೊತ್ತುಜ್ಜೆ ಮರಾಠಿ ಮುಟ್ಟ ಇತ್ತ ರಸ್ಕ್ ಅಂದ. ನಾವು ಇಷ್ಟು ದೂರ ಇದ್ದು ಉಡುಪಿ ಬಗ್ಗೆ ಗೊತ್ತು, ನೀವು ಅಲ್ಲೇ ಇದ್ದು ಇದು ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಕೇಶವಣ್ಣ. ಯಾರಿಗೆ? ನಂಗ? ನಾವು ಕಾರ್ಕಳ ಅಲ್ವಾ, ಜಾಸ್ತಿ ನಾವು ಉಡುಪಿ ಕಡೆ ಕಡಿಮೆ ಉಂಟು. ಹೆರೂರಿನಲ್ಲಿ ಒಂದು ಮದುವೆ ಹಾಲ್ ಇಂಟರ್ವ್ಯೂ ನಾವೇ ಮಾಡಿಸಿದ್ದು ರೀ. ಹೆರೂರು ಗೊತ್ತಾ ನಿಮಗೆ? ಉಡುಪಿ ಪಕ್ಕನೇ. ಹೆರೂರು ಹೆಸರು ಕೇಳಿದೆ ನಾನು, ಅಲ್ಲಿಗೆ ಟ್ರೈನಿಂಗೆಲ್ಲ ಹೋಗಿದ್ದು. ಇಲ್ಲಿ ಹೆರೂರಿಗಲ್ಲ ನಾನು ಹೋದದ್ದು, ಬ್ರಹ್ಮಾವರ ಉಂಟಲ್ಲ ಅಲ್ಲಿಗೆ ಹೋಗಿದ್ದೆ ಟ್ರೈನಿಂಗ್. ಸೂಪರ್ ಅಂತ ಹೇಳ್ತಿದ್ದಾರೆ ಜಸ್ಟ್ ಬ್ರದರ್. ಮತ್ತು ಅದು ಉಡುಪಿಯಲ್ಲಿ ಒಂದು ಕಾಲೇಜ್ ಉಂಟಲ್ಲ, ಅದರ ಹೆಸರು
ಅಲ್ಲೆಲ್ಲ ಪ್ರೋಗ್ರಾಮ್ ಎಲ್ಲ ಇತ್ತು. ಸೂಪರ್ ಅಂತ ಹೇಳ್ತಿದ್ದಾರೆ. ಹೌದ್ರಿ, ಬ್ರಹ್ಮಾವರ ಹತ್ರನೇ. ಅಲ್ಲಿ ನನ್ನೊಬ್ರು ಫ್ರೆಂಡ್ ಇದ್ದಾರೆ, ಅವ್ರ ಹತ್ರ ಕೇಳಿದ್ರೆ ಗೊತ್ತಾಗ್ಬೋದು. ನಾನು ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ಕೇಳ್ತೇನೆ. ನನ್ನ ಫ್ರೆಂಡ್ ಒಬ್ರು ಬ್ರಹ್ಮಾವರದಲ್ಲಿದ್ದಾರೆ. ಅಲ್ಲಿ ಮಾಹಿತಿ ಅವ್ರು ಕೊಡ್ತಾರೆ, ಕೇಳ್ತೇನೆ ನಾನು. ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ. ದಾದ ಪ್ರೋಗ್ರಾಮ್ ಡ್ಯಾನ್ಸ್ ಇತ್ತಂಡೆ ಅವು ಮಸ್ತ್ ಸಮ ದುಂಬಿ ಇತ್ತು ಪ್ರೋಗ್ರಾಮ್ ಇತ್ತಡೆ. ಡ್ಯಾನ್ಸ್ ಪ್ರೋಗ್ರಾಮ್ ಹೋಗ್ಬೇಕಂತ ಒಂದು ಪುರ ಇತ್ತು, ನಾಟಕ ಪುರ. ಸೂಪರ್ ಸೂಪರ್, ಥ್ಯಾಂಕ್ ಯು. ಎನ್ನ ಮುಂಕು ಬೋತುಲ್ಲ ಗಾಡಿ. ಸೂಪರ್ ಲೈವ್ ಮಕ್ಕಳು ದೂರ ಹೋಯಿತು. ಸಿಟಿ ಅಣ್ಣೆ, ಕೇಶವ ಅಣ್ಣೆ, ರವೀಂದ್ರ ಅಣ್ಣೆ, ಸೌಮ್ಯ, ಬ್ರಹ್ಮಾವರ. ಹಾ, ಬ್ರಹ್ಮಾವರ ರವೀಂದ್ರ ಅಣ್ಣ. ಮೂಗು ದೆತ್ತುದಿನ್ನ ಪಿರಂಚ ತಿಕ್ಕವನಿ ಸಿಟಿ ಅಣ್ಣ ಅವನ್ನೇ ಸೂಪರ್ ಬಂದಂದಲ್ಲ ಜಸ್ಟ್ ಆ ಹಾಲ್ನ ಇಂಟೀರಿಯರ್ ತುಂಬ ಚೆನ್ನಾಗಿ ಮಾಡಿದ್ವಿ ನಾವು. ಹಾಲ್ ಓನರ್ ನಮಗೆ ಎಲ್ರಿಗೂ ಸಾರಿ ಗೋಲ್ಡ್ ಕಾಯಿನ್ ಗಿಫ್ಟ್ ಕೊಟ್ಟಿದ್ರು ಅಂತ ಹೇಳ್ತಿದ್ದಾರೆ. ಮೂಂಕ ಅಂತ ಹೇಳಿದ್ದಾರೆ ಜಸ್ಟ್. ಮೂಂಕ ಅಜ್ಜ ಅಂತ. ಹೌದಾ, ಅದೇ ಗೊತ್ತು ಗೊತ್ತು ಅನ್ನೋದಲ್ಲ ರವೀಂದ್ರನ್ನೇ ಸ್ಕ್ರೂ ಬಾರ್ದು ಬಿಟ್ಟು ಅಲ್ಲ ಹೆಂಚು ನಾನು ಮಿಷಿನ ಸ್ಕ್ರೂ ಬಾರ್ದು ಬಿಟ್ಟು ಅಂತಾರ ಅಮ್ಮ. ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ. ಸೂಪರ್, ಥ್ಯಾಂಕ್ ಯು ಜಸ್ಟ್. ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ. ಗೋಲ್ಡ್ ಕಾಯಿನ್ ಅಂದರೆ ದೊಡ್ಡ ಕಾಯಿನ್ ಅಲ್ಲ ರೀ, 2 ಗ್ರಾಮ್ ಇತ್ತು. ಓ ದೇವರೇ, ಅಷ್ಟು ಕೊಟ್ಟಿದ್ದಾರಾ? ಓಕೆ ಓಕೆ. ಎಂಚಲ ಎಂಚಲ ಏರು ಅವು ದಾದ ಬರುತ್ತಾನಾರು. ಇಲ್ಲ ಮಂಡೆ ಸಿಟಿ ಅಣ್ಣ ರವೀಂದ್ರ ಅಣ್ಣ. ಸಿಟಿ ಅಣ್ಣನ ಮಂಡೆಗೆ ಹೋಗಿ ಗುದ್ದಲಲ್ಲ ಪೈರು ಕಾಯ್ತಲ್ಲ ಗುದ್ದಲು ಯಾಕೆ ಅಂತ ಮನ್ನೆ ಜನರೇ ಕಮೆಂಟ್ ಪಾಡ್ಲ ಮುದ್ದು ಆ ಸಿಮೆಂಟ್ ಪಾಡ್ಲ ಮುದ್ದು ಸಿಮೆಂಟ್ ಪಾಡ್ಲ ಒಡಗಿ ಸಿಮೆಂಟ್ ಪಾಡ್ಲ ಭಾಷೆ ಚೆನ್ನ ತುಳು ಭಾಷೆ ಸೂಪರ್ ರೀ ಅಂತ ಹೇಳ್ತಿದ್ದಾರೆ. ಹೌದಾ, ತುಳು ಭಾಷೆ ನಮ್ಮ ತುಳುನಾಡು ಕೈತಲ್ಲಿ ಇಜ್ಜೇರು ದೂರ ಉಳ್ಳಲ್ಲ ಅಲ್ಲ ಅಲ್ಪನೆ ಮಿತ್ತು ತುಳಿ ಅಲ್ಲೇ ತಿರ್ತು ಅಲ್ಲೇ ತಿರ್ತು ರವೀಂದ್ರಣ್ಣ ಇರ್ಮಿತ್ತುಳ್ಳಾರ ಅರ್ತಿರ್ತಲ್ಲ ಯಾಕಡ ಇರ್ಮಿತ್ತಿರ್ತಾರೆ ಅರ್ತಿರ್ತಾರೆ. ಥ್ಯಾಂಕ್ ಯು ಅಂತ. ಹೌದು, ಥ್ಯಾಂಕ್ ಯು. ಲೈಕ್ ಕೊಡಿ ಫ್ರೆಂಡ್ಸ್. ನೀವೆಂತ ಗಂಜಿ ಊಟ ಸೂಪರ್. ಹೌದು, ಗಂಜಿ ಊಟ ಸೂಪರ್.
ಶಶಿಕಾಂತ್ ಅಣ್ಣೆ ಬೈಜರತೆ ಇದೆಲ್ಲ ಲೈಕ್ ಆತೆ. ಗಂಜಿ ಊಟ ನುಂಗೆಲ್ ಮೀನ್ ಚಟ್ನಿ, ಹೌದು ಗಂಜಿ ಊಟ ಮತ್ತೆ ನುಂಗೆಲ್ ಮೀನ್ ಚಟ್ನಿ ಸೂಪರ್ ಇರುತ್ತೆ. ಗಂಜಿ ಊಟದ ಆಶಾಕ್ಕ ಪೋತೆ ರೀತಿ ಇಜ್ಜಿರಂದೆ ಅವು ಹೇಳಿ. ಉಡುಪಿನಲ್ಲಿ ಆಲ್ಮೋಸ್ಟ್ ಹೋಟೆಲ್ನಲ್ಲಿ ಗಂಜಿ ಊಟ ಸಿಗುತ್ತೆ, ಹೌದು ಗಂಜಿ ಊಟ ಸಿಗುತ್ತೆ. ಶಶಿಕಾಂತ್ ಅಣ್ಣ ಎಲ್ಲಿದ್ರು ಸಭೆಗೆ ಬರಬೇಕಾಗಿ ವಿನಂತಿ ಇದ್ರೆ. ಶಶಿಕಾಂತ್ ಅಣ್ಣ ಇವತ್ತು ಇವರಿಗೆ ಹಬ್ಬ ಅಲ್ವಾ, ನಿಮ್ಗೆ ಹಬ್ಬ ಇಲ್ವಾ ಇವತ್ತು? ಇವತ್ತು ನಿಮ್ದು ಹಬ್ಬ ಅಲ್ವಾ? ಪೆಡ್ತೆ ನೋಡ ಅವನ್ಗೆ ಅಂದಿತ್ತು ಗೇಮ್. ಸೂಪರ್ ಸೂಪರ್, ಥ್ಯಾಂಕ್ ಯು ರವೀಂದ್ರ ಅಣ್ಣ. ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ. ಆದಿ ಉಡುಪಿನಲ್ಲಿ ಒಂದು ಹೋಟೆಲ್ ಇದ್ದೀರಿ, ತಿಮ್ಮಪ್ಪ ಹೋಟೆಲ್ ಅಂತ, ಸೂಪರ್ ಮೀನ್ ಫ್ರೈ ಅಂದ. ಏರೇ ಗೊತ್ತುಂಟು ರವೀಂದ್ರಣ್ಣ. ಬನ್ನಿ ಬನ್ನಿ ಗೈಸ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಸಿಂಪಲ್ ಅಣ್ಣೆಲ್ಲ ಇಜ್ಜೆ ಇನಿ ಫುಲ್ ಹೋಟೆಲ್ ಲೈವ್. ಹೋಟೆಲ್ ಲೈವ್ ಇಲ್ಲ, ತಿಂಪುನ ಲೈವ್ ಇಲ್ಲ. ವಿಜಯ್ ಅವರು ಬಂದರು. ಹಾಯ್ ವಿಜಯ್ ಅವರು, ಹೇಗಿದ್ದೀರಾ? ಎಲ್ಲಿಂದ ಲೈವ್ ನೋಡ್ತಿದ್ದೀರಾ? ಹಾಗೆ ಒಂದು ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ. ನಮ್ದು ಗೊತ್ತಾಗ್ತದೆ. ಕಮೆಂಟ್ ಏನಾದರೂ ಕಮೆಂಟ್ ಉಂಟಾ ನೋಡಿ. ಹೋಟೆಲ್ದ ಆ್ಯಡ್ ಕೊಡ್ತೇವೆ ಅಂದರಿಗೆ ಒಂದು ಸಿಟಿಯನ್ನೇ ವೈಟಿ ಆಶಕ್ಕ ದುಂಬು ಇತ್ತೇರು ಹಾರ್ಟ್ ಅಟ್ಯಾಕ್ ಹೋಗ್ತೀರ ನಾ ಹೋಟೆಲ್ ಇತ್ತಂಡು ಗಂಜಿ ಊಟದ ಅಂದೆ ಕೇಶವಣ್ಣ. ರವೀಂದ್ರ ಅಣ್ಣ ನಗ್ತಾ ಇದ್ದಾರೆ. ಸಿಂಪಲ್ ಅಣ್ಣ ಕೂಡ ಇಲ್ಲ. ಸಿಂಪಲ್ ಅಣ್ಣ ಇವತ್ತು ಬಿಸಿ. ಸಿಂಪಲ್ ಅಣ್ಣ ಇವತ್ತು ಸಿಗ್ಲಿಕ್ಕಿಲ್ಲ. ಸಪೋರ್ಟ್ ಥ್ಯಾಂಕ್ ಯು. ಹಾಗಾಗಿ ನಾನು ಇವರಿಗೆ ಹೇಳಿದ್ದೆ, ಅವ್ರದ್ದು ಆನ್ಸರ್ ಎಲ್ಲ ಆಯ್ತಾ, ಅವರಿಗೆ ಅರ್ಥ ಆಗಲಿಲ್ಲ ಅಂತ. ಲೈಕ್ ಕೊಡಿ ಅಲ್ಲ, ಯಾಕೆ ನೀವು ಲೈಕ್ ಕೊಡ್ತಿಲ್ಲ ಜನರೇ? ಗುಡ್ ಥ್ಯಾಂಕ್ ಯು. ನಾವು ಸುಮ್ಮನೆ ಅಂದರೆ ಎಂತ ನಂಗೆ ಗೊತ್ತಾಗಲಿಲ್ಲ. ಇರೆಗೆ ಗೊತ್ತು ಜೇಪನದುಲ್ಲ ಕೇಶವಣ್ಣ. ಕಾರ್ಕಳನ್ನ ಕೂಯಿ ಅಂತ ಹೇಳ್ತಿದ್ದಾರೆ ಅವರು. ಇಲ್ಲ ಅಂತ ಇವತ್ತು ಇರ್ಲಿಕ್ಕಿಲ್ಲ, ಈ ಹಬ್ಬ ನಮಗಿಲ್ಲ. ಓಕೆ ಸಾರಿ ಆಯ್ತಾ, ಬೈ ಮಿಸ್ಟೇಕ್ ಆಗಿ ಕೇಳಿದ್ದೆ, ಸಾರಿ. ಯಾವ ಹಬ್ಬ ಅಂತ ಕೇಳ್ತಿದ್ದಾರೆ. ಇವತ್ತು ಮೊಹರಂ ಅಲ್ಲ ಸಿಟಿ ಅಣ್ಣ, ಮೊಹರಂ ಹಬ್ಬ ಅಲ್ವಾ? ನೀವೆಲ್ಲಿದ್ದೀರಿ? ಆರ್ನ ವೀಡಿಯೋಸ್ ಬರೊಂದು ಇತ್ತಂಡು ಮೂಜಿ ಅಂದ ಯಾನ್ ತೂತೇನ ನೆನಪಿಜ್ಜಿ ತೂದಿಪ್ಪರ್ಲೆ ಅವು ನೆನಪ ಬಂದಿಜ್ಜಿ. ಪರವಾಗಿಲ್ಲ ರೀ, ಸಾರಿ ಯಾಕೆ ಅಂತ ಹೇಳ್ತಿದ್ದಾರೆ. ಮೊಹರಂ ಹೌದು, ಇವತ್ತು ಮೊಹರಂ ಅಲ್ಲ, ಮೊಹರಂ ಹಬ್ಬ ಅಲ್ಲ, ಹೊಸ ವರ್ಷ. ಓಕೆ, ಆದರೆ ಇದರಲ್ಲೇ ಹೇಳುವಾಗ ಹಬ್ಬನೇ ಅಂತ ಹೇಳುದಲ್ಲ, ಮೊಹರಂ ವರ್ಷ ಅಂತ ಹೇಳ್ತೇವ? ಇಲ್ಲಲ್ಲ, ಹೊಸ ವರ್ಷ ಅಂತ ಹೇಳ್ತೇವ ಸಿಟಿಯನ್ನು. ಎಸ್, ನ್ಯೂ ಇಯರ್ ಹೌದು, ಹೊಸ ವರ್ಷನೇ. ಆದರೆ ಇದು ಕ್ಯಾಲೆಂಡರಲ್ಲೆಲ್ಲ ಬರುವಾಗ ಮೊಹರಂ ಹಬ್ಬ ಅಂತ ಬರ್ತದೆ. ಸೆಲೆಬ್ರೇಷನ್ ಇದೆ ಅಲ್ಲ. ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ, ಲೈಕ್ ಕೊಡಿ. ಅವರು ವಿಜಯ್ ಅವರು ಬಂದರು, ಆಗ ಲೈಕ್ ಕೊಟ್ಟಿಲ್ವಂತ.
ಅಲ್ವಾ? ಲೈಕ್ ಕೊಡ್ಲಿ ಅಣ್ಣ, ಕಮೆಂಟ್ ಮಾಡಲಿ. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ಬನ್ನಿ ಬನ್ನಿ ಜನರೇ, ಹೌದು ಜನರೇ ಬನ್ನಿ ಮಾತಾಡಿ. ಗೈಸ್ ಪ್ಲೀಸ್ ಲೈಕ್ ಕೊಡಿ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಬನ್ನಿ ಜನರೇ ಬನ್ನಿ, ಕಮೆಂಟ್ ಹಾಕಿ. ಹಾಗೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಓಕೆನಾ. ಇಸ್ಲಾಮಿಕ್ ನ್ಯೂ ಇಯರ್ ಅಂತ ಇಟ್ಟಿದ್ದಾರೆ ಗರೀಬ್ ಅವರು. ಸಪೋರ್ಟ್ ಥ್ಯಾಂಕ್ ಯು ರವೀಂದ್ರಣ್ಣ. ಕಮೆಂಟ್ ಥ್ಯಾಂಕ್ ಯು. ಸಿಟಿ ಅಣ್ಣ ಇದ್ದೀರಾ? ಕೇಶವಣ್ಣ ಗುಡ್ ಥ್ಯಾಂಕ್ ಯು ರವೀಂದ್ರಣ್ಣ. ಆರ್ ಡಿ ಅಣ್ಣ ಹೈಡಲ್ಲಿದ್ದಾರೆ. ನೈಸ್ ಥ್ಯಾಂಕ್ ಯು. ಹೈಡಲ್ಲಿಲ್ಲ, ಅವರು ಹೋಗ್ತೇನೆ ಅಂತ ಹೇಳಿದ್ದಾರೆ. ಸೌಮ್ಯ ಉಲ್ಲಾರ ಸೌಮ್ಯ. ಹೈಡ್ನಲ್ಲಿ ಬಿಡಿ, ಬನ್ನಿ ಜನರೇ ಬನ್ನಿ. ಹೌದು ಬನ್ನಿ ಅಲ್ಲ, ಕಮೆಂಟ್ ಹಾಕಿ ಮಾತಾಡಿ. ಉಡುಪಿ ಜನರು ನನಗೆ ಬಹಳ ಇಷ್ಟ ರೀ, ಆದರೆ ಜಗಳ ಜಾಸ್ತಿ ಮಾಡೋರು. ಹೌದಾ? ಹೌದಾ ಅಂತ ಕೇಳ್ತಿದ್ದಾರೆ ರವೀಂದ್ರಣ್ಣ. ಪಾಪ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಅಯ್ಯೋ ರವೀಂದ್ರಣ್ಣ, ಲೈಕ್ ಕೊಡ್ಲಿಕ್ಕೆ ಹೇಳಿ ಮೊದಲು. ಈ ಶಶಿಕಾಂತ್ ಅಣ್ಣ ಇದ್ರೆ ಒಳ್ಳೇದಿತ್ತು. ಶಶಿಕಾಂತ್ ಅಣ್ಣ ಬಂದಿಲ್ಲ, ಬಿಸಿ ಇರ್ಬೋದಾ ಅಂತ. ಜಗಳ ಮಾಡ್ಕೊಂಡು ಹೇಳ್ತಾರೆ ನಾವು ಮೀನು ತಿನ್ನೋ ಮಂದಿ ಅಂತ. ಉಮೇಶ್ ಅಣ್ಣ ಹಾಯ್ ಏನ್ ಚೊಲ್ಲಾರ. 29 ಲೈಕ್. ಥ್ಯಾಂಕ್ ಯು ಉಮೇಶ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಚಾಂಡೀರ್ನ ಕುಂಟಿ ನಮಸ್ತೆ ಅಂತ ಹೇಳ್ತಿದ್ದೆ. ನಮಸ್ತೆ ಉಮೇಶ್ ಅಣ್ಣ. ಉಮೇಶರ ಹಾಯ್ ಅಂತ ರವೀಂದ್ರಣ್ಣ. ಹಬ್ಬದೇವ ಈರಾಂಡಗ ಬರ್ತಾರ ಬ್ಯಾಕ್ಗ್ರೌಂಡ್ ನಮಸ್ತೆ ಅಂತ ಉಮೇಶ್ ಅಣ್ಣ. ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ. ಇನ್ನು ಒಂದು ಲೈಕ್ ಆಗಬೇಕು 30ಗೆ ಒಂದು ಲೈಕ್ ಆಗಬೇಕು. ಯಾನು ಒಗ್ಗರಣೆ ಪಾಡಲಿತ್ತು. ಈ ಒಗ್ಗರಣೆ ಮಾಡಲೇಬೇಕು. ಉಮೇಶ್ ಅಣ್ಣ ಚಾಂಡೆ ಈಗ ಕೂಡ ಜ್ವರ ಸ್ಟಾರ್ಟ್ ಆಯ್ತು. ನಾನು ಮಾಡಿಸಿ ಶೀತ ಅಂಡ ಒಂದು നല്ല ಪ್ರಾಬ್ಲಮ್. ರವೀಂದ್ರಣ್ಣನ ಮುಖದಲ್ಲಿ ನಗು ಕಾಣಿಸ್ತಾ ಇದೆ. ಒಂದು ಲೈಕ್ ಕೊಡಿ ಜನರು. ಉಮೇಶ್ ಅಣ್ಣ ಹೋಗ್ಬೋದು. ಉಮೇಶ್ ಅಣ್ಣ
చాపరుందిల్ల എന്താ ಎಂಕ್ಲೆಪೂರ ಬುಡ್ದು ಸಾಬರ್ಪುನೇರು ಒಂಜಿಲ ಒಟ್ಟಂಡಲ್ಲ ರವೀಂದ್ರಣ್ಣ ಬೋಡಕ್ಕೆ ಎಂಡಾರೆ ಅಂದೆ పోతున్ మార చాವೆಕ್ ಬರಿಟ್ ದೀತ್ ಅಂದ ಅರೆಗೆ ಚಾ ಬರಿಟ್ ದೀತಾರ ಮತ್ತೇನ್ರಿ ಹೇಳ್ಬೇಕು ಗರೀಬ್ ಅವ್ರೆ ಚಟ ಮಾಡಿ ಉಂಡಾಕಿ ಇನ್ನೊಂದಿಲ್ಲ ರವೀಂದ್ರನ್ಗೆ ಚಟ ಮಾಡಬೇಕಾ ನಿಮ್ಗೆ ಚಟ್ಟಂಬಡೆ ಗೋಳಿ ಬಜ್ಜಿ ಏನ್ ಬೇಕು ಉಮೇಶ್ ಅಣ್ಣ ಕೊಡ್ತಾರೆ ಅಲ್ಲೂ ಉಮೇಶ್ ಅಣ್ಣ ಚಟ್ಟಂಬಡೆ ಮಲ್ಪುಗ ಬಂದಿಲ್ಲ ಉಮೇಶ್ ಅಣ್ಣ ನಾವೇನು ಹೇಳುದ್ರಿ ಇವತ್ತು ರಾತ್ರಿ ಇಡೀ ಕೆಲಸ ಇದೆ ಹೌದಾ ರಾತ್ರಿ ಇಡೀ ಕೆಲಸ ಪ್ಲೀಸ್ ಗೈಸ್ ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದಾರೆ ರವೀಂದ್ರನ್ ಹೌದು ಜನರೇ ಲೈಕ್ ಕೊಡಿ ಅಲ್ಲ ನೀವು ಪಾಪ ಅಲ್ವಾ ಲೈಕ್ ಕೊಡಿ ಜನರೇ ಗರೀಬ್ ನಿಮ್ಮ ಮಾತಿನ ಅರ್ಥ ಅಂತ ಹೇಳ್ತಿದ್ದಾರೆ ಉಮೇಶ್ ಅಣ್ಣ ಲೈಕ್ ಕೊಡಿ ಫ್ರೆಂಡ್ಸ್ ಕಮೆಂಟ್ ಹಾಕಿ ಪಟ ಅಂತ ಲೈಕ್ ಕೊಡಿ ಪಟ ಅಂತ ಕಮೆಂಟ್ ಮಾಡಿ ಬಲೆ ಓಡಿ ಮಲ್ಪುಗ ಬ್ಯಾಂಕ್ ಗ್ರೌಂಡ್ ಅಂತ ಹೇಳ್ತಿದ್ದಾರೆ ಉಮೇಶ್ ಅಣ್ಣ ನಮ್ಮ ಕೆಲಸನ ಆಗಿರಲಿ ಕೆಲಸ ಇಟ್ಕೊಂಡ್ರೆ ರಾತ್ರಿ ಹಗಲು ಅಂತ ಮುಗಿಸಿನೇ ಬಿಡ್ಬೇಕು ಹಾ ಹೌದಂತ ರವೀಂದ್ರ ಮಾತಿನ ಅರ್ಥ ಅಂದ್ರೆ ನಾನೇನು ತಪ್ಪಾಗಿ ಮಾತಾಡಿದ್ನ ಅಂತ ಕೇಳ್ತಾ ಇದ್ದಾರೆ ನಿಜ ಬಂದಿಲ್ಲ ರವೀಂದ್ರನ್ ಲೈಕ್ ಕೊಡಿ ಫ್ರೆಂಡ್ಸ್ ಕಮೆಂಟ್ ಆಗಿ ಒಂದು ಲೈಕಿಗಾಗಿ ಬರದ ನಾನು ಹೌದಾ ಹೌದಾ ರವೀಂದ್ರಣ್ಣ ಮತ್ತೇನು ಮತ್ತೆ ಪರೀಕ್ಷೆಗೆ ಬಂದದ್ದು ಹೌದಾ ಅಂದು ಅವು ಡ್ಯೂಟಿ ಅಂಚೆನೆ ಅಂದು ಓ ರವಿ ಸರ್ ಸೂಪರ್ ಅಂತ ಹೇಳ್ತಿದ್ದಾರೆ ಗರೀಬ್ ಮತ್ತೆ ಅದು ಕೆಲಸ ಬಿಟ್ಟು ನೀವು ಯಾಕೆ ಪರೀಕ್ಷೆಗೆ ಬಂದದ್ದು ಲೈಕ್ ಕೊಟ್ಟವರಿಗೆ ಧನ್ಯವಾದಗಳು ಆಯ್ತಾ ಯಾರು ಲೈಕ್ ಕೊಟ್ರಿ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಓ ಅಂಚನ ಓಕೆ ಬನ್ನಂಗಿಲ್ಲ ವಿಷಯ ಹಂಗೇನು ವಿಷಯ ಕೊರೋನಾ ಆಯ್ಬೊಕ್ಕ ರಿಕ್ಷೆ ಪಾಡಿನಿ ಅಂದೆ ಇದಿಲ್ಲ ಇರ್ತಿಕ್ಕಿದ್ದಾರೆ ಅದು ಎಂಗ್ಲೆ ಲೈವ್ ಹುಡುಕರು ಇರ್ತಿಕ್ಕಿದ್ದಾರೆ ಮತ್ತೆ ರಿಕ್ಷೆ ಪಾಡಿನಿಟ್ಟು ಎಂಗ್ಲೆ ಲೈವ್ ಹುಡುಕಿಕ್ಕ ಅದೇ ಉಮೇಶ್ ಅಣ್ಣ ಜಿಲ್ಲ ರವೀಂದ್ರಣ್ಣ ಆಡ್ತೋಡ ಬಲೆ ರಿಕ್ಷಾ ಪತ್ತೊಂದು ಉಜಿರೆ ಪಡಂದುಲ್ಲೆರು ಉಮೇಶ್
ಅವಾಗ ಮೊಬೈಲ್ ಯೂಸ್ ಜಾಸ್ತಿ ಇತ್ತು ಚಂದ. ಓಕೆ ತಂಗಿ, ನಾನಿನ್ನು ಬರ್ತೀನಿ, ಸ್ವಲ್ಪ ರೆಸ್ಟ್ ಮಾಡಬೇಕು. ಓಕೆ ಕರೀಕ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ಲೈವ್ಗೆ ಬಂದು ಮಾತಾಡ್ತೀರಾ. ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಯಾವಾಗಲೂ ಈ ಲೈವ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಕರೀಕ್ ಅವರೇ. ಒಂಜಿ ಕಾಲ್ ದೆಪ್ಪುಜರ್ ಬ್ಯಾಕ್ಗ್ರೌಂಡಿಗೆ ಬರೋದಿಲ್ಲ ವಿಷಯ ಆರು ದುಂಬು ಜಾಸ್ತಿ ಇತ್ತು ಬಿಸಿ ಇರ್ಲಿಕ್ಕೆ ಯಾನೇ ಮಲ್ಪೆ ಇರಿ ಕಾಲ್ ಬಂದಿದ್ದಾರೆ. ಬಾಯ್ ರವಿ ಸರ್ ಅಂತ ಹೇಳ್ತಿದ್ದಾರೆ ಕರೀಕ್ ಅವರು. ಬಿಸಿ ಇತ್ತೆ ಮಾರೆ, ನಮ್ಮ ಪೆಟ್ವಾಡ್ವೇರ್ ಅಂದಿತ್ತು ಮಿಷನ್ ರವಿರಣ್ಣ ಮಂಡೆಗೊಂದು ಆದಾನಲ್ಲಿ ದಿವೊಂದೆ ಪೆಟ್ವಾಡ್ವೇರ್ ಇತ್ತು ಬೆಚ್ಚಡುಳ್ಳೆ. ಓಕೆ ಬ್ರೋ ಬಾಯ್ ಅಂತ ಹೇಳ್ತಿದ್ದಾರೆ ರವಿರಣ್ಣ. ಕೋಪ ಬರ್ತನ್ನ ಅಂಚೆನೆ ರವಿರಣ್ಣ ಬೀಜ ತಪ್ಪಬೇಕು ಇರ್ಬೇಕು ಅವಳು ಬೋದು ಊರು ವರಂಗದ ಕೆರೆ ಉಂಡತಿ ಐಕೋಬೋದು ಬೂರುಡ ಯಾನ್ ಯಾನ್ ಪಾಪ ಅಂದ ಯಾನ್ ದಾದ ಕೋಲ್ ಬಾಯಿ ಬ್ಯಾಕ್ಗ್ರೌಂಡ್ ಈರೇ ಕಾಲ್ ಮಲ್ಪರ ಪನದಲ್ಲಿ ವಿಷಯ. ಅಯ್ಯೋ ಈಗ ನಾ ಕತೆ ಕಾಯ್ದು ಕಾಲ್ ಡಾಯ್ಜದ ಫಸ್ಟ್ ಮೊಬೈಲ್ ಸ್ವಿಚ್ ಆಫ್ ಮಾಡ್ತಿದ್ದೆ ರಕಾಟೆ ಅಣ್ಣ. ಯಾನೇ ಮಲ್ಪೇಡಿ ರವೀಂದ್ರಣ್ಣ ನಿಖಿಲಕ್ಕೆ ಹಿಂಡೋಂಡಕ್ಕೆ ಅಣ್ಣ ಅವು ಅಂತೆ ಅನು ಓದಿದ್ದೇನೆ. ಅಯ್ಯೋ ಕೃಷ್ಣ ಕೃಷ್ಣವಣ್ಣಗ ಮೇರು ಬರ್ತಿರೋದು ಕೃಷ್ಣನ್ಗೆ ಪಾರೋದು. ನಾನು ಬಂದೆ, ಸೌಮ್ಯ ಬಂದರು ಕಡೆ, ಸೌಮ್ಯ ಬರ್ತೇವೆ ದೂರ ಹೋಯ್ನಿ ಅಮ್ಮ ದಾದ ನಿರಿಯರೇ ಅಮ್ಮ ಪೂರ ತಿಂಡಿ ತಿಂದ ನಾನು ಬಂದು ಅಂದೆ ಅಮ್ಮ ಮೀನು ಪೆಟ್ವಾಡಿಯರ ಆನ್ಲೈನ್ ಇಲ್ಲ ಹಿಂಗೆಲ್ಲ ಅಮ್ಮ ಫೋನ್ ಅದು ಬಂತ ಪ್ಲೀಸ್. ಅಯ್ಯೋ ಪ್ಲೀಸ್ ಕ್ಲಿಯರ್ ಅರ್ಥ ಮಾಡ್ತಲ್ಲ ಬಿಸಿ ಇತ್ತೆ ಯಾಕೆ ಮುದ್ದೆ ಎಂಕು ಮಲ್ಪು ಕುಂಟಿ ಹೆಂಚಿನ ನೋಡಿ ಉಮೇಶ್ ಅಣ್ಣ ಮುದ್ದೆ ಎಂಕು ಮಲ್ಪು ಕುಂಟಿ ಬಂದಿರಲಿಲ್ಲ ಅದೇ ಉಮೇಶ್ ಅಣ್ಣ ಇಜ್ಜಿ ಪಾಪ ಬಂದಿರಲಿಲ್ಲ ಸೌಮ್ಯ ಏನ ಪಿನ್ ಮಲ್ಪೋಡ ದಾದೆ ಉಮೇಶ್ ಅಣ್ಣ ಕಂಡೆ ಸೌಮ್ಯ ಪಲ್ಲೆ ಬೊಕ್ಕ ವಿಶೇಷ ಬರ್ಸೋದು ಪುತ್ತೂರು ಎವ್ವಿ ಉಮೇಶ್ ಅಣ್ಣ ತುಷಾತ್ ಬಾರೋ ಬರ್ತೇವೆ ತುಷಾತ್ ಲೈವ್ ಮುಗ್ಗಿಡೆ ಲೈವ್ ತಂದಿದ್ದಾರತ್ತೆ ತುಷಾತ್ ತುಷಾಂತ್ ನಮಸ್ತೆ ಅಂತ ಹೇಳ್ತಿದ್ದಾರೆ. ಸೌಮ್ಯನ ಚಾನಲ್ಗೆ ಪೂರ ಕನೆಕ್ಟ್ ಆದ ಕನೆಕ್ಟ್ ಆದವೆ ಪಿನ್ನಲ್ಪೆ ಸೌಮ್ಯ ಚಾನಲ್
ಅಯ್ಯೋ ಮೋಕೆಡ್ ಬನ್ನಿ ಮಾರ್ರೆ ಉಪನೊಂದುಲ್ಲೇರು ರವೀಂದ್ರಣ್ಣೆ. ಹಾಯ್ ಉಮೇಶ್ ಅಂತ ಹೇಳ್ತಿದ್ದಾರೆ ದುಶಾಂತ್ ಬರ್ಸ ಇಜ್ಜಕ್ಕ ಸೌಮ್ಯ ಇಜ್ಜಿ ಅನ್ನು ಪಿದೈ ಪೋದಿದ್ದೆ ಅಂದೆ ತುಷಾಂತ್ എനിക്ക് ಲೈವ್ ಮಲ್ದಿದ್ದಾರಲ್ಲ ತುಷಾಂತ್ ಬ್ರೋ ಹಾಯ್ ಅಂತ ರವೀಂದ್ರಣ್ಣ. ಹಾಯ್ ರವಿ ಬ್ರೋ ಅಂತ ತುಷಾಂತ್. ಇಲ್ಲಿ ಕಾಲ್ ಮಲ್ಪಿ ಇಂಕ ಪನ್ನೆ ಅನ್ಕುಂಟಿ ಇರೆಗ ಓ ದೇವರನ್ನ. ಉಮೇಶ್ ಬ್ರೋ ಬೊಕ್ಕ ವಿಶೇಷ ಬಂದಿಲ್ಲ ತುಷಾಂತ್. ಲೈಕ್ ಕೊಡಿ ಗೈಸ್ ಅಂತ ರವೀಂದ್ರಣ್ಣ. ಪಿನ್ ಐ ಡಿ ನಮಸ್ತೆ ಅಂತ ತುಷಾಂತ್. ತುಷಾಂತ್ మీరు ಸೌಮ್ಯ ಸಿಸ್ನ ಚಾನಲ್ ಕನೆಕ್ಟ್ ಆಗ್ತಿದ್ದಾರೆ ಕನೆಕ್ಟ್ ಆಗಲಿ ఉన్నారా ఓ ತುಷಾಂತ್ ಕುಕ್ಕು ಕುಕ್ಕು కుక్కులను గోకులను వన్ ಲೈಕ್ ಕೊರ್ಲೆ ಅಣ್ಣ ಕಮೆಂಟ್ ಪಾಡ್ಲೆ ಅಣ್ಣ ದಾಯ ಮನೆ ಪಿಕ್ಚರ್ ಓ ಅಕ್ಕನಕ್ಲೆ ಓ ಅಣ್ಣನಕ್ಲೆ ತುಷಾಂತ್ ಪಾನೋಡು ಪೂರ ದುಬೈದ ಸಮಾಚಾರ ಬಂದಿಲ್ಲ ಉಮೇಶ್ ಲೈಕ್ ಕೊಡಿ ಗೈಸ್. ಆತೆ ಮಾರ್ರೆ ರಿಟರ್ನ್ 6 ಮಂತ್ ಅಂದ ಸೌಮ್ಯ ಇವ್ರು ಕಮೆಂಟ್ ಮಾಡ್ದಾರಕ್ಕ. ಓ ಸೌಮ್ಯ ತುಷಾಂತ್ ಅವ್ರನ್ನ ಚಾನಲ್ ಕನೆಕ್ಟ್ ಆಗಲ್ಲ ಕುಯ್ ಜನರೇ ಅಂತ ರವೀಂದ್ರಣ್ಣ. టెరెషెట్ ఉన్నాడు ఇంకా జ్వరం స్టార్ట్ అవుతున్నాను. జ్వరం స్టార్ట్ అన్నాను దీన్ని ఇట్లా చెప్పుకోవడం ఒక లైవ్ ఇచ్చాను ಖುಷಿ ಆವತ್ತೆ ಏನ ಲೈವ್ ಇಜ್ಜಿಡ ಎತ್ತು ಜನ ಖುಷಿ ಅವು. ಅಯ್ಯೋ ಮುಲ್ಪ ಭಯಂಕರ ಬಡ್ಸ ಮಾರೆ ಅಂದ ಭಾರಿ ಬಡ್ಸೋಡ್ಲ. ಯಾನ್ ಕಮೆಂಟ್ಗೂ ಮೆಸೇಜ್ ಕೊಡ್ಬೇಕು ಕೈಯೇ ಡಿಲೀಟ್ ಮಾಡ್ತೀವಿ ವಾ ಕಮೆಂಟ್ ತೂಕ ಉಮೇಶ್ ಅಣ್ಣ ಬೊಕ್ಕ ಇತ್ತು ಪಡ್ಬಿಡ್ಲಿ ಗೊತ್ತದ ಓಕೆನಾ ಇತ್ತು ಗೊತ್ತಾನ. ಹಾಯ್ ಬಸಳೆ ಸೊಪ್ಪು ಹಾಯ್ ಹಾಯ್ ಮಧು ಹೇಗಿದ್ದೀರಾ? ಯಶವಂತ್ ಅವರೇ ಹಾಯ್ ಹೇಗಿದ್ದೀರಾ? ಟೀ ಆಯ್ತಾ ನಿಮ್ಮದು? ಲೈಕ್ ಡನ್ ಅಂತ ಮಧು ಲೈಕ್ ಕೊಟ್ರಾ ಥ್ಯಾಂಕ್ ಯು. ಸೌಮ್ಯ ಪೂ ಅಂತ ಹೇಳ್ತಿದ್ದಾರೆ ಉಮೇಶ್ ಅಣ್ಣ. ಟೀ ಕುಡಿದ್ರಾ? ಮಧು ಬ್ರೋ ಹಾಯ್ ಅಂತ ರವೀಂದ್ರಣ್ಣ. ಮಧು ಅವರೇ ಟೀ ಕುಡಿದ್ರಾ? ಹಾಗೆ ಇಲ್ಲಿ ಮಧು ಅವರು ಇಲ್ಲಿ ಪಿನ್ ಐಡಿಗೆ ಒಂದು ಕನೆಕ್ಟ್ ಆಗಿ ಆಯ್ತಾ ಮಧು. ಹಾಗೆ ಇಲ್ಲಿ ತುಷಾಂತ್ ಇದ್ದಾರೆ ಅವರ ಚಾನಲ್ಗೂ ಕನೆಕ್ಟ್ ಆಗಿ. ಆಮೇಲೆ ಇಲ್ಲಿ ಉಮೇಶ್ ಅಣ್ಣ ಇದ್ದಾರೆ ಅವರ ಚಾನಲ್ ಕನೆಕ್ಟ್ ಆಗಿ ಆಯ್ತಾ. ಇನ್ನೊಬ್ರು ಯಾರು ಯಶವಂತ್ ಅವರು ಬಂದರು. ಯಶವಂತ್ ಅವರು ಹಾಯ್ ಹಾಯ್ ಇದ್ದೀರಾ? ಟೀ ಆಯ್ತಾ ಅಂತ ಹೇಳ್ತಿದ್ದಾರೆ ಮಧು ಅವರು. ಹೌದಾ ಹಾಯ್ ರವಿ ಬ್ರೋ ಕಾಫಿ ಅಂತ ಹೇಳ್ತಿದ್ದಾರೆ. ಟೀ ಆಗಿಲ್ಲ ನಿಮ್ದಾಯ್ತು ಬ್ರೋ ಅಂತ ರವೀಂದ್ರಣ್ಣ. ಪಿನ್ನೈಡ್ಗೆ ಕನೆಕ್ಟ್ ಆಗಿ ಗೈಸ್. ಇನ್ನು ಯಾರ್ಯಾರಿದ್ದಾರೆ ಹೇಳಿ ಬಸಳೆ ಸೊಪ್ಪು ಇನ್ನೂ ಕೂಡ ಇದ್ದಾರೆ ಅವ್ರು ಬಂದಿಲ್ಲ ಏನು ಮಾಡೋದು. ಅವರು ಮೂರ್ತಿ ಅವರಂತ ಇದ್ರು ಅವರು ಮೂರ್ತಿ ಮಾಡ್ಲಿಕ್ಕೆ ಹೋದ್ರಂತ. ಹೆಂಗೆ ಬೇಜಾರಾಕೊಂಡು ಏನ ಲೈವ್ ಇಜ್ಜಿಡೆ ಬಂದಿಲ್ಲ ಸೌಮ್ಯ ಸೌಮ್ಯ ಹಿರೆಗೆ ಬೇಜಾರಾಕೊಂಡ ಹಿರೆಗೆ ಹೊತ್ತಿಗೆ ಬೇಜಾರಾಗ ಕೇರಳ ಬೇಜಾರಾಗ ಕೊಂಚ ರವೀಂದ್ರ ಅಣ್ಣಕ್ಕೆ ಏನಂದಿತ್ತು ಲೈವ್ ಇಜ್ಜ ಒಕ್ಕಯ್ಯರು ಮಹೇಶ್ ಅಣ್ಣೆ ಕೃಷ್ಣ ಅಣ್ಣೆ ಫಾರ್ಮಸಿಸ್ ಮೂರ್ತಿ ಅವರು ಗೊತ್ತು ಬಿಡಿ ಅವ್ರದ್ದು ಗೊತ್ತಾ ಹಾಗಾದ್ರೆ ಅವರಿಗೆ ಕನೆಕ್ಟ್ ಆಗಿದ್ದೀರಾ. ಇಲ್ಲಿ ರವೀಂದ್ರ ಅಣ್ಣ ಇದ್ದಾರೆ ಏರ್ನ ಲೈವ್ ಇಜ್ಜಿಟ್ಟು ಬೇಜಾರ ಹೆಂಗಿದ್ದೆ ಕರೆಬೇನ ತಲೆನೋವು ಆಗ್ತಾ ಉಂಟು ಜ್ವರ ಬಂದುಂಟಲ್ಲ 2 ದಿವಸ ರೆಸ್ಟ್ ಮಾಡಬೇಕಾಗ್ತದೆ ಅದಕ್ಕೆ ಹೇಳಿ ಎಂಕಲ ಬೇಜಾರುಂಡು ನಕ್ಕುರು ಅಂದೆ ತುಷಾಂತ್ ಇರಗ್ಲ ಬೇಜಾರಾಗ್ಕೊಂಡೆ ಲೈವ್ ಇಚ್ಚಿತಾ ರವಿ ಬ್ರೋ ಮತ್ತೆ ಏನು ಸಮಾಚಾರ? ಮಧು ಅವರಿಗೆ ಬೇಜಾರಾಗ್ಲಿಕ್ಕಿಲ್ಲ ನಾನು ಲೈವ್ ಇಲ್ಲದಿದ್ರೆ ಖುಷಿ ಆಗ್ತದೆ ಅಲ್ವಾ ಮಧು ಅವರಿಗೆ? ಹೆಂಗೆ ಉಮೇಶ್ ಲೈವ್ ಇದ್ದಿದ್ದು ಖುಷಿ
ಟೊಮೆಟೊ ಆಡ್ತಿದೆ. ಸಮಾಚಾರ ಇಲ್ಲ, ನೀವೇ ಹೇಳ್ತಿದ್ರು ಅಂತ ಹೇಳ್ತಿದ್ದಾರೆ. ಹಾಗೇನಿಲ್ಲ ಮಸಾಲೆ ಸೊಪ್ಪು ಇಲ್ಲ, ತಮಾಷೆ ಮಾಡುದು ಆಯ್ತಾ, ಸುಮ್ಮನೆ ಹೇಳಿದ್ದು ತಮಾಷೆ. ಉಮೇಶ್ ಅಂತ ರವೀಂದ್ರ ಬೇಜಾರು ಯಾಕೆ ಆಗ್ಬೇಕಲ್ವಾ. ಎಷ್ಟು ದಿವಸ ಲೈವ್ ಮಾಡ್ತೇವಂತೆ ಯಾರಿಗೆ. ಸೂಪರ್ ಸೂಪರ್ ಅಂತ ಮಧು. ಅದು ನಾನು ಹೇಳಲ್ಲ ಉಮೇಶ್ ಅಣ್ಣ, ನೀವು ಹೇಳಿ. ಸಪೋರ್ಟ್ ಸಪೋರ್ಟ್ ಅಂತ ಮಧು ಅವರು. ಥ್ಯಾಂಕ್ ಯು ಮಧು ಅವರು. ಮುದ್ದು ಅಕ್ಕನ ಲೈವ್ ಅಣ್ಣ ಅಂತ ಸೌಮ್ಯ. ಸೌಮ್ಯ ಈರೇಪ ಲೈವ್ ಮಾಡ್ಕೊ, ಇರ್ನ ಲೈವ್ಗೋಸ್ಕರ ವೇಟಿಂಗ್ ಮಾಡ್ಕೊಂಡಿಲ್ಲ. ಓ ದೇವರೇ ಅಂತ ರವೀಂದ್ರ. ಮಧು ಅವರೇ ಮತ್ತೆ ಹೇಳಿ ವಿಶೇಷ ಅವರೇ. ಸೌಮ್ಯ ಅವರ ಚಾನಲ್ಗೆ ಅವರು ಕೂಡ ಲೈವ್ ಮಾಡ್ತಾರೆ. ನಾನು ಮಣ್ಣಿನ ಮಗ ಬರ್ರೆ ಮಿಲ್ಕಿ ಇಂಪೇರ್ ಅಂತ ಇಟ್ಟಿದ್ದಾರೆ ಮಧು ಅವರು. ಬಾ ದೇವರೇ, ಶೀತ ಶೀತ. ಎತ್ತ ನೋಡಿದರು ಶೀತ, ಅತ್ತ ನೋಡಿದರು. ಬಸಳೆ ಸೊಪ್ಪು ಮತ್ತೆ ಏನ್ ಸಮಾಚಾರ. ಸಮಾಚಾರ ಶೀತ ಆಗಿದೆ, ಅದೇ ದೊಡ್ಡ ಸಮಾಚಾರ. ತಲೆನೋವು ತಲೆನೋವು ಆಗ್ತಾ ಉಂಟು. ಮತ್ತೆ ಹೇಳಿ, ಏನು ಮಧ್ಯಾಹ್ನ ಊಟಕ್ಕೆ ಸ್ಪೆಷಲ್. ಶೀತ ಆಗಿದೆಯಾ, ತಲೆನೋವು. ಹೌದು, ತಲೆನೋವು ಸ್ಟಾರ್ಟ್ ಆಗಿದೆ. ಜ್ವರ ಬಂದ್ರೆ ಅದೇ ಹೇಳಿ 2 ದಿವಸ ಮನೆಯಲ್ಲಿ ಇರ್ಬೇಕಂತ. ಈರು ಮಣ್ಣಿನ ಶೀತ ಏಪ ಬರ್ತೀನಿ, ಶೀತ ಮರಂಜೆ ಸ್ಟಾರ್ಟ್ ಆಗ್ತದೆ. ಕಮ್ಮಿ ಆಗ್ಲಿಕ್ಕೆ ವಿಕ್ಸ್ ಮಾತ್ರ ತಗೊಳ್ಳಿ. ವಿಕ್ಸ್ ಮಾತ್ರ ತಗೊಳ್ಳಿ. ನೀವೆಂತ ಇದು ಎಡಡಸ್ ಕೊಡ್ತಿದ್ದೀರಾ ಉಮೇಶರ. ಒನ್ಸ್ ಮೋರ್ ಸೌಮ್ಯ ಬಲೆ ಸೌಮ್ಯ ಪಾತ್ರೆಯಲ್ಲಿ ಇರೆಗೆ ತರೆಲ್ಲ ಉಂಡ ಮಾರೆ. ಇರೆಗಿಜ್ಜ ಇರ್ನ ತಾರೆ ಮಾಡ್ದಾರ ಅಂತ ಇರೆಗೆ ಮಂಡೆ ಇಜ್ಜ ಪ್ರಶಾಂತ್ ಓಲೆ ಬ್ಯಾಕ್ಗ್ರೌಂಡ್. ಮಳೆ ಬರ್ತಾ ಇದೆಯಾ ಅಲ್ಲಿ. ಇಲ್ಲ ಮಳೆ ಇಲ್ಲ, ಮಳೆ ಕಡಿಮೆ ಆಗಿದೆ. ಇನ್ನು ಮಳೆ ಇಲ್ಲ ಅಂತ, ಜಾಸ್ತಿ ಮಳೆ ಬರ್ಲಿಕ್ಕಿಲ್ಲ. ರವೀಂದ್ರಣ್ಣ ನಗ್ತಾ ಇದ್ದಾರೆ. ಸೌಮ್ಯ ಎಲ್ಲಿ ಹೋದ್ರು. ಸೌಮ್ಯ ಹೋದ್ರ ಪಿನ್ನೈಡಿಗೆ ಕನೆಕ್ಟ್ ಆಗಿ ಹೈಡಲ್ಲಿ ಇದ್ದವರು. ರವೀಂದ್ರಣ್ಣ ನಗ್ತಾ ಇದ್ದಾರೆ. ಹೌದು, ರವೀಂದ್ರಣ್ಣ ಯಾಕೆ ನಾವು ಮತ್ತು ಹೇಳಿ. ನಾನು ಎಂತ ಕೇಳಿದ್ದು ನಿಮ್ಗೆ, ಎಂತ ಪದಾರ್ಥ ಅಂತ ಕೇಳಿದ್ದು, ನೀವು ಹೇಳಿ. ಏನಾದರೂ ಸ್ಪೆಷಲ್ ಇರ್ಬೋದಾ. ಬಸಳೆ ಸೊಪ್ಪು ಬಂದೇ ಇರಿ 17 ನಿಮಿಷ. ಓಕೆ, 17 ನಿಮಿಷನಾ, ಆವಾಗ ಲೈವ್ ಎಂಡ್ ಆಗಿರ್ತೈತೆ. ನೀವು ನಾಳೆ ಎಂಟ್ರಿ ಆದ್ರೆ ಸಾಕು, ಓಕೆನಾ. ಬಕ್ಕ ಕೋಡೆ ತರ ದೆಪ್ಪ. ಅವು ಡೈಲಾಗ್ ಖುಷಿ ಅಂತ, ಅವು ಡೈಲಾಗ್ ಅವು ಇರ್ನತೆ ಬನ್ನಿ. ನಾನು ಕೋಡ ಚಕ್ಕ ಚಕ್ಕಿನ ಕೊಚ್ಚಿಂದ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಬನ್ನಿ ಜನರಂತ ಹೇಳ್ತಿದ್ದಾರೆ. ಕವಿದ್ರ ಯಾರೋ ಲೈಕ್ ಕೊಟ್ಟರು ಪುಣ್ಯಾತ್ಮರು, ಯಾರಂತ ಗೊತ್ತಿಲ್ಲ. ಅವರಿಗೆ ಒಂದು 100 ವರ್ಷ ಜಾಸ್ತಿ ಆಯಸ್ಸನ್ನು ಕೊಡ್ಲಿ ದೇವರು. ಲೈಕ್ ಕೊಡಿ, ಕಮೆಂಟ್ ಮಾಡಿ. ಹೌದು, ಇನ್ನೂ 100 ವರ್ಷ ಆಯುಷ್ಯ ಜಾಸ್ತಿ ಕೊಡ್ಲಿ ಆಯ್ತಾ. ಎಬಿ ಹೌದು, ನಡ ಲೈವ್ ಎಂಟು ಮಲ್ಪು ಬೊಡ್ಚ ಅದಾಗಿ ಹಾಗೆ ನಾನೆಲ್ಲ ಉಂಟದು ಕೂಡ. ನಾಳೆ ಬೆಳಿಗ್ಗೆ 10 ಗಂಟೆಗೆ ಲೈವ್ ಇದೆಕ್ಕ, ನೀವು ಬನ್ನಿ ಆಯ್ತಾ, ನನಗೆ ಸಪೋರ್ಟ್ ಮಾಡಿ. ಓಕೆ ಸೌಮ್ಯ, ನೋಡಿ ನಾಳೆ ಬೆಳಿಗ್ಗೆ 10 ಗಂಟೆಗೆ ಸೌಮ್ಯ ಅವ್ರದ್ದು ಆಯ್ತಾ.
ಎಲ್ಲರೂ ಅವರ ಲೈವ್ಗೆ ಸಪೋರ್ಟ್ ಮಾಡಿ. 10 ಗಂಟೆ ಎಲ್ಲರೂ ಬನ್ನಿ ಆಯ್ತಾ. ಮೂರ್ತಿ ಇಬ್ರು ಓಲ್ದಿರ ರೆಕಾರ್ಡ್ ಬತ್ಬೋತೀರಿ ಯಾರು ಜಾರ್ದು ಬೂಳ್ದುನ್ಗೆ ತುಷಾಂತ್ ತೋಟೋಡು ಅಂಚದು ಆರು ಜೈದೇರಿಗೆತ್ತೆ ಸೌಮ್ಯ ಸಿಸ್ ನಂಗೆ ಬ್ಲೂ ಕೊಟ್ಟಿದ್ದೀರಾ ಮೊನ್ನೆ ಕಮೆಂಟ್ ಶೋ ಆಗ್ತಿಲ್ಲ. ಸೌಮ್ಯ ತುಲೆ ರವೀಂದ್ರಣ್ಣ ಬ್ಲೂ ಕೊರ್ಲೇವೆ ಅಂಚೆನ ಮೇಲೆ ತುಷಾಂತ್ ಉಂಡಿರ್ತಲೆ ತುಷಾಂತ್ ಅರೆಗ್ಲ ಬ್ಲೂ ಕೊರ್ಲೇವೆ ಅಕ್ಲೆ ಅಕಲ್ ಪುರ ಸಪೋರ್ಟ್ ಮಾಡ್ಬೇರು. ಉಮೇಶ್ ಅಣ್ಣೆಲ್ಲರ ಅರೆಗ್ಲ ಬ್ಲೂ ಕೊರ್ಲೆ ಆಗಿದೆ ನಾವು ಬರೋದು ಬೇಡ್ವಾ ಸೌಮ್ಯಸ್ ಮ್ಯಾಮ್ ಅಂತ ಕೇಳ್ತಿದ್ದಾರೆ. ಬರ್ಬೇಕು ಎಲ್ಲರೂ ಬರಬೇಕು. ಒಂಜಿ 10 ಸಪೋರ್ಟ್ ಪತಂಬಲೆ ಮಾರೆ ಸೌಮ್ಯಗೆ ಸಪೋರ್ಟ್ ಮಾಡ್ತು ಕೊರ್ತು ಅಂದೆ ಉಮೇಶ್ ಅಣ್ಣ. ಹೌದು ಎಲ್ಲರೂ ಅವರಿಗೆ ಸಪೋರ್ಟ್ ಮಾಡಿ. ತುಂಬ ಒಳ್ಳೆಯ ಹುಡುಗಿ, ಎಲ್ರಿಗೂ ಎಲ್ಲರ ಲೈವ್ಗೆ ಹೋಗಿ ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ನಾವು ಕೂಡ ಅವರಿಗೆ ಸಪೋರ್ಟ್ ಮಾಡಬೇಕು. ಓಕೆನಾ. ಅರೆಗ್ ಕೇಂಡಿನೇ ಈರು ಉತ್ತರ ಕೊರ್ಪಿನ ಮರ ಬನದಿಲ್ಲ ತುಷಾಂತ್ ಸೌಮ್ಯ ಈರಡ ಪಾತರೊಂದಿಲ್ಲೇರು ತುಷಾಂತ್ ನಾನು ಉತ್ತರ ಕೊಡ್ ಎಂಕ್ ಪೆಟ್ಟ ಎಂಕೆಲ್ಲ ದಾದೆ ಉಮೇಶ್ ಅಣ್ಣ ದಾದೆ ಮಾನೊಂದಿಲ್ಲಾರು ಏನ ಮಂಡೆ ಪಾಡುದಿಲ್ಲ ಸರಿ ಬಾತದೆ ತೂಲೆ ರವೀಂದ್ರ ಅಣ್ಣ ಉಮೇಶ್ ಅಣ್ಣ ಎಂಚಿನ ಉಮೇಶರ ಮನದಿಲ್ಲ ರವೀಂದ್ರ ಅಣ್ಣ ಯಾರು ಎಂಚಿನ ಬಾತೇರು ನಾನು ಯಾರು ಬೀಜ ದಕ್ಕಲವರ ಏರು ಲೈಕ್ ಕೊಡೋದವ್ರು ಲೈಕ್ ಕೊಡಿ ಗೈಸ್, ಕಮೆಂಟ್ ಮಾಡಿ. ಸೌಮ್ಯ ಉಲ್ಲಾರ ಸೌಮ್ಯ ಈರಡ ತುಷಾಂತ್ ಪಾತೇರಿ ಇರ್ತದೆ ಒಲ್ಲರೆ ದಾದಾಣ ಬ್ಯಾಕ್ಗ್ರೌಂಡ್ ಉಮೇಶ್ ಅಣ್ಣ ಈ ತುಷಾಂತ್ ಮುಂದಕ್ಕೆ ಕಮೆಂಟ್ ಬರತ್ತೆ ದಾದ ಆರು ದಾದನ ಆರು ಕಮೆಂಟ್ ಬರೇನಾಗ 90 ಮಾರ್ದು ಬರತ್ತೆ. ಹೌದಾ ಎಲ್ಲ ತಾವು ಯಾರು ಬರತ್ತಂತಲ್ಲಿಗೆ ಮೊದಲು ಯಾರು ಬರತ್ತಿನ ಸೌಮ್ಯ ಉತ್ತರ ಕೊಡಿ ಅಂತ ಓ ದೇವರೇ ಅಯ್ಯೋ ಈರು ಪಂಡದು ಸೈಫುನು ತೂಲೆ ಉಮೇಶಣ್ಣ ಎಲ್ಲ ಬೊಜ್ಜದು ಒಣಕು போறேன்னு வந்து ஆத்திரம் சரி வரவிட தீரும் ஓ அஞ்சம் உಮೇಶಣ್ಣ ಶಾಂತ ಅರೆ ಬರೋಣ ಒಟ್ಟು ವರ್ಷ ಬರುತ್ತೇನೆ ಇತ್ತು ಈ ಉಮೇಶ್ ಅಣ್ಣನ ಕೇಳಿದೆ ಸೌಮ್ಯ ಉಲ್ಲಾರ ಈ ಒಂದು ಕಮೆಂಟ್ ಹಿಡ್ದು ಈ ಉಮೇಶ್ ಅಣ್ಣನ ಕಮೆಂಟ್ ಲೈಕ್ ಕೊಡಿ ಫ್ರೆಂಡ್ಸ್, ಒಂದು ಲೈಕ್ ಕೊಡಿ ಯಾರಾದರೂ.